ಅಡಿಕೆ ಸಿಂಗಾರ ಅರಳಿಸುವ ಮೂಲಕ ಉದ್ಘಾಟಿಸಿ ಕೊಡಲಿಕ್ಕಿದ್ದಾರೆ. ತಾಲೂಕಿನ ಜನಪ್ರಿಯ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಸಚೇತಕರು, ಆಪದ್ ಬಾಂಧವ ಎಂದು ಹೆಸರು ಪಡೆದಂತಹ ಸನ್ಮಾನ್ಯ ಶ್ರೀ ವಸಂತ ಬಂಗೇರ ಇವರು, ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ನಮ್ಮ ನೆರೆಯ ಕೇರಳ ರಾಜ್ಯದ ರಾಜ್ಯ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿರುವ ಶ್ರೀ ಶಂಕರ್ ಮಸ್ತರ್ ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಅವರನ್ನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿಯ ಹಿರಿಯ ಪ್ರಬುದ್ಧ ರಾಜಕಾರಣಿ ಎಂದೇ ಹೆಸರು ಪಡೆದಿರುವಂತಹ ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಗಂಗಾಧರ ಗೌಡ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಮಗೆಲ್ಲರಿಗೂ ಚಿರಪರಿಚಿತರೇ ಆಗಿರುವಂತಹ ಮುಂಡಾಜೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಮುಖ ಶಿಕ್ಷಕರಾಗಿರುವ, ಅದೇ ರೀತಿ ಸಾಹಿತಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಅರವಿಂದ ಚೊಕ್ಕಾಡಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ ಸುರೇಶ್ ಭಟ್ ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಶ್ಯಾಮ್ ಭಟ್, ಕಾಸರಗೋಡು ತಾಲೂಕಿನ ನೆರೆಯ ಕೇರಳ ರಾಜ್ಯದ ಕಾಸರಗೋಡಿನ ಕಾರ್ಮಿಕ ಮುಖಂಡರು ಆಗಿರುವ ಶ್ರೀ ಶ್ಯಾಮ್ ಭಟ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಸಂತೋಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಂಗಾತಿ ಗುಂಪು ಯೋಜನೆಯ ನಿರ್ದೇಶಕರುಗಳು, ತಾಲೂಕಿನ ವಿವಿಧ ಸಂಘಟನೆಗಳ ಮುಂದಾಳುಗಳು ಆಗಿರುವ ಎಲ್ ಮಂಜುನಾಥ್, ಜಯರಾಮಯ್ಯ, ನಾರಾಯಣ್, ಲೋಕೇಶ್, ಧನಂಜಯ, ಮಹಮ್ಮದ್ ಅನಸ್, ನೆಬಿಸಾ, ದೇವಕಿ, ಈಶ್ವರಿ, ಸಂಜೀವ ನಾಯ್ಕ್ ಇವರೆಲ್ಲರೂ ಕೂಡ ವೇದಿಕೆಯ ಎಡಭಾಗದ ಬಲಭಾಗದ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಒಂದು ಸಂಧಿಪಾಡ್ದನದ ಮೂಲಕ ಎಲ್ಲರನ್ನು ಸ್ವಾಗತಿಸ್ತಾರೆ ಶ್ರೀಮತಿ ಅಪ್ಪಿ, ಶ್ರೀಮತಿ ಧರ್ನಮ್ಮ ಬಳಗ.
Hoya, 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 ahoya, hoya, 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 ahoya, hoya, 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 ahoya, ahoya, hoya. ಸಂಧಿ ಪಾಠದ ಮೂಲಕ ಎಲ್ಲರನ್ನು ಸ್ವಾಗತಿಸಿದ ನಿಮಗೆ ಧನ್ಯವಾದಗಳು. ಈಗ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಎಲ್ ಮಂಜುನಾಥ್. ಎಲ್ ಮಂಜುನಾಥ್. ಶ್ರೀಮತಿ ಈಶ್ವರಿ ಅವರು ಎಲ್ಲರನ್ನು ಸ್ವಾಗತಿಸ್ತಾ ಇದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆಟಿಡೊಂಜಿ ಕೂಟ ಒಂಜಿ ಕಾರ್ಯಕ್ರಮ ನಮ್ಮ ಮುಲ್ಪದಿ ಒಂದುಲ್ಲ. ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷನೇ ನಮ್ಮ ಸಂಗಾತಿ ಗುಂಪು ಯೋಜನಾ ವ್ಯವಸ್ಥಾಪಕರಾದಿಪ್ಪುನಂಚಿನ ಬಿ ಎಂ ಭಟ್ರ ವಯಸ್ಸು ಅರೆನ ಪ್ರೀತಿಪೂರ್ವಕವಾದ ಸ್ವಾಗತ ಮಂತದಿಲ್ಲ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮದ ಮುಖ್ಯ ಉದ್ಘಾಟನಾ ಭಾಷಣಕಾರದ ಬತ್ತನಂಚಿನ ಮಾಜಿ ಶಾಸಕರಾದಿಪ್ಪನಂಚಿನ ಕೆ ವಸಂತ್ ಬಂಗೇರ್ ಇಂಬೆರೆನ ಪ್ರೀತಿಪೂರ್ವಕವಾದ ಸ್ವಾಗತ ಮಂತದಿಲ್ಲ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರ ಬತ್ತನಂಚಿನ ಶ್ರೀ ಅರವಿಂದ್ ಚೊಕ್ಕಾಡಿಲೇರು ಎಂಬೆರೆಗೆ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತದಿಲ್ಲ. ಅವೇ ರೀತಿ ನನ್ನೋರಿ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾದಿಪ್ಪನಂಚಿನ ಶ್ರೀ ಗಂಗಾಧರ ಗೌಡ್ರ ಬತ್ತೇರೆ ಮಾಜಿ ಸಚಿವರೇ ಎಂಬೆರೆನ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತದಿಲ್ಲ. ಅವೇ ರೀತಿ ನನ್ನೊಂಜಿ ಪ್ರಧಾನ ಭಾಷಣಕಾರರಾದಿಪ್ಪನಂಚಿನ ನಮ್ಮ ಶ್ರೀ ಶಂಕರಯ್ಯ ಮಾಸ್ತರ್ ಮೆರುಲ್ಲೇರು ಮೇರನ್ನ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮಟ್ಟು ನನ್ನ ಭಾಷಣಕಾರರಾದಿಪ್ಪನಂಚಿನ ಶ್ರೀ ಲಕ್ಷ್ಮಣ ಗೌಡಲೇರು ಅರೆಲ್ಲ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ. ಅವೇ ರೀತಿ
ನನ್ನೊಂಜಿ ಭಾಷಾಗಾರ ಸುರೇಶ್ ಭಟ್ ಕೊಜಂಬೆಲ್ಲರ್ ಅರೆಲ್ಲ ಮಾತನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತುಲೆ. ಅವೇ ರೀತಿ ವೇದಿಕೆ ಇಪ್ಪನಂಚಿನ ಪ್ರತಿಯೊಂದು ಮುಖಂಡರೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಮಂತಂದು ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಅವಡನ್ನ ಐಕ್ಯ ಬರ್ಪನಂಚಿನ ಜನಕ್ಕೂ ಅದೇ ಮುಖ್ಯ ಅಧಿಪರ ಅಕ್ಲೆಲ್ಲ ಮಾತನ ಪರವಾದ ಸ್ವಾಗತ ಮಂತಂದು ಎನ್ನ ಸ್ವಾಗತ ಕಾರ್ಯಕ್ರಮ ಉಂಟು. ಕೇರಳದ ವತ್ನಂಚಿನ ಶ್ಯಾಮ್ ಭಟ್ ಅಲ್ಪದ ಎಡ ನಾಯಕಿಯರು ಆರೆಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ. ಕೂಡರ ಮಾಂತೆರೆಗ್ಲ ಮಾಧ್ಯಮ ಮಿತ್ರರೆಗ್ಲ ಸೇರ್ಸಾದ ಮಾಂತೆರೆಲ್ಲ ಈ ಕಾರ್ಯಕ್ರಮಕ್ಕೂ ಸ್ವಾಗತಿಸ ಒಂದು ಇತ್ತೆ ಪಿಂಗಾರ ಅರಳ್ ಸಾಬನ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ತುಕೊಂಡು ಬಂಡದ ಸನ್ಮಾನ್ಯ ಶ್ರೀ ವಸಂತ ಬಂಗೇರ ಎಂಬೆರಡ ವಿನಂತಿ ಮಲ್ತೊಂದುಲ್ಲ. ಉದ್ಘಾಟನೆ ಮಲ್ತುಕೊರ್ನ ವಸಂತ ಬಂಗೇರಿಗೆ ಧನ್ಯವಾದಗಳನ್ನು ಕೊರೊಂದು ಇತ್ತೆ ಇಡೀ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾದ ಪಾತೆರೆರುಳ್ಳೆರು ಐಕು ದುಂಬು ಸಂವಿಧಾನದ ಮಹತ್ವವನ್ನು ತೆರಿಪಾಪನ ಚಿತ್ನ ಒಂಜಿ ಪದ ನಿಕ್ಲೆ ಎದುರು ಪಣಿಯರುಳ್ಳೆರು ಶಂಕರ್, ಜಯಶ್ರೀ, ಈಶ್ವರಿ ಬೊಕ್ಕ ಬಳಗ. ನಾವೆಲ್ಲ ಎಂದೆಂದು ಭಾರತದ ಜನತೆ, ನಮ್ಮಿಂದಾಗಿ ಎತ್ತರಕ್ಕೇರಲಿ ಸಂವಿಧಾನದ ಘನತೆ. ನಾವೆಲ್ಲ ಎಂದೆಂದು ಭಾರತದ ಜನತೆ, ನಮ್ಮಿಂದಾಗಿ ಎತ್ತರಕ್ಕೇರಲಿ ಸಂವಿಧಾನದ ಘನತೆ. ನಾವೆಲ್ಲ ಎಂದೆಂದು ಭಾರತದ ಜನತೆ. ಸಾರ್ವಭೌಮತೆಯ ದೇಶವನಾಗಿ ಪ್ರಜಾಪ್ರಭುತ್ವದ ಭಾರತವಾಗಿ, ಸಾರ್ವಭೌಮತೆಯ ದೇಶವನಾಗಿ ಪ್ರಜಾಪ್ರಭುತ್ವದ ಭಾರತವಾಗಿ, ಧರ್ಮಗಳಿಗ ನಿರಪೇಕ್ಷತೆಯಾಗಿ, ಧರ್ಮಗಳಿಗೆ ನಿರಪೇಕ್ಷತೆಯಾಗಿ ಕಟ್ಟುವೆವು ಗಣರಾಜ್ಯವನಾಗಿ. ನಾವೆಲ್ಲ ಎಂದೆಂದು ಭಾರತದ ಜನತೆ, ನಮ್ಮಿಂದಾಗಿ ಎತ್ತರಕ್ಕೇರಲಿ ಸಂವಿಧಾನದ ಘನತೆ. ನಾವೆಲ್ಲ ಎಂದೆಂದು ಭಾರತದ ಜನತೆ. ವೈವಿಧ್ಯತೆಯೊಳು ಏಕತೆಯಲ್ಲಿ, ಸಹೋದರತ್ವದಿ ಐಕ್ಯತೆಯಲ್ಲಿ, ವೈವಿಧ್ಯತೆಯೊಳು ಏಕತೆಯಲ್ಲೇ ಸಹೋದರತ್ವದಿ ಐಕ್ಯತೆಯಲ್ಲೇ, ಸಮಾಜವಾದದ ಬೆಳಕಿನಲ್ಲಿ, ಸಮಾಜವಾದದ ಬೆಳಕಿನಲ್ಲಿ ಕಟ್ಟುವೆವು ದೃಢ ದೇಶವನಾಗಿ.
ಎಂದೆಂದು ಭಾರತದ ಜನತೆ ನಮ್ಮಿಂದಾಗಿ ಎತ್ತರಕ್ಕೇರಲಿ ಸಂವಿಧಾನದ ಘನತೆ. ನಾವೆಲ್ಲ ಎಂದೆಂದು ಭಾರತ ಜನತೆ. ಸಾಮಾಜಿಕ ಆರ್ಥಿಕ ರಾಜಕೀಯದಿ ನ್ಯಾಯವು ಸರ್ವರಿಗೂ ಸಿಗಲು. ಸಾಮಾಜಿಕ ಆರ್ಥಿಕ ರಾಜಕೀಯದೇ ನ್ಯಾಯವು ಸರ್ವರಿಗೂ ಸಿಗಲು. ನಂಬಿಕೆ ಶ್ರದ್ಧೆ ಅಭಿವ್ಯಕ್ತಿಗಳಲ್ಲಿ ನಂಬಿಕೆ ಶ್ರದ್ಧೆ ಅಭಿವ್ಯಕ್ತಿಗಳಲ್ಲಿ ಸ್ವತಂತ್ರ ಸರ್ವರಿಗೂ ಇರಲು. ನಾವೆಲ್ಲ ಎಂದೆಂದು ಭಾರತದ ಜನತೆ. ನಮ್ಮಿಂದಾಗಿ ಎತ್ತರಕ್ಕೇರಲಿ ಸಂವಿಧಾನದ ಘನತೆ. ನಾವೆಲ್ಲ ಎಂದೆಂದು ಭಾರತದ ಜನತೆ. ಸ್ಥಾನಮಾನದಲ್ಲಿ ಅವಕಾಶದಲ್ಲಿ ಎಲ್ಲ ಜನಕ್ಕೂ ಸಮಾನತೆ ಇರಲು. ಸ್ಥಾನಮಾನದಲ್ಲಿ ಅವಕಾಶದಲ್ಲಿ ಎಲ್ಲ ಜನಕ್ಕೂ ಸಮಾನತೆ ಇರಲು. ದೇಶದ ಏಕತೆ ಸಮಗ್ರತೆ ಕಾಯುತ್ತಾ. ದೇಶದ ಏಕತೆ ಸಮಗ್ರತೆ ಕಾಯುತ್ತ ವ್ಯಕ್ತಿ ಗೌರವ ಸೌಹಾರ್ದತೆ ಇರಲು. ನಾವೆಲ್ಲ ಎಂದೆಂದು ಭಾರತದ ಜನತೆ. ನಮ್ಮಿಂದಾಗಿ ಎತ್ತರಕ್ಕೇರಲಿ ಸಂವಿಧಾನದ ಘನತೆ. ನಾವೆಲ್ಲ ಎಂದೆಂದು ಭಾರತದ ಜನತೆ. ಸಂವಿಧಾನವ ನಮಗೆ ನಾವೇ ಅರ್ಪಿಸಿಕೊಂಡಿಹೆವು. ಸಂವಿಧಾನವ ನಮಗೆ ನಾವೇ ಅರ್ಪಿಸಿಕೊಂಡಿಹೆವು. ಶಾಸನವಾಗಿ ಅಂಗೀಕರಿಸಿ ಪ್ರತಿಜ್ಞೆಗೈಯುವೆವು. ಶಾಸನವಾಗಿ ಅಂಗೀಕರಿಸಿ ಪ್ರತಿಜ್ಞೆಗೈಯುವೆವು. ನಾವೆಲ್ಲ ಎಂದೆಂದು ಭಾರತದ ಜನತೆ. ಧನ್ಯವಾದಗಳು. ಸಂವಿಧಾನದ ಆಶಯಗಳನ್ನು ತಿಳಿಸಿಕೊಡುವಂತಹ ಹಾಡನ್ನು ಹಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಸಭಾ ಅಧ್ಯಕ್ಷರಾದ ಶ್ರೀ BM ಭಟ್ಟಿಯವರು ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಳು ಸೇರಿನಂಚಿನ ಮಾಂತ ಸಹೋದರ ಸಹೋದರಿಯರೇ, ಇನ್ನಿತ ಕಾರ್ಯಕ್ರಮನ ಉದ್ಘಾಟನೆ ಮಲ್ಕನಂಚಿನ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರಮ್ಮರೇ, ಮಾಜಿ ಸಚಿವರಾಯನಂಚಿನ ಶ್ರೀ ಕೆ ಗಂಗಾಧರ ಗೌಡ್ರೆ, ಕೇರಳದ ಯಕ್ಷಗಾನ ಕಲಾ ಅಕಾಡೆಮಿದ ರಾಜ್ಯಾಧ್ಯಕ್ಷರಾಯನಂಚಿನ ಶಂಕರ್ ರೈ ಮಾಸ್ಟ್ರೆ, ಅವೇ ರೀತಿ ಎಂಕ್ಲೆಗೆಲ್ಲ ಗುರುವಿ ಮುರಾರಿ ದೇಸಾಯಿ ಶಾಲೆಟು ಮುಖ್ಯ ಪ್ರಧಾನ ಶಿಕ್ಷಕರಾದ ಪುನಂಚಿನ ಅರವಿಂದ ಚೊಕ್ಕಾಡಿ ಬೇರೆ, ಸುರೇಶ್ ಭಟ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು, ಅವೇ ರೀತಿ ಎಂಕ್ಲೆನ ಸಂಘಟನೆದ ಒಂದು ಪ್ರಮುಖ ಮುಖಂಡರಾಯನಂಚಿನ ಶ್ಯಾಮ್ ಭಟ್ ಅವರೇ, ಎಂಕ್ಲೆನ ಪಕ್ಷದ ಮಾಂತ ಸಂಘಟನೆದ ಲೀಡರ್ನಾಗ್ಲೆ ಸುರುಕಾದ ಒಂಜಿ ವಿಷಯ ಇನ್ನಿತ ಕಾರ್ಯಕ್ರಮ ಸುದ್ದಿ ಲೈವ್ ಬೊಕ್ಕೊಂಜಿ ರೆಡ್ ಚಾನಲ್ ಬರ್ಪುಂಡು ಇತ್ತೆ ಸುದ್ದಿ ದಾಖಲೊಂಜಿ ನಿಕ್ಲೆಗೆ ಲಿಂಕ್ ಕೊಡ್ತೀರು. ಅವು ನಿಕ್ಲೆನ ಸಂಗಾತಿ ಗುಂಪು ಯೋಜನೆ ತಿಂದಿಟ್ಟು ಮಾಂತ ಪಾಡ್ತೇನೆ ನಿಕ್ಲೆ ತೋನೋಳಿ. ಅವೇ ರೀತಿ ಪ್ರತಿ 5 ವರ್ಷವರ ಲಾಭಾಂಶ ವಿತರಣೆ ನಮ್ಮ ಗುಂಪುಂಡು. ಅವಲ ಒಂಜಿ ರೆಡ್ ಲಾಭಾಂಶ ವಿತರಣೆ ನಮ್ಮ ಸಾಂಕೇತಿಕವಾದ ಕೊರದು ಅವಲ ಬಾಕಿ ನಾವು ಬೊಕ್ಕ ವಿತರಣೆ ಮಲ್ಪ. ಇನಿ ಆಟಿಡು ಒಂಜಿ ದಿನ, ಆಟಿಡು ಒಂಜೇ ದಿನ ಆತು 30 ದಿನ ಲೈಪು ಅಂಡ ಆಟಿಡು ಒಂಜಿ ದಿನ ನಮ್ಮ ಸಂಗಾತಿಲೇನ ಮಹಾಸಂಗಮ. ನಂಗೆ ಮಾಂತೆರೆಲ್ಲ ಗೊತ್ತುಂಡು. ಸಂಗಾತಿ ಪಂಡ ಕಂಡಣಿ ಬಡದಿ ಸಂಗಾತಿ ಲೆಕ್ಕ ಅಂದು ಪಣಪೇರು ಅಂಡ ಐಕೊಂಜಿ ಬಹು ಮುಖ್ಯವಾದ ಒಂಜಿ ಕಾರಣ ಉಂಡು. ಸಂಗಾತಿ ಪಂಡ ಓಳೆ ಆವಡು, ವಾ ಸಂದರ್ಭಡೆ ಆವಡು, ಏರೆಗೆ ಆವಡು, ಅನ್ಯಾಯ ಮೋಸ ವಂಚನೆ ನಡ್ತೊಂದಿತ್ತನ್ನ
ಅಯ್ನ ಏರು ವಿರುದ್ಧವಾದ ಸ್ವರದಪ್ಪೇನೋ ಆಯನೇ ಎನ್ನ ಸಂಗಾತಿ ಬಂಡದು ಆ ಗುಣ ನಮ್ಮಟ ಬರಡು ಪಂಡ್ ಪರೀತಿಡೆ ಏರೇ ತಪ್ಪು ಮಲ್ಪಾಡು ಕೃಷ್ಣ ಮಹಾಭಾರತ ಬಣರ ಉಂಡು ಅರ್ಜುನಡ ತುಲ ಅನ್ಯಾಯ ಮಲ್ಪನೆ ಏರೇ ಆವಡು ನಿನ್ನ ಅಜ್ಜರ ಆವಡು ನಿನ್ನ ಗುರುಕುಳ ಆವಡು ಅಣ್ಣಂದಿರ ಅಣ್ಣನಕ್ಲ ಆವಡು ಏರೇ ಆವಡು ಬುಡುಬಾಣ ಅಂದ್ ನಮ್ಮ ತುಳು ಸಂಸ್ಕೃತಿಲಿ ಅವೇ ಅನ್ಯಾಯ ದೌರ್ಜನ್ಯ ಸಹಿಸೊಂದುಕೊಳ್ಳು ನಂಚಿನ ಗುಣ ಈ ಮಣ್ಣದ ಗುಣ ಅತ್ತು ತುಳುನಾಡದ ಸಂಸ್ಕೃತಿಲ ಅನ್ಯಾಯದ ವಿರುದ್ಧ ಧ್ವನಿ ದಪ್ಪೆ ಅವು ಸಂಗಾತಿದ ಗುಣ ಈ ರೀತಿಯ ಸಂಗಾತಿನ ಒಂಜಿ ಮಹಾಸಂಗಮ ಆಟಿ ತಿಂಗಳು ಒಂಜಿ ದಿನ ಮಾಲ್ಪಡುವ ಅನ್ಪ ರೀತಿ ನಮ್ಮ ಕೆಲವು ವರ್ಷ ಮಾಲ್ತೊಂದಿಲ್ಲ ಅಂಡ ಆಟಿ ತಿಂಗಳೇ ದಾಯೇ ಪಣ್ಪ ರೀತಿ ಒಂದು ಪ್ರಶ್ನೆ ಉಂಟು ಈ ಬರ್ಸೋಡು ಅವಳು ಐಕ್ಲ ನಮ್ಮ ತುಳುನಾಡು ಒಂದು ಹಿನ್ನೆಲೆ ಉಂಟು ಭಾರಿ ಮಲ್ಲ ರೀತಿಯ ಬರ್ಸ ವಿಪರೀತ ಬರ್ಸ ಇಪ್ಪನಂಚಿನ ಸಂದರ್ಭ ಆಟಿ ತಿಂಗಳು ನಂಗೆ ಬೇಲೆ ಮಲ್ಪರ್ಲ ಅವಂತೆ ಆಟಿ ತಿಂಗಳೊಂಜಿ ದೂರದೀತ ಈ ಸಂದರ್ಭಡು ಆಟಿ ಕಳಂಜನ ನಮ್ಮ ತೂಪ ಪೂರ ವಾ ಒಂಜಿ ಸಂಸ್ಕೃತಿ ನಮ್ಮ ಒಂಟ ಮಾರಿ ಪಾವಾಡ್ ಅಂದ್ ಮಾಂತ್ಯರ್ನ ಇಲ್ಲಾಳಿಪ್ಪನಂಚಿನ ಈ ಊರಿಗೆ ಬತ್ನಂಚಿನ ವಾ ಸಂಕಷ್ಟ ಉಂಡೋ ಅವು ಪೂರ ಮಾಯ ಕಾವಡು ಅವು ಪೋಡು ಅನ್ಪದೊಂಜಿ ಎಡ್ಡೆ ಸಂದೇಶ ಕೊರ್ಪನಂಚಿನ ಆಟಿದ ಕಳಂಜಲ ಇಂದೇ ತಿಂಗಳು ಬರ್ಪನ ಅವೇ ರೀತಿ ನಂಕು ನಾನು ಭಾರತ ಸಂವಿಧಾನದ ಎತ್ತೊಂಡ ಇದೊಂದು ಸಂವಿಧಾನದ ಪ್ರಿಯಂಬಲ್ ಬಂಡ ಮೂಲ ತತ್ವದ ಬಗ್ಗೆ ನಿಕ್ಲಿ ಒಂದು ಪದ್ಯ ಬಂಡೇರು ಈ ಸಂವಿಧಾನಗಳ ನಮ್ಮ ತುಳು ಸಂಸ್ಕೃತಿಗಳ ಸಂಬಂಧ ಉಂಟು ಸೌಹಾರ್ದ ಸಂಸ್ಕೃತಿ ನಮ್ಮವು ಮೂಳು ಜಾತಿ ಬೇತೆ ಬೇತೆ ಜಾತಿ ಗೌಡರು ಉಳ್ಳೇರು ಪೂಜಾರು ಉಳ್ಳೇರು ಭಟ್ರು ಉಳ್ಳೇರು ಶೆಟ್ರು ಉಳ್ಳೇರು ಏರ ಇಪ್ಪಾಡು ಆಂಡ ಮುಸ್ಲಿಂ ಇಪ್ಪಾಡು ಕ್ರಿಶ್ಚಿಯನ್ ಇಪ್ಪಾಡು ಜೈನರ್ ಇಪ್ಪಾಡು ಹಿಂದುಳು ಇಪ್ಪಾಡು ಬೌದ್ಧರು ಇಪ್ಪಾಡು ಏರಿತ್ತಂಡಲ್ಲ ಈ ತುಳು ಭಾಷೆನು ಐನೊಳ್ಳ ಈ ಸೇರ್ಸಾವಂತೆ ಮೂಳು ಏರ್ಲ ಬದುಕು ಸಾಗಿಸೋಂದಿದ್ದೀರಿ ಅವು ತುಳುನಾಡದ ಪರಂಪರೆ ಸೌಹಾರ್ದ ಪರಂಪರೆ ತುಳುನಾಡು ಬೆನ್ಪುನವೇ ದೇವೇರು ಪಂಪ ದುಡಿಮೆಯೇ ಪೂಜೆ ಕಾಯಕವೇ ಕೈಲಾಸ ಎಂಚ ಬಸವಣ್ಣ ಪಂಡ್ತೀರ ಅವೇ ಲೆಕ್ಕ ದುಡಿಮೆನೇ ನಂಗೆ ಪೂಜೆ ಪಂಪ ರೀತಿಯ ಒಂದು ಸಂಸ್ಕೃತಿ ಇಲ್ಲ ನಮ್ಮ ತುಳುನಾಡು ಉಂಡು ಈ ರೀತಿ ಸೌಹಾರ್ದದ ಸಂವಿಧಾನಕ್ಕೂ ಬಹುಶಃ ತುಳು ಭಾಷೆ ಗೊತ್ತಿತ್ನಾಕಲು ಇತ್ತರ ಇದ್ದೇ ಗೊತ್ತುಜ್ಜಿ ಅಂಡ್ ಅಂಬೇಡ್ಕರ್ ತುಳುನಾಡದ ಒಂದು ಸಂಸ್ಕೃತಿನಾಗಿ ಸೇರ್ಸಾತಿರಂದೇ ಪಣೋಳಿ ನಂಗೆ ಆ ರೀತಿಯ ಒಂಜಿ ಸೌಹಾರ್ದದ ಪರಂಪರೆ ಇಪ್ಪನಂಚಿನ ಈ ಸಂಸ್ಕೃತಿ ನಮ್ಮ ಸಂವಿಧಾನ ಉಂಡು ನಂಗೆ ಗೊತ್ತುಂಡು ಯಾನು ಎಲ್ಲೇ ಇಪ್ಪದ ಸಮೇತ ತೂತೆ ಹಿಂದುಳು ದರ್ಗಾಗೂ ಪರಕೆ ಮಣಪೇರು ಮುಸ್ಲಿಮರು ದೇವಸ್ಥಾನ ಪರಕೆ ಬಣ್ಣವಲ್ಲ ಉಂಡು ಇನಿ ಭೂತಗೂ ಪರಕೆ ಮಣಪದಲ್ಲ ಉಂಡು ಏತೊಂಜಿ ಸೌಹಾರ್ದತೆ ಉಂಡು ನಮ್ಮಡ ಆ ರೀತಿ ಭೇದ ಭಾವಗಳು ಇದ್ದಿ ಈ ರೀತಿಯ ಒಂದು ಸೌಹಾರ್ದ ವಾತಾವರಣ ನಂಗೆ ಬಪ್ಪನಾಡು ಕ್ಷೇತ್ರ ದಿಕ್ಕನ ಬಪ್ಪನಾಡು ಏರು ಕಟ್ಟನ ಒಂದು ಬಬ್ಬ ಬ್ಯಾರಿ ಕಟ್ಟನ ಇನ್ನಿಲ್ಲ ನಮ್ಮ ಜಿಲ್ಲೆದ ರಡ್ಡ ಅವಿಭಜಿತ ಜಿಲ್ಲೆಡೆ ಕಾಸರಗೋಡುള്ള ಸೇರಂಡ ತುಳುನಾಡು ಬೇತೆ ಬೇತೆ ದಿಕ್ಕಡು ಇನ್ನು ಈ ರೀತಿಯ ಸೌಹಾರ್ದದ ಪರಂಪರೆ ನಮ್ಮ ತಗೊಂಡುಳ್ಳ ಇನಿ ಎಣ್ಮನೆ ಪರಿಚಯದಾಗೂ ತುಳು ಭಾಷೆನ ಪಾಡೋಡು ಬಂಡದು ಎಂಕಿ ಹೆಮ್ಮೆ ಆಪುಂಡು ನಿಜವಾತಂಡಲ್ಲ ಇಡೀ ದೇಶಡು ಲೋಕಸಭೆಟ್ ಪ್ರಪ್ರಥಮ ದಾಖಲೆ ಉಂಡು ಸೊರಲಕ್ಕಾಯಿನಾರಿ ಇನಿಮೆ MP ಆದಿದ್ದೇರು ಕರುಣಾಕರ್ ಕಾಸರಗೋಡದ ಕರುಣಾಕರ್ ಅವಳು ದಾಖಲೆ ಆತಂಡ ತುಳುನಾಡದ ಈ ತುಳು ಭಾಷೆನ ಸಂವಿಧಾನದ ಎಣ್ಮನೆ ಪರಿಚಯದ ಸೇರ್ಸಾವಡು ಒಂದು ಇತ್ತೆ ಬಡೋದಿಲ್ಲ ರೈಕೋಡದ ಒಂದು MP ಮಲ್ಪ ಒಂದು ಈ ರೀತಿಯ ಒಂದು ವ್ಯವಸ್ಥೆ ಅವೊಂದುಂಡು ಮಲ್ಪ ಅಂಡ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ನನೊಂಜಿ ಪಾತ್ರ ಉಂಡು ಇನ್ನು ಪರಶುರಾಮ ಸೃಷ್ಟಿಯಿಂದ ಪರಶುನು ಒಳಗೆ ಅಡಕದಿನ ಅಡೆಮುಟ್ಟ ಸಮುದ್ರ ದೂರ ಬೋಂಡು ಒಂದು ಅಣ್ಣ ನನೊಂಜಿ ಐಗ ಅರ್ಥ ಉಂಡು ಹಲರಾಮ ನೇಗಿಲು ಬತ್ತೊಂದು ಇಪ್ಪನಂಚಿನ ಬಲರಾಮ ಕೋದಂಡರಾಮ ಬಿಲ್ಲು ಬತ್ತೊಂದು ಇಪ್ಪನ ರಾಮ ಪರಶುರಾಮ ಪರಶು ಬತ್ತೊಂದು ಇಪ್ಪನ ರಾಮ ಆ ರಾಮಣ್ಣನ ಕೈಟ್ಟು ಬಿಲ್ಲು ಇತ್ತಂಡು ಬೊಕ್ಕಂಜಿ ರಾಮಣ್ಣನ ಕೈಟ್ಟು ನೇಗಿಲಿತ್ತಂಡು ಈ ರಾಮಣ್ಣನ ಕೈಟ್ ಪರಶು ಇತ್ತಂಡು ಈ ಕೊಡಲೆ ಇದ್ದಂತೆ ದಟ್ಟವಾದಂಚ ಈ ಕಾಡನು ನಾಡು ಮಲ್ಪಡ ಸಾಧ್ಯ ಇದ್ದಾಂಡು ಏರು ಪರಶು ಇಪ್ಪನಾಕ್ಲಿ ಇತ್ತರ ರಾಮಣ್ಣನಾಕ್ಲೆ ಅಕ್ಕಲು ಕಡ್ತು ಮಾಲ್ತಂಚಿನ ಈ ಜಿಲ್ಲೆನೆ ತುಳುನಾಡು ಜಿಲ್ಲೆಯನ್ನು ಪಣರಲ್ಲ ಸಾಧ್ಯತೆ ಉಂಡು ಇಂದುಲ
ಕೆಲವು ವೈಜ್ಞಾನಿಕವಾದ ಈ ರೀತಿ ನಮ್ಮ ಅರ್ಥ ಮಾಡ್ತಂತ ಪಂಪ ರೀತಿ ಎಲ್ಲ ಉಂಡು. ಐನ ಒಟ್ಟಿಗೆನೆ ನಮ್ಮ ಭೂತಾರಾಧನೆ ಬಗ್ಗೆ ತುಂಡ ಭೂತಾರಾಧನೆ ಬಂಟ ಭೂತ ಆರಾಧನೆ ಅಂಬೇಡ್ಕರ್ ಮಾಡ್ತೀರಿ ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಅಂದ್ ಭೂತ ಕಾಲ ಭೂತದ ಬಗ್ಗೆ ನಮ್ಮ ಪಿರಾವತ ಬದುಕದ ಬಗ್ಗೆ ನಮ್ಮ ತೆರೆಯೋಣ ಜಂಟ ನಮ್ಮ ಹಾಳ ಒಂದುಳ್ಳ ನಮ್ಮ ಸಂಸ್ಕೃತಿ ಇದ್ದೀನಿ ಅಮಾಯಕರು ಬಲಿಪಶ ಒಂದುಳ್ಳೇರು ಒವೇ ತಪ್ಪು ಮಾಲ್ ಬಂದ ಕೆರೆದು ಅಡಕಂಡೆಲ್ಲ ಕೇಳಾಗ್ಲಿದ್ದಿ ಇಂದು ತುಳು ಸಂಸ್ಕೃತಿ ಅತ್ತು ಒಂಬ ತಿಂಗಳು ಒಂಜಿ ಅಪ್ಪೆ ಬಂಜಿಡು ತುಂಬುದು ಪೆದ್ದದು ಬುಳೆಪಾತ್ ನಾನೇ ಫಲ ಕೊರ್ಪುಣ ನನಗ ಕಡಪನ ಸಂಸ್ಕೃತಿ ಉಂಡತ್ತ ಅವು ತುಳು ಸಂಸ್ಕೃತಿ ಮಾನವ ಸಂಸ್ಕೃತಿ ಅತ್ತವು ಏನ್ ದಾಯ ಭೂತ ಆರಾಧನೆ ಬಂಡವಂಟ ಪಿರಾವು ದಾಖಲೆ ನಮ್ಮ ನೆನಪು ಮಾಡ್ತು ನೋಡು ನಮ್ಮ ಹಿರಿಯರ ದಾಖಲು ವಾ ರೀತಿ ಬದುಕೊಂಡಿತ್ತೇರು ವಾ ರೀತಿ ಸೌಹಾರ್ದತೆ ಹಿಡಿತೇರು ಐನ ಅರ್ಥ ಮಾಡ್ತಾ ನೋಡು ಏನ್ ಏಪಲ ಬಣರುಂಡು ಬೀಡಿದ ಬ್ರಾಂಚ್ ಇಡುವಪ್ಪ ಮಜೂರಿ ಆತಕ್ಕೆ ಏನ್ಪನ ಈ 40 ರೂಪಾಯಿ ಸರ್ಕಾರ ನನಲ ಗೊರ್ತುಜಿ 1/1/2018 ಸಿದ್ದರಾಮಯ್ಯ ಸರ್ಕಾರ ಮಜೂರಿ ಜಾಸ್ತಿ ಮಾಲ್ತು ಕೊರ್ತು 3 ವರ್ಷ ಆತು 4 ವರ್ಷ ಒಂದು ಒತ್ತಂಡು ಇನಿ ಮುಟ್ಟಲ್ಲ ಮಜೂರಿ ದಿಕ್ಕಿಜಿ ಬ್ರಾಂಚ್ ಕೇಳ್ಪನ ಬಗದಾಯ ಕಲ್ಕುಡ ಕಲ್ಲುರುಟಿಗೆ ಅಗೆಲ್ಲ ಬಿಡಿಪನ ಕಲ್ಕುಡ ಕಲ್ಲುರುಟಿ ಅನ್ಯಾಯ ವಿರುದ್ಧ ಸೊರಲಕ್ಕಾಯ್ನಾಕ್ಲು ಕಟ್ಟದ ಮಾದನ ಈ ಜಾತಿ ವ್ಯವಸ್ಥೆ ವಿದ್ಯೆ ಅಸಮಾನದ ವಿರುದ್ಧ ಜಾತಿ ವ್ಯವಸ್ಥೆ ವಿರುದ್ಧ ಎಂಕ್ಲಿಗಿಲ್ಲ ಕೃಷಿ ಬೋಡು ಕೃಷಿ ಮಾಲ್ಪಡು ಈ ಭೂಮಿ ಅಂಕ ಕೃಷಿ ಮಾಲ್ಪಡು ಅನ್ಪ ರೀತಿದ ಸೊರಲಕ್ಕಾಯ್ನಾಕ್ಲು ಕಟ್ಟದ ಮಾದನ ನಮ್ಮದಾಯ ಮೂಜಿ ಸೆಣಸುಗಳ ಲಂಚ ಕೊರಡು ಈ ಮೂಜಿ ಸೆಣಸುಗಳ ಲಂಚ ಕೊರಡು ಅಮ್ಮ ತುಳು ಸಂಸ್ಕೃತಿ ಒಡೆ ಬಾವುಂದುಂಡು ಈ ತುಳು ಸಂಸ್ಕೃತಿ ನಮ್ಮದು ಬುಡಿದು ಬೋಣದಂಟ ನಮ್ಮ ತುಳುವೇರಾತು ಒರಿ ಪೂಜ ಏರೇ ಅನ್ಯಾಯ ಮಲ್ಪಾಡು ಈತ ಸಾಮಾನು ರೇಟ್ ಜಾಸ್ತಿ ಆಗುಂದುಂಡು ಸ್ವರ ಬರ್ಪುಜಿ ಗ್ಯಾಸ್ ರೇಟ್ ಜಾಸ್ತಿ ಆಗುಂದುಂಡು ಸ್ವರ ಬರ್ಪುಜಿ ಇಲ್ಲಾಳು ಕುಳ್ಳಂತು ಬೊಬ್ಬೆ ಬಾಂಡ ಬೀಡಿದ ಬ್ರಾಂಚ್ ಬೋಯ್ನಾಕ್ಲು ಮಾಡರುಂಡು ಮನಿಪ್ಪಂದೆ ಪರಂಚುದ ಇಂಚು ಸಾವು ಮಾರ್ರ ಎನ್ನ ಬೀಡಿದ ಪುಳಿತೆ ಪರಂಚು ಮನಸ್ಸು ಉಳ್ಳಾಯಿ ಈ ರೀತಿ ಪರಂಚೊಂದು ಉಳ್ಳಾರ ಮಾಂತಿರಲ್ಲ ಸಾಮಾನ್ಯ ರೇಟ್ ಜಾಸ್ತಿ ಆಯ್ನೇಕ್ ಆ ಬಿಸಿ ಊಟದಾಗ 4 ತಿಂಗಳ ಸಂಬಳ ದಿಕ್ಕಂತೆ ಪರಂಚೊಂದು ಉಳ್ಳೇರು ದಯ ಪಿದೆ ಬಣ್ ಪೂಜಾರು ಅವು ತುಳು ಸಂಸ್ಕೃತಿ ನಂಕ ಮಹಾಭಾರತ ತುಂಡ ಅವಳ ಉಂಡು ಅನ್ಯಾಯದ ವಿರುದ್ಧ ಏರೇ ಅವಡು ಬುಡುಬಾಣ ಬಣ್ಪದ ಸಂಸ್ಕೃತಿ ತುಳು ಸೌಹಾರ್ದ ಸಂಸ್ಕೃತಿ ಉಂಡು ಕೋಟಿ ಚೆನ್ನೇರು ಭೂಮಿ ಓಡಾತು ಜೀವ ಕಳೆಯುಂಡ ಗೊತ್ತುಂಡು ಕಟ್ಟದ ಮಾತದ ಗೊತ್ತುಂಡು ಕಲ್ಕುಡ ಕಲ್ಲುರುಟಿ ಗೊತ್ತುಂಡು ಇಂಚು ಬಾರಿ ಭೂತೋಳು ನಮ್ಮ ಎದುರುಳ್ಳ ಅಕ್ಕಳಿಗೆ ಅಗೆಲ ದೀಪನ ಮಾತ್ರ ಅಂಟ ನಮ್ಮ ಪರಕ ಸಂದಾಪನ ಆತಿ ಮನಸ್ಸು ಉಂಡ ಅಕ್ಕಳ ಲೆಕ್ಕ ನಮ್ಮ ಅವಡು ನಮ್ಮಲೆ ಏರು ಮೌಲ್ಯಗ ಬೋಡಾತು ಏರು ಎಡ್ಡೆಪ್ಪು ಬೋಡಾತು ಜೀವ ಕಳೆ ಉಂಡೆರೋ ಅಕ್ಕಲೇ ಭೂತೋಳು ತುಳುಟು ಬುಕ್ಕ ಬಾ ಇಂಚ ಸಹಿತಾಗ್ಲ ಕುಲೆಕ್ಕುಲು ಅನ್ಪೇರು ನಮ್ಮ ಕುಲೆಕ್ಕುಲು ಅಪ್ಪನ ಓಡ್ಚಿ ನಮ್ಮ ಭೂತೊಳೆ ಹಾಕ ಮಾಂತಿರ್ಲ ಇಂಚಿದ್ನ ಅನ್ಯಾಯದ ವಿರುದ್ಧ ಸ್ವರಲಕ್ಕಪ್ಪನಂಚ ಗುಣ ನಮ್ಮಡ ಬರಡು ಅವೇ ಬಣ್ಣವು ಈ ಫಲ ಕೊರನಾಗ ಏರೇ ಅವಡು ಅವು ಹಿಂದೂ ಮುಸ್ಲಿಮ ಕ್ರಿಶ್ಚನ ಬೋಡ್ಚಿ ಆ ಅಪ್ಪೆಗ ಫಲ ದಿಕ್ಕುಂಡ ಆ ಬಾಲೆ ಹೈತಿಜ ನನ್ನ ವಾಪಸ್ ಆ ಬಾಲನಿ ಪೆದ್ದದು ಮಲ್ಲ ಮಲ್ಪರ ಆಪುಂಡ ಇಂದು ದಾಯಿ ನಮ್ಮ ಕಂಡು ಸಾಪುಜ ಅವು ಹಿಂದೂ ಬಾಲೆ ಅವನೋ ಮುಸ್ಲಿಂ ಬಾಲೆನೋ ಕ್ರಿಶ್ಚಿಯನ್ ಬಾಲೆನೋ ನಂಗೆ ಬೋಡ್ಚಿ ಈ ತುಳುನಾಡಿದ್ರೆ ಅಂಚಿದ ಸೌಹಾರ್ದತೆ ನಮ್ಮ ಒರಿಪಾರ ಸಾಧ್ಯ ಆವಡು ನಮ್ಮ ಸಂಧಿ ಪಾಡ್ನಾಟ ಸಮೇತ ನಂಗೆ ಏನು ಅರ್ಥ ಮಾಡ್ತಾನೋ ಸಾಧ್ಯ ಉಂಡು ಬಣ್ಪ ವಿಚಾರ ನಮಗೆ ಅರ್ಥ ಮಾಡ್ತಾನೋಡು ಈ ರೀತಿ ನಮ್ಮ ಈ ತುಳುನಾಡದ ಸಂಸ್ಕೃತಿ ಮಾಂತರಿಲ್ಲ ಗೊತ್ತಾವಡು ಐಕುಬಡತೆ ಎಂಕ್ಲ ಸಂಧಿ ಪಾಡ್ದ ಸ್ಪರ್ಧೆ ನಮ್ಮ ಸಂವಿಧಾನ ಅರ್ಥ ಮಾಡ್ಕೊಂಡರ ಸಂವಿಧಾನ ಮೂಲ ತತ್ವಗಳ ಬಗ್ಗೆ ಸ್ಪರ್ಧೆ ಭಾಷಣ ಪ್ರಬಂಧ ಸ್ಪರ್ಧೆ ರಾಷ್ಟ್ರೀಯ ಭಾವೈಕ್ಯತೆ ಮಾಡಬಹುದು ಬಹು ಸಂಸ್ಕೃತಿಯ ನಾಡು ನಮ್ಮ ದೇಶ ಬಹು ಸಂಸ್ಕೃತಿ ನಮ್ಮ ತುಳುನಾಡು ಐನ ಬಗ್ಗೆ ಗೊತ್ತಾವಡು ಬಣ್ಪರಿದ ಐನ ಪ್ರಬಂಧ ಸ್ಪರ್ಧೆ ನಾರಾಯಣ ಗುರು ಒಂಜಿ ಕ್ರಾಂತಿ ಮಾಲ್ತಂಚಿನ ಸಮಾಜ ಸುಧಾರಕ ಅಂಚಿನ ನಾರಾಯಣ ಗುರುನ ಬಗ್ಗೆ ಏತ್ತೊಂಜಿ ರೀತಿದ ಶಾಸ್ತಾರ ಭಾವನೆ ಉಂಡಿನಿ ಆಡಳಿತ ವರ್ಗೋಡು ಬಣ್ಪ ಅರ್ಥ ಮಾಡ್ತಾನೋಡು ನಾರಾಯಣ ಗುರುನ ಬಗ್ಗೆ ಪ್ರಬಂಧ ಬರೆಯರ ನಮ್ಮ ಕೊರ್ತ ಈ ರೀತಿ ಬೇತೆ ಬೇತೆ ವಿಚಾರಡು ನಿಖಿಲ ಸಂಗಾತಿ ಗುಂಪು ಸದಸ್ಯರ ಜೋಕ್ಲೆಗೆ ಪ್ರಬಂಧ ಸ್ಪರ್ಧೆ ಇನ್ನು ಬಹುಮಾನ ತಿಕ್ಕೊಂಡವು ನಂಕವು ಐನು ಮಾಂತಿರಲ್ಲ ನಮ್ಮ ಅರ್ಥ ಮಾಡ್ತಾನೋಡು ಐನು ಒಟ್ಟಿಗೆನೆ ಈ ಸಂಗಾತಿ ಗುಂಪು ನಣಾತು ಬುಳೆ ಬೇರೆ ಅವಕಾಶ ಕೊರಡು ಪಣ್ಪರಿತಿ ಪಣ್ಣೊಂದು ಇನಿ ಸಾಂಕೇತಿಕವಾದ ಎಂಕಲಿನ ಉದ್ಘಾಟಕರಾಯ ನಂಚಿನ ಶ್ರೀ ಕೆ ವಸಂತ ಬಂಗೇರ್ ಅಂಚನೆ ಮಾಜಿ ಸಚಿವರಾಯ ನಂಚಿನ ಶ್ರೀ ಕೆ ಗಂಗಾಧರ ಗೌಡ್ರು ಸಾಂಕೇತಿಕವಾದ ಒಂಜಿ ಲಾಭಾಂಶ ವಿತರಣೆ ಮಾತು ಕೊರಡೊಂದು ಕೇಳಂತ ಪಾತ್ರ ಮುಗಿಪೆ ಸುರುತವು ಝಾನ್ಸಿ ರಾಣಿ ಮೊಂಗುಡಾಮೆ
ಉಂಡೂರು ಅಧ್ಯಕ್ಷರ ಕಾರ್ಯದರ್ಶಿ ಬಲೆ. ಝಾನ್ಸಿ ರಾಣಿ ಮುಂಗುಡಾಮೆ ಉಂಡೂರು ಅಧ್ಯಕ್ಷರೆಲ್ಲ ಬಲೆ ಕಡೆಗೆ. ಪ್ರಸನ್ನ ದೇವರಮಾನವ ಕಳಂಜ ಇಂದಿನ ಅಧ್ಯಕ್ಷರ ಕಾರ್ಯದರ್ಶಿ ಬರು. ಈ ತುಳು ಸಂಸ್ಕೃತಿಯ ಬೆಂಬಲಿಸುವಂತೂ ಬತ್ನ ಮಾಂತರಿಗಳ ಹೊಂದಿಸುವಂತೂ ಎನ್ನ ಪ್ರಾಸ್ತಾವಿಕವಾಗಿ ನಂಚಿನ 2 ಪಾತ್ರೆ ಮುಗಿಪೆ. ನಮಸ್ಕಾರ. ಪ್ರಾಸ್ತಾವಿಕವಾದ ಕಾರ್ಯಕ್ರಮದ ವಿವರ ಪಾತ್ರೆನ ಶ್ರೀ ಬಿ ಎಂ ಭಟ್ಟಿಂಬೇರೆಗೆ ಧನ್ಯವಾದಗಳು. ಇತ್ತೆ ಆಟಿ ಕಳೆಂಜ ಮುಂಡಾಜದ ಶ್ರೀ ಆನಂದ ಬುಕ್ಕ ತಂಡ ಮುಗಿಲಿಡ್ದು ಆಟಿ ಕಳೆಂಜದ ಒಂಜಿ ಪ್ರಾತ್ಯಕ್ಷಿಕೆ. கலைஞ்ச பத்தே கலைஞ்சா கலைஞ்சாண்டு கலைஞ்சா கலைஞ்சா விரும்பேரோ கலைஞ்சா கலைஞ்சாண்டு கலைஞ்சா கலைஞ்சா விரும்பேரோ ஆட்டிராடிடே கலைஞ்சா மாயா மரலாண்டே கலைஞ்சே கலைஞ்சே பத்தேனோ கலைஞ்சா கலைஞ்சாண்டு கலைஞ்சா கலைஞ்சா விரும்பேரோ தோடு கடத்தேனா கலைஞ்சே புலடு போவண்டே கலைஞ்சே கல்லுடிக்கொண்டே கலைஞ்சே படா பத்தொண்டே கலைஞ்சே தடா சேருண்டே கலைஞ்சா கலைஞ்சாண்டு கலைஞ்சா விரும்பேரோ கலைஞ்சா கலைஞ்சாண்டு கலைஞ்சா விரும்பேரோ பாப்பா தோசாண்டு கலைஞ்சே பாப்பா தோசாண்டே தோட்டக்கு போயேனா கலைஞ்சே பாலை பத்துண்டே கலைஞ்சே முடி கட்டுண்டே கலைஞ்சா கலைஞ்சாண்டு கலைஞ்சா விரும்பேரோ கலைஞ்சா கலைஞ்சாண்டு கலைஞ்சா விரும்பேரோ உபரு போவண்டே கலைஞ்சே உப்பு லத்தொண்டே వంటల పోయండే కలంజే బారు లత్తుండే కలంజా కలంజాండు కలంజా బిర్మేరో కలంజా కలంజాండు కలంజా బిర్మేరో పుచెకు దోసాండు కలంజే పెర్బుడు దెత్తుండే ఎర్మెకు దోసాండు కలంజే పల్లడు దెత్తుండే నాయికు దోసాండు కలంజే బొన్నెడు దెత్తుండే కలంజా కలంజాండు కలంజా బిర్మేరో కలంజా కలంజాండు కలంజా బిర్మేరో
பாப்பா தோசாண்டு கலைஞக்கு பாப்பா தோசாண்டே பிமர முடி கட்டே கலைஞ்சே பிமர முடி கட்டே கலைஞ்சா கலைஞ்சாண்டு கலைஞ்சா கலைஞ்சா பிருமேரோ கலைஞ்சா கலைஞ்சாண்டு கலைஞ்சா கலைஞ்சா பிருமேரோ பிருமரை பக்காண்டே சேரொண்டே கலைஞ்சா சேரொண்டே கலைஞ்சா கலைஞ்சாண்டு கலைஞ்சா கலைஞ்சா பிருமேரோ கலைஞ்சா கலைஞ்சாண்டு கலைஞ்சா கலைஞ்சா பிருமேரோ. ಆಟಿ ಕಳೆಂಜದ ಪ್ರಾತ್ಯಕ್ಷಿಕೆ ಅಂತ ತೋಜ್ಪಾಯಿನ ಚಿತ್ನ ಆನಂದ ಬುಕ್ಕ ಬಳಗ ಮುಂಡಾಚೆ ಮುಕ್ಲೆಗೆ ಸೋಲ್ಮೇಲು ಇತ್ತೆ ಈ ಕಾರ್ಯಕ್ರಮನು ಪಿಂಗಾರ ಅರಳ್ಸಾದ ಉದ್ಘಾಟನೆ ಮಲ್ತುಗೊರ್ನ ಚಿತ್ನ ಸನ್ಮಾನ್ಯ ಶ್ರೀ ವಸಂತ ಬಂಗೇರ ಬೇರೆ ಉದ್ಘಾಟನಾ ಭಾಷಣ ಮಲ್ಪಡು ಬಂಡದ ಆರಡ ವಿನಂತಿ ಮಲ್ತಂದುಲ್ಲ. ಸಂಗಾತಿ ಮಹಾಸಂಗಮ ಆಟಿಡೊಂಜಿ ದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷರು ಮಾನ್ಯ BM ಭಟ್ರೆ, ಪ್ರಧಾನ ಉಪನ್ಯಾಸಕರು ಪ್ರೊಫೆಸರ್ ಶಂಕರ್ ರಾಯ್ ಮಾಸ್ತರ್ರೆ, ಮುಖ್ಯ ಅತಿಥಿಗಳು ಮಾಜಿ ಸಚಿವರಾಯನ ಮಾನ್ಯ ಶ್ರೀ ಕೆ ಗಂಗಾಧರ ಗೌಡ್ರೆ, ಉಪನ್ಯಾಸಕರಾಯನ ಮಾನ್ಯ ಶ್ರೀ ಅರವಿಂದ ಚುಕ್ಕಾಡಿಯರೆ, ರೈತ ಸಂಘದ ಮಾನ್ಯ ಸುರೇಶ್ ಭಟ್ರೆ, ಶ್ಯಾಮ್ ಭಟ್ರೆ, ವೇದಿಕೆದ ಮಿತ್ತಿಪ್ಪನ ಮಾತಾ ಗಣ್ಯರೇ, ಪತ್ರಿಕಾ ಮಾಧ್ಯಮದ ಬಂಧುಲೆ, ಮೂಲ್ ಸೇರಿದನ ಮಾತಾ ಬಂಧುಲೆ ಭಗಿನಿಯರೇ, ಆಟಿಡೊಂಜಿ ದಿನ ಈ ಕಾರ್ಯಕ್ರಮದ ಉದಿಪ್ಪಣ ಮಲ್ಪನೊಂಜಿ ಅವಕಾಶವನ್ನು ಹಿಂಗೆ ಕಲ್ಪಿಸೋದು ಕೋರಿಯರು. ಏನು ಪಿಂಗಾರನು ಅರಳಿಪವನ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ದೆ ಅನ್ಪಂದು ಘೋಷಣೆ ಮಲ್ಪರ ಸಂತೋಷ ಪಡೋದಿಲ್ಲ. ನಮ್ಮನ ಹಿರಿಯಾಕಲ್ ಈ ಆಟಿ ತಿಂಗಳು ಈ ದಕ್ಷಿಣ ಕನ್ನಡ ಜಿಲ್ಲೆ, ಈ ಉಡುಪಿ ಜಿಲ್ಲೆ, ಕಾಸರಗೋಡು ಮಾತ ಒಟ್ಟಾಯ್ದು ವಾ ರೀತಿ ನಮ್ಮ ಸಂಸ್ಕೃತಿನ ಬೆಳಗಾವಂದು ಬರ್ತದ. ನಮ್ಮನ ಹಿರಿಯಾಕಲ್ ಆ ರೀತಿ ಆ ಸಂದರ್ಭಗಳು ಈ ಸೌಹಾರ್ದತೆ ನಮ್ಮ ಮಾತಾ ಒಟ್ಟಿಗೂ ಜೀವನ ಮಾಡ್ಪಂಚಿನ ಅವಕಾಶ ನಂಗೆ ಕಲ್ಪಾದ ಕೊಡ್ತೀರಿ. ಇಂದತ್ತ ಬಗ್ಗೆ ತಿಳಿಯೋಂಡ್ರೆ ನಮ್ಮ ಇನ್ನು ಆಟಿಡೊಂಜಿ ದಿನ ಅಂತ ಕಾರ್ಯಕ್ರಮವನ್ನು ಮಾತಗೊಡ್ಡು ಮಲ್ತೊಂದಿಲ್ಲ. ಈ ಆಟಿಡು ಅನೇಕ ರೀತಿಯ ಅಡ್ಡಿಯಲ್ಲಿನ ಹಳ್ಳಿನ ಮಲ್ಪೇರು, ಅನೇಕ ರೀತಿಯ ಕಜಿಪುಳಿನ ಹಳ್ಳಿನ ಮಲ್ಪೇರು, ಅನೇಕ ರೀತಿಯ ಕಾರ್ಯಕ್ರಮ ಹಳ್ಳಿನ ಮಲ್ಪೇರು. ಐನು ತೆರೆಯೋನ್ನ ಉದ್ದೇಶಡು ಇನಿ BM ಭಟ್ರು ಸಂಗಾತಿ ಮಹಾಸಂಗಮ ಆಟಿಡೊಂಜಿ ದಿನ ಅಂತ ಮಲ್ದೇರು. ಸಂಗಾತಿ ಮಹಾಸಂಗಮ ಅಂತ ಪಂಡ ಆರ್ನೊಂಜಿ ಸಹಕಾರಿ ಸಂಘ ಅದ ಭಟ್ರೆ, ಸ್ವಸಹಾಯ ಗುಂಪು ನಿಖಲ್ಗೈಟ್ ಲಾಭಾಂಶ ಪಟ್ಟಣಂಚಿನ ವ್ಯವಸ್ಥೆ ನಿಖಲ ಮುಖಾಂತರ ಕೊರ್ಪಾಯಿರು. ಇನಿ ಆಟದ ವಿಚಾರನು ಸುಮಾರು ವಿಚಾರನು ಪನ್ಪೋಲಿ
ಇನಿ ಬಿ ಎಂ ಭಟ್ರನ ಸಂಗಾತಿ ಮಹಾಸಂಗಮ ಪುಂಜನಕಲಿಗೆ ಸ್ವಸಹಾಯ ಗುಂಪು ಕಟ್ಟದು ಐತೆ ಮುಖಾಂತರ ಸಾಲ ಕೊರ್ಪಣ ನಿಕ್ಲ ಸಾಲ ತಂದು ಐನ ಬೇತಕ್ಕೆ ಉಪಯೋಗ ಮಲ್ತದ್ದು ದೈತ ವ್ಯಾಪಾರನೋ ವ್ಯವಹಾರನೋ ಮಲ್ತದ್ದು ಐಟ ಲಾಭ ಗಳಿಸೋದು ಆ ಸಾಲನ್ನ ಬಡ್ಡಿಲ್ನ ಕಟ್ಟುವಂಚಿನ ವ್ಯವಸ್ಥೆ ಆ ರೀತಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಡು ನಮ್ಮ ರಾಜ್ಯಡೊಂಜಿ ಸಾಲ ಕೊರ್ಪೊಂಜಿ ಸಂಸ್ಥೆ ಉಂಡು ಯಾಕೆ ಎಂಚಿನ ಫಂಡ್ ಪೆರಿಬಟ್ರೆ ನಮ್ಮ ಮುರಾಣಿ ಬೆಂಗಳೂರಿಗೆ ಹೋದು ಸಿದ್ದರಾಮಯ್ಯ ಪಾತ್ರನ ಇರ್ನ ಮೈಕ್ರೋ ಫೈನಾನ್ಸ್ ಪೂರ ಪುಂಜನಕ್ಲೆ ಕತ್ತಲೆಣಗೆ ಇಲ್ಲರ್ ಗೊತ್ತಿಜ್ಜಿ ಗಾಂಡು ಗೌಜಿಡ್ ಬರ್ಪೇರು ಇಲ್ದೋಲೈ ಜೋಲಿಗೆ ಪಾಡೊಂದು ಬರ್ಪಿಜಾರ ಇತ್ತೆ ಬರ್ಪಿಜಾರ ಇತ್ತು ಒಲ್ಲ ಬಿ ಎಂ ಭಟ್ರನ್ನ ಜೋರ್ಗಂತ ಕೈದ ಮೇಲೆ ತೆರಂದಾಯ್ತು ಗೊತ್ತಿಜ್ಜಿ ಅಂತ ಭಾರಿ ಜನಕ್ಕೂ ಸಾಲ ಕೊಡ್ತೀರು ಕಾನೂನು ಪ್ರಕಾರ ಆ ಸಾಲ ಕೊರನ ತಪ್ಪು ಬಿ ಎಂ ಭಟ್ರನ ವಾದಲ್ಲ ಎನ್ನಲ್ಲ ಆರ್ನೊಟ್ಟಕ್ಕೂ ಸೇರಿದ ಎನ್ನಲ್ಲ ವಾದ ಎಂಜಿನ ಮಣ್ಣ ಆ ಸಾಲ ಕೊರನ ತಪ್ಪು ಕಾನೂನು ಪ್ರಕಾರ ಕೋರ್ಟ್ ಹೋದೈನು ವಸೂಲು ಮಲ್ಪಲಿ ಬಲಾತ್ಕಾರ ವಸೂಲು ಮಲ್ಪರ ಪೋಡ್ಚಿ ಪೊಂಜೋನಕ್ಲಿ ಆಂಜೋನಕ್ಲಿ ಜನ ಇಪ್ಪನಗ ಕತ್ತಾಲೆ ಪುಣ್ಣಗ ಪೊಂಜೋನಕ್ಲಿ ಇಪ್ಪನ ಸಂದರ್ಭ ಇಲ್ದವಲೈ ಪೊಗ್ಗರಬಲ್ಲಿ ಅಜ ಮಲ್ತಾರ್ದ ನೀವು ಮಿತಿ ಕೇಸರಿಸ್ ಮಲ್ಪ ಭವನ್ ಬರ್ಮ ವಿಚಾರನು ಪಣ್ಣೊಂದು ನಿಂಗ್ಲಿತ್ತೆ ಇನಿ ಏನೆಲ್ಲ ಬಿ ಎಂ ಭಟ್ರಲ್ಲ ಮುರಾಣಿ ಬೆಂಗಳೂರಿಗೆ ಹೋದಿತ್ತ ಸಿದ್ದರಾಮಯ್ಯನ ತೂತ ಎಲ್ಲ ಅಂಜಿ ಅಸೆಂಬ್ಲಿಡ್ ಈ ಪುಂಜನಕಲಿ ಸಾಲ ಕೊರ್ನಿನ ಮನ್ನಾ ಮಲ್ಪಡು ನಮ್ಮ ದೃಷ್ಟಿಡ್ ಎಂಕಲ ಒತ್ತಾಯ ಮಲ್ದ ಇದು ಆಪುಣದ ಮನ್ಪುಣತ್ತ ವಿಷಯ ಆವಡು ಕಾನೂನು ಪ್ರಕಾರ ನಿಕ್ಲಿಯಕಲ್ ಸಾಲ ಕೊರ್ನ ತಪ್ಪು ಬಿ ಎಂ ಭಟ್ರಲ್ಲ ಏನ ಪನ್ಪುಣಿಂಜಿನ ಮಂಡ ಸಿದ್ದರಾಮಯ್ಯಡ ಕಾನೂನು ಪ್ರಕಾರ ಕೋರ್ಟ್ಗೆ ಬೋದ ಇನ್ನು ವಸೂಲು ಮಲ್ಪಾಡ ಬಲಾತ್ಕಾರಡು ಇಲ್ಲಿಗೆ ಬೊಗ್ಗುದ ಇನ್ನು ವಸೂಲು ಮಲ್ಪಾರ ಬಲ್ಲಿ ಅವು ತಪ್ಪು ಮಲ್ತೇರ್ದ ಹಣಾಕಲ್ ಮಿತಿ ಕೇಸು ಇಷ್ಟು ಮಲ್ತಕ್ಕೆ ಜೈಲು ಪಾಡು ಪನ್ಪುಣ ಉದ್ದೇಶ ಇನ್ನು ಆ ರೀತಿ ಸಿದ್ದರಾಮಯ್ಯರು ಒತ್ತೊಂದಿರಿ ಎಲ್ಲ ಬರ್ಪುಣ ಅಸೆಂಬ್ಲಿಡ್ ನೆಲ್ಲಕ್ಕಬೆ ಸರ್ಕಾರಕ್ಕೆ ಒತ್ತಾಯ ಮಲ್ಪುವೆ ಆ ಪಂಜನಕಲ ಸಾಲ ಪೂರ ಮನ್ನಾ ಮಲ್ಪಡ ಒತ್ತಾಯ ಮಲ್ಪುವೆ ಅಂತೂ ಬಲಾತ್ಕಾರ ವಸೂಲು ಮಲ್ಪರ ಬಲ್ಲಿ ಕಾನೂನು ಪ್ರಕಾರನೇ ಕೋರ್ಟ್ಗೆ ಬೋದ ಆ ಪಂಜನಕಲ್ನ ಸಾಲನ ವಸೂಲು ಮಲ್ಪಂದಾನೆ ಎಂಕಲ್ ಅಭ್ಯಂತರ ಇಜ್ಜಿ ಅಂತ ವಿಚಾರ ಪನ್ಪೆ ಅಂತ ವಿಚಾರ ಪಂತೆ ಅಂತೂ ಬಯ್ಯಾನಗಾಯ ಜೋಲಿಗೆ ಬಾಡೋದು ನಿಖಲ ಆಂಜನಕಲ್ ಇಲ್ಲ ಇಜ್ಜದಿಂಪ ಸಂದರ್ಭಡು ಇಲ್ಲಿಗೆ ನೂರ ಬಲ್ಲಿ ಅಂತ ಮಲ್ಲ ಉದ್ದೇಶಡು ಇನ್ನು ಬಿ ಎಂ ಭಟ್ರು ಇದು ಈ ಸರ್ತಿ ಮಾತ್ರ ಆರ್ನೋಟಿಗೆ ಏನು ಪೋಯಿನ ನಡೆದು ದುಮ್ಮು ಸೊಂಜಿ 10 ಸರ್ತಿ ಪೋತಿರಾರು ಬಿ ಎಂ ಭಟ್ರನ ಬಾರಿ ಮಲ್ಲ ಸಾಧನೆ ಇದನ್ನ ಆರು ಒರಿಯೇ ವಕೀಲ ಇಡೀ ರಾಜ್ಯ ಬೋಡು ರಾಜ್ಯ ಇತ್ತನ ಪೂರಾ ಕೋರ್ಟುಗ ಇಡೆಬಲ್ಲೇ ಓಡಿಗಂದು ಪೋಪ್ನಾರು ಕಾರಣ ಸಂಗಾತಿ ಮಹಾಸಂಗಮ ಉಂಡು ಹಣ ಸಂಗತಿ ಒರಿಯಾರು ಮಹಾಸಂಗಮ ವಕೀಲರಿಯೇ ಮಾತು ದಿಕ್ಕು ಪೋಡಾಗಲಿ ಮಾತೆಲ್ಲ ಬಲೆ ಕೋರ್ಟು ವಾದ ಮಲ್ಪಲೆ ಇದ್ದಾಗ ಪಂಡ ವಿಚಾರ ಪಣೋದಿಲ್ಲ ಅಂತೂ ಆ ರೀತಿ ಒಂಜಿ ವಿಚಾರಣು ಪ್ರಸ್ತಾಪ ಮಲ್ಪಡು ವಿಚಾರಣು ಸಿದ್ದರಾಮಯ್ಯರ ಪಾತ್ಯದ ಬದ್ದ ವಿಚಾರ ಈ ಸಂದರ್ಭ ಪಣೋದಿಲ್ಲ ಮುಖ್ಯವಾದ ಆಟಿಡೊಂಜಿ ದಿನತ್ತನ ಮನ ಸ್ವಾಭಾವಿಕ ಹಿರಿಯಾಗಲು ಅನೇಕ ರೀತಿ ಮಲ್ಪಂದು ಮದ್ದೇರು ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಆಟಿಡು ಮಲ್ತುಂದಿಲ್ಲ ಆಂಡ ಇದು ನಮ್ಮ ಒಂಜಿ ತಾಲೂಕು ಒಂದು ವಿಶಿಷ್ಟವಾಯಿನ ವಿಚಾರಣೆ ಮೂಲ ಪ್ರಸ್ತಾಪ ಮಲ್ಪಡೋದು ನೀನು ಇಷ್ಟಪಡೋದಿಲ್ಲ ಆಂಡ ಪತ್ರಿಕಾ ಮಾಧ್ಯಮದ ಬಂಧುಗಳು ಎದುರುಲ್ಲಾರ ನಿಖಿಲಿಗೆ ಧೈರ್ಯ ಇತ್ತು ನಾನು ಏನು ಪಣ್ಣೇನು ಪೂರ ಬರೆಯೋಳು ಈಜಿನ ನಾನು ಒಂಜೆಲ್ಲ ಬರೆಯೋರು ಅಲ್ಲಿ ನಿಖಿಲಿ ಏನು ಪಣ್ಪುಣ ವಿಚಾರ ಅಲ್ಲಿ ರೆಕಾರ್ಡ್ ಹಾಕೊಂಡು ಏನು ದಾನೆ ಪಾತ್ರದ ರೆಕಾರ್ಡ್ ಹಾಕೊಂಡು ಆ ರೆಕಾರ್ಡ್ ಆಯ್ನ ನಿಖಿಲ್ ಬರೆಯೋಳು ಇದು ರೆಕಾರ್ಡ್ ಆದ ಆ್ಯಕ್ಷನ್ ತೊಂಡ ಜೈಲಿಗೆ ಪಾಡ್ನ ಏನೋ ಪಾಡಕ್ಕೆ ಅಂಡ್ ನಿಖಿಲಿ ಬರೆಪುಣಕ್ದಾನೆ ಪತ್ರಿಕಾ ಮಾಧ್ಯಮದ ಮಣ್ಣಿಂಜಿನ ನಿಖಿಲ್ ಸತ್ಯ ವಿಚಾರಣು ನಿಖಿಲ್ನ ಪತ್ರಿಕೆ ಬರೆಪುಣ ಆ ಸತ್ಯ ವಿಚಾರ ಬರಲಿ ಏನು ಪ್ರಸ್ತಾಪ ಮಲ್ಪೆ ಇದೀ ತಾಲೂಕು ದಾನ ನಡ್ತೊಂದು
4 ವರ್ಷಕ್ಕೂ ಮೊರಿಬಿಟ್ಟಿಯೇ ಈ ತಾಲೂಕು ಏರು ಹರೀಶ್ ಪೂಂಜೆ ಎಂಗ್ಲ ತಾಲೂಕದ ಶಾಸಕ ಆಯ್ಕೆ ಅದು ಬತ್ತಿ ಅಲ್ಪಡ್ದು ಶುರುವಾತ ನಾನು ಆಟಿಡೊಂಜಿ ದಿನೋಲ ನಡತದ್ದು ನಮ್ಮ ಕಲ್ಪೊಡತ್ತೆ ಎಡ ಇಡೀ ದೇಶಡು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರ ಮುಟ್ಟ 40% ತನಿಖೆ ವಿಷಯ ಗೊತ್ತುಂಟು ಆ ಪೂಂಜೆನ 40% ನಡತೊಂದೇ ಉಂಟು ನಡಪಡ ಒಂದು 100 ರೂಪಾಯಿ ಸರ್ಕಾರದ ಬತ್ತನಾಡ 40 ರೂಪಾಯಿ ಮೊಕಲಿ ನಿಂಗಾರ ವರ್ಣ 10 ರೂಪಾಯಿ ಅಧಿಕಾರ ನಕಲಿ ನಿಂಗಾರ ಅಡು ವರ್ಣ 40 ರೂಪಾಯಿನ ನಮ್ಮನ ಊರಿಗೂ ಮಾರ್ಗೋಗೋ ಬಿಲ್ಡಿಂಗೋ ಅಥವಾ ಕೆರೆಕ್ಕೋ ಒಯ್ಕಾಂಡ ಪಾಡ್ದೇನು ಅಭಿವೃದ್ಧಿ ಮಲ್ಪರ ಈ ರೀತಿಯ ಕಾರ್ಯಕ್ರಮ ನಮ್ಮ ತಾಲೂಕು ನಡ್ತೊಂದುಂಟು ಮೋದಿ ಒಂಜಿ 2 ತಿಂಗಳಿಗೂ ಮುಂಬೆ ಬೆಂಗಳೂರು ಬತ್ತೇರು ಆರು ಬರ್ಪೇರಿಂದ ಇಡೀ ಬೆಂಗಳೂರು ಡಾಮರ ಆಂಡು ಮೋದಿ ಬತ್ತದ ಪೋಯರು ಮಣದಾನಿ ಡಾಮರ ಲಕ್ಕಂಡು ತೂತಾರೆ ಪತ್ರಿಕೆ ತೂತಾರೆ ನಿಕ್ಲು ಟಿ ವಿಡ್ ಮಾತ್ರ ತೂತಾರೆ ಇನ್ನು ನಮ್ಮ ತಾಲೂಕುಡ್ಲ ಮುರಾಣಿತ್ತೆ ಪ್ಯಾಚ್ ವರ್ಕ್ ಮಲ್ತೇವೆ ಪೂಂಜೇರು ರಡ್ಡು ದಿನಾಗ ಬರ್ಸ ಬತ್ತ ಪೂರ ಇತ್ತ ಕೂಡ ಗುಂಡಿ ಅಂಚಿನೇ ಬರುದು ಪಂಡ ಮೇರ್ನ 40% ಆ ಕಾಂಟ್ರಾಕ್ಟ್ ಏರ್ ಮಲ್ಪೇರು ಅಕಲ್ಲ ಪರ್ಸೆಂಟೇಜ್ನೇ ಮಲ್ತೊಂದುಲ್ಲಿರ ಈ ಜನ ಅಕಲ್ಲ ಬದುಕರ ಆಪಚ್ಚಿ ಈ ಸ್ಥಿತಿ ನಮ್ಮ ದುಡ್ಡುನು ನಮಕೊರ್ನ ಟ್ಯಾಕ್ಸ್ನು ಈ ರೀತಿ ನಿಂಗೊಂದು ಆ ಅಭಿವೃದ್ಧಿಗೆ ಪಾಡಂದೆ ಪಟ್ಟೊನ್ನಂಚಿನ ಕೆಲಸನು ಈ ದೇಶಡು ಈ ರಾಜ್ಯಡು ಈ ಜಿಲ್ಲೆಡು ಈ ತಾಲೂಕು ನಡತೊಂದು ವಿಚಾರ ಈ ಸಂದರ್ಭ ಪಂಡ್ರೆ ಇಷ್ಟಪಡ್ತಾರೆ ಸುದೆಟ್ಟು ಪೊಯ್ಯೆ ಉಂಡು ಪೊಯ್ಯನ್ನು ಏರ್ಲದಿತ್ತು ಮಾರ ಆಪಚ್ಚಿ ಅದಕ್ಕೆ ಲೈಸೆನ್ಸ್ ಉಂದುಂಡು ಈ ಪೂಂಜೆ ಬತ್ತನಿಡ್ ಬುಕ್ ಅದಕ್ಕೆ ಲೈಸೆನ್ಸೇ ಬಿಡಿಚಿ ఆయననే పార్ లైసెన్స్ మాతెర్లదెత్తు మారోన్నులే పొయ్యపోన్నండు పోలీస్ సకలు కుత్తకులో తూన్నులేరు పడ్డ పర్సెంటేజ్ పోలీస్ సకలిల పోపుండు రెవెన్యూ డిపార్ట్మెంట్ తహసీల్దార్ నెట్ కుర్చిడు అదే జరుతున్న పొయ్యపోనునిಗೆ పాడు 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 ఇన్ని పొయ్యేనంచ మారొన్నులేరు నిత్తల గురు ಪೂಂಜೇರಿ ಕಾರ್ಡ್ ಮರೈಜಿ ಮರ ಸಾಗೋನ್ನುಂಡು 3 ರೇಂಜರ್ ನಕಲು ಹೆಚ್ಚಿನ ರೇಂಜರ್ ನಕಲು ಕಲ್ವ ನಕಲಿ ಮೂಲು ಒಂಜಿ 2-3 ಜನ ರೇಂಜರ್ ನಕಲು ಎಡ್ಡೆ ನಕಲು ಉಳ್ಳೇರು ಒಂದು ನಕಲು ಪೂರ ಮರ ಮಾರೊಂದೇ ಉಳ್ಳೇರು ಪೂಂಜೇರ್ಲ ಮಾರೊಂದೇ ಉಳ್ಳೇರು ನಮ್ಮ ಕಾರ್ಡ್ ಖಾಲಿಯ ಒಂದುಂಡು ನೆಕ್ಕಲ ಕೇಸಿಜಿ ಇನಿ ಮುರಾಣಿ ಪೊಸತ್ತು ಎಂತುಯೇ DC ಆರ್ಡರ್ ಮಲ್ಪೇರು ಬ್ರ್ಯಾಂಡಿ ಮಾರಬಲ್ಲಿತ್ತು ಬ್ರಾಂಡ್ 2-3 ಮರಡ್ರಾಂಡ್ ಬ್ರ್ಯಾಂಡ್ ಶಾಪ್ ಪೂರ ಬಂದಾವಡು ಇಡೀ ಜಿಲ್ಲೆಡು ಮಾತ್ದೆಕಡು ಬ್ರ್ಯಾಂಡ್ ಶಾಪ್ ಬಂದಾಂಡು ನಮ್ಮನ ಪೂಂಜೆರಡ ಬ್ರ್ಯಾಂಡ್ ಶಾಪ್ ಇಜ್ಜಿ 6 ರಿಕ್ಷಾಡ್ ಕೊನತ್ತು ನಮ್ಮನ ಬಸ್ ಸ್ಟ್ಯಾಂಡ್ ಪಾಯ್ಕಂದ ಅಡ್ಡೋಡು ಕೊನತ್ತು ಗಂಗಸರ ಮಾರೋದು ಇಲ್ಲಿ ನೆಕ್ಕಿಂಚಿನ ನೋಡು ಪೂಂಜೆರೆ ಪತ್ರಿಕೆ ತಕ್ಕಲಿ ಬರಲೇನು ನೀನು ನಿಖಿಲ ಪಂಪು ನೀನು ಪತ್ರಿಕೆ ಬರಲೇನು ನೀನು ಪೂಂಜೇರು ಗಂಗಸರ ಮಾರ ಒಂದುಲ್ಲೇರು ಗುರುವಾಯಿನ ಕೆರೆ ದಿಗಡು ಮೊಲ್ಲ ಬಿಲ್ಡಿಂಗ್ ಉಂಡು ಅಲ್ಲ ಗಂಗಸರ ಮಾರ ಒಂದುಲ್ಲೇರು ಇನಿ ಕಾನೂನು ಪ್ರಕಾರ ಒಯ್ಯನ್ನು ಮಲ್ಪರ ಬಲ್ಯ ಐನು ಪೂರೆಲ್ಲ ಪೂಂಜೇರು ಮಲ್ತೊಂದುಲ್ಲೇರು ಉಂದಾರನ ಅವ್ಯವಹಾರ ಈ ರೀತಿ ನಮ್ಮನ್ನು ಜನಕುಲ್ನ ವಂಚನೆ ಮಲ್ತದ್ದು ಜನಕುಲ್ನ ನೆತ್ತೆಯನ್ನು ವೈಪಣಚಿನ ಪ್ರಯತ್ನ ನಮ್ಮನ್ನ ಪೂಂಜೇರಿಡ್ಡ ಒಂದುಂಡು ಉಂದೇನು ಉಂತವನ ಬೇಲೆ ಸಂಗಾತಿ ಗುಂಪುಡ್ದು ಆವುಡು ವಿನಂತಿನ ಮಾನ್ಯ BM ಭಟ್ರೆ ಈ ಉಂದೇನು ಉಂತವನ ಕಾರ್ಯಕ್ರಮ ಇನ್ನು ಸಂಗಾತಿ ಗುಂಪುಡ್ದು ಮಲ್ಪಲೆ ಏನು ವಿನಂತಿನ ಈ ಸಂದರ್ಭ ಮಲ್ಪ ಇಷ್ಟಪಡ್ಪೆ ಬಂದಲೆ ಈ ರೀತಿ ಭ್ರಷ್ಟಾಚಾರ ನಡತಂದ ನಮ್ಮ ಬದುಕು ನೆಂಚ ನಮ್ಮನ್ನ ದುಮ್ಮದ ಜೋಕಲಿಗೆ ನಮ್ಮ ಇಂಚಿನ ಕಲ್ಪವನ ನಮ್ಮ ಜೋಕಲಿನ ಶಾಲೆಗೆ ದಾಯ ಕಲ್ಪವನ ಇಂಚಿನ ಮಂಡೆ ಹಾಕಲಿ ದುಡ್ಡು ಮಲ್ಪಲಿಂದ ನಮ್ಮನ ಜಿಲ್ಲೆದ ಸಂಸ್ಕೃತಿ ದಾನೆ ತುಳ್ತ ಬಗ್ಗೆ ದಾನೆ ಜೋಕಲಿ ಪನ್ನೋಡಮ್ಮ ತುಳುನಾಡದ ಸಂಸ್ಕೃತಿ ಹೆಂಚಿನ
ದೇನ್ ಮಾತ ಕಲ್ಪದಕ್ಲೇನು ಮಲ್ಪಡ ಅತ್ತು ಪ್ರತಿಯೊಂದನ್ನ ಕಂಡದು ಮಾರಲಿ, ಈ ದೇಶನು ಗುಂಡಾಂತರ ದೆಪ್ಪಲಿ, ಈ ರಾಜ್ಯನು ಗುಂಡಾಂತರ ದೆಪ್ಪಲಿ, ಈ ಜಿಲ್ಲೆನ ಗುಂಡಾಂತರ ದೆಪ್ಪಲಿ, ಈ ತಾಲೂಕನ್ನು ಗುಂಡಾಂತರ ದೆಪ್ಪಲಿ ಅನ್ಪುಣ್ಣ ನೆಕ್ಕ ಮಾತ ಅವಕಾಶ ಕೋರ್ಪುಣ್ಣ. ಈ ಪೊಲೀಸ್ ತಗಲ್ದಾಯ್, ಈ ತಹಶೀಲ್ದಾರ್ದಾಯ್, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗಲ್ದಾಯ್ ಮುಗ್ಲು ಪೂರ ಮರ ಕಂಡದು ಮಾರನ, ಪೊಯ್ಯ ಕಂಡದು ಮಾರನ, ಏರನ್ನ ಜಾಗನ ಉಲಾಯ್ ಪಾಡ್ರನ. ಈ ದೇಶ ಹೊಡಿತನ, ಈ ರಾಜ್ಯ ಹೊಡಿತನ, ಈ ಜಿಲ್ಲೆ ಹೊಡಿತನ, ಈ ತಾಲೂಕು ಹೊಡಿತನ, ಜನಗಳಿಗೆ ರಕ್ಷಣೆ ಇದೆಯಾ? ಜನಗಳಿಗೆ ನಾವು ಭಕ್ಷಣೆ ಮಲ್ಪಡ್ಪೋಪುಣ್ಣ ಇಂದಿನ ಮಾತು ಯೋಚನೆ ಮಲ್ಪಡು. ಆ ರೀತಿ ಇನಿ ಆಟಿಡೊಂಜಿ ದಿನ ಆಟಿದ ಕಾರ್ಯಕ್ರಮ ನಮ್ಮ ಪಾತೆರಡಾಯ್ನ ಒಂದು ವಿಪರ್ಯಾಸ. ಆ ಸಂದರ್ಭಡು ಪಾತೆರನಂಚಿನ ವಿಚಾರ ಹತ್ತು ಅನಿವಾರ್ಯವಾದ ಈ ವಿಚಾರ ಪ್ರಸ್ತಾಪ ಮಾಡಿದೆ. ಒಂಚೂರು ತೆರಿಯೋಲ್ನಿ ಈ ತಾಲೂಕು ಅಂಚಿನ ಸಂಸ್ಕೃತಿ ಇಜ್ಜಾಂಡು ಎಡ್ಡೆ ಸಂಸ್ಕೃತಿ ನಮ್ಮ ಸಮಾಜ ಬುಳೆತ್ತಂಡು ನಾವು ಮಾತ ಧರ್ಮದಕ್ಲಿಲ್ಲ, ಮಾತ ಜಾತಿದಕ್ಲಿಲ್ಲ, ಬೇತೆ ಬೇತೆ ಧರ್ಮದಕ್ಲಿಲ್ಲ, ನಮ್ಮ ಮಾತ ಧರ್ಮದಕ್ಲು ಬೇತೆ ಬೇತೆ ಜಾತಕ್ಲು ಬೇತೆ ಬೇತೆ ಭಾಷೆನ ಪಾತ್ಯರ್ನಕ್ಲು ನಮ್ಮ ಒಗ್ಗಟ್ಟಾದ ಈ ಜೀವನ ಮಲ್ತೊಂದಿತ್ತ, ಸೌಹಾರ್ದತೆದು ಜೀವನ ಮಲ್ತೊಂದಿತ್ತ. ನಮ್ಮ ಸೌಹಾರ್ದತೆಯನ್ನು ಹಾಳು ಮಲ್ತದ್ದು ಇನಿ ಬೇತೆ ಬೇತೆ ವರ್ಗದ ಘರ್ಷಣೆ ಉಂಟು ಮಲ್ಪಣಂಚಿನ ಕಾರ್ಯಕ್ರಮ ಈ ಜಿಲ್ಲೆ ನಡತುಂಡು. ಇನ್ನು ಜಿಲ್ಲೆ ದಾನೆ ಅವನುಂಡು ಅಲ್ಪ ಕಡ್ತ ಕೇರೊಂದುಲ್ಲೇರು, ನಾಯಿನ ಕೇರ್ಲೆಕ್ಕ ಜನಕ್ಕಳೇನು ಕೇರೊಂದುಲ್ಲೇರು. ನಮ್ಮನ ಜಿಲ್ಲೆಡು ವಾರಿತ್ತ ರಕ್ಷಣೆ, ವಾರಿತ್ತ ಭಕ್ಷಣೆ ಒಂದು ವಿಚಾರ ನಿಕ್ಲು ತೆರಿಯೋನು ಏರೇ ಬರೀ ಕಡ್ತೋಗ್ಯನು ಕೆರಿಯನ್ನಲ್ಲ ಅಪ್ಪೆಗೆ ಮಗೇನೆ ఆయన అప్పే 9 ತಿಂಗಳು ಬಂದಿರ್ದಿದ್ದೆ ఆయన పెద్దలు ఆ అప్పే పెద్దిన ಒಂಜಿ ಬಾಲಿನ ಆ ರೀತಿ ಕಡ್ತ ಕೇರ್ನಂಗ ಆ ಅಪ್ಪೆನ ಬಂಜಿಡು ದಾನೆ ಅವಡು, ಆ ಅಪ್ಪನ ಮನಸ್ಸಿಗೆ ದಾನೆ ಅವಡು ಮಾತ ಅಪ್ಪೆರ್ಗಳು ಒಂಜೇ ರೀತ ಮನಸ್ಸು ಇಪ್ಪರಂಚಿನ ಇನ್ನು ಮಾತು ಯೋಚನೆ ಮಲ್ಪಡು. ಈ ರೀತ ಗೂಂಡಾಗಿರಿ ನಮ್ಮ ಜಿಲ್ಲೆಡು ನಮ್ಮ ರಾಜ್ಯಡು ನಡತೊಂದು, ನಮ್ಮ ದೇಶಡು ನಡತೊಂದುಂಡು ಅವರ ಬಲ್ಲಿ ನಮ್ಮನ ಪೂರ್ವಜರು ಆ ರೀತಿ ಈ ಜಿಲ್ಲೆಡು ಈ ತುಳುನಾಡು ಬದುಕೊಂಡಿರ್ತಾರ, ವಾರೀತ ಸೌಹಾರ್ದತೆ ಬದುಕೊಂಡಿರ್ತಾರ. ಆ ರೀತಿ ಬದುಕು ನನ್ನ ದುಂಬುಗು ನಮ್ಮನ್ನು ಜೋಕಲಿ ಕಲ್ಪೋಡು, ಆ ಜೋಕುಲು ಸೌಹಾರ್ದತೆ ಈ ದೇಶ ಈ ಜಿಲ್ಲೆಡು ಬದುಕೋಡು, ನಮ್ಮನ್ನು ತುಳುನಾಡದ ಸಂಸ್ಕೃತಿನ ಉಳಿಪೋಡು ಬೆಳಗಾವಡು ఆయన ಮಾತ ನಮ್ಮನ್ನು ಜೋಕಲಿ ಕಲ್ಪದ ಕೊರಡು. ಆ ದೃಷ್ಟಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಪಾಡ್ದ, ಆ ರೀತಿ ಎಡ್ಡೆ ಕಾರ್ಯಕ್ರಮವನ್ನು ಪಾಡ್ದು ನಮ್ಮ ಜೋಕಲಿಗೆ ಎಡ್ಡೆ ರೀತಿ ಸಂಸ್ಕೃತಿನ ಕಲ್ಪವನ ಜನ ಕಾರ್ಯಕ್ರಮ ನಮ್ಮ ದುಂಬುಗು ಮಲ್ಪುಗ ಈ ಕೆಟ್ಟ ಚಾಳಿನ ಪುರ ಉಂತಾವನ ಶಕ್ತಿ ನಮಗೆ ಉಂಡು. ನಾವು ಮಾತಿರಲ್ಲ ಒಗ್ಗಟ್ಟಾದ ಲೆಕ್ಕದು ಉಂತುಂದಾಣ ಈ ಚಾಲಿನ ಉಂತವರ ಸಾಧ್ಯತೆ ಉಂಡು ಅಂತ ವಿಚಾರ ಪಂಡು ನಿಕ್ಲಿ ಮಾತಾಡಿ ಬಂದ ಪಾತಿರ ಕೈದ್ ಮಲ್. ನಮ್ಮ ತುಳುನಾಡದ ಸಂಸ್ಕೃತಿಲು ಒರಿಯೋಡು ಆಂಡ ಆ ಒರಿಯೋಡೊಂದು ಆಂಡ ನಮ್ಮ ಮಾಂತೆರ್ಲ ನಮ್ಮ ಸಂಸ್ಕೃತಿನ ಹಾಳು ಮಲ್ತೊಂದು ಇಪ್ಪನ ಚೇತನ ಭ್ರಷ್ಟಾಚಾರದ ವಿರುದ್ಧ ಸ್ವರಲಕ್ಕವಡು ಪಂಡ್ಪುನ ಪಾತೆರ ಪಂಡ್ ಉದ್ಘಾಟನಾ ಭಾಷಣ ಮಲ್ತೆರು ನಮ್ಮ ನೆಚ್ಚಿನ ನಾಯಕರಾದ ವಸಂತ ಬಂಗೇರ್ ಆರೆಗ್ ಸೋಲ್ಮೇಲು. ಇತ್ತೆ ಸುವರ್ಣ ಮಹೋತ್ಸವದ ಸ್ವಾತಂತ್ರ್ಯೋತ್ಸವದ ಸುವರ್ಣ ಮಹೋತ್ಸವ ಈ ಸಂದರ್ಭಡು ಶಾಬಾನಾ ಬಾನು ಅವ್ರು ಒಳ್ಳೆಯರು ಆರು ಎದುರು ಬರೋಡು ಆರು ಒಂಜಿ ರಂಗೋಲಿ ಪಾಡ್ತೇರು ಐನ ಅತಿಥಿಲು ತೂತು ಆರೇನ ಒಂಜಿ ಗೌರವಿಸೋಡು ಕೇಳೊಂದು. ಸಾರಿ ಸಂಸದ್ ಬಾನು
ಮತ್ತು ಕಾರ್ಯದ ನಿಮಿತ್ತ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತದ ಕೋರ್ನಂಚಿತ್ನ ಸನ್ಮಾನ್ಯ ವಸಂತ ಬಂಗೇರ್ ಕಾರ್ಯಕ್ರಮದ ನಿರ್ಗಮಿಸ ಹೊಂದಿಲ್ಲರು. ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರ್ ಅವರು ನಮ್ಮನ್ನು ಉದ್ಘಾಟನೆ ಮಾಡ್ತದ ಈ ಕಾರ್ಯಕ್ರಮವನ್ನು ಸೋಕು ಮಲ್ತುಕೊಳ್ತೀರು. ಅರೆಂದು ನೆನಪಿನ ಕಾಣಿಕೆ ಆತ ನಮ್ಮ ತುಳುನಾಡದ ಒಂಜಿ ಸಂಸ್ಕೃತಿಯ ಒಂಜಿ ಅಂಗ ಐನಾರಿಗೆ ಸ್ಮರಣಿಕೆ ಅದು ಕೊರೊಂದಿಲ್ಲ. ಬಂಗೇರಿಗೆ ಪ್ರೀತಿಪೂರ್ವಕ ಸೋಲ್ಮೇಲಿನ ಸಂದ ಒಂದು ಇತ್ತೆ ಶ್ರೀ ವಿಜಯ ಬುಕ ತಂಡ ಮುಂಡಾಜೆ ಮುಗ್ಲೆಡ್ದು ಕಂಗೀಲು ಪ್ರಾತ್ಯಕ್ಷಿಕೆ. ಕಲಾಮಾತೆ ಶಾರದೆನ ಪಾದಗು ಅಡ್ಡಬರೊಂದು ಲೇಸದ ಮಿತ್ತಗು ಕಾರ್ಮೆದ ಗುರಿಕಾರ್ರೆ ಬಿನ್ನೆರೆ ನಿಖಿಲ್ನ ಎಡ್ಡೆಪುನ್ ನಟೊಂದು ಕಲಾಬಿಲ್ ಮಾಲಿನ ಆಯ್ನಂಚಿನ ನಿಖಿಲಿಗೆ ಮಾತ ತರೆತಗ್ಗಾದು ಪರಶುರಾಮ ದೇವರ ಸೃಷ್ಟಿ ಆಯ್ನಂಚಿನ ಈ ತುಳುನಾಡು ಅವೇತೋ ಜನಪದ ನಲಿಕೆಲು ಬುಲೆಚಿಲು ಪಡೆ ಹೊಂದ ನೆಟ್ಟು ಉಡುಪಿ ಕುಡ್ಲದ ಕೆಲ ಊರುಡು ಮುಂಡಾಲು ಜನಾಂಗದಕ್ಲು ಮಾಯಿದ ಪುಣ್ಣಮೆದ ಪೊರ್ತುಡು ಕುಲದೇವರಾಯ ನಂಚಿನ ಕಡಗೇಶ್ವರಿನ ಪಾದಗು ಅಡ್ಡಬೂರೊಂದು ಕಂಗದ ಸಿರಿನ ತುತ್ತೊಂದು ತಾಸೆ ದೋಳುದ ಸ್ವರಟ್ಟು ಊರುದ ಜನ ಜಾನುವಾರಗು ಬರ್ಪಿಂಚಿ ಕುತ್ತೊಲೆನು ಕಡಮ ರಾಜ್ಯಗೂ ಕೊಂಡದು ಪಾಡರೆ ಇಲ್ಲ ಇಲ್ಲ ಮುಂದಿಲಿಗೆ ಬತ್ತದು ನಲಿಪಿಂಚಿನ ನಲಿಕೆನೆ ಕಂಗಿಲು ನಲಿಕೆ. ಕಲಾಭಿಮಾನಿ ಬಂಧುಲೇನ ಎದುರುಡು ಈತೆ ಕಂಗಿಲದ ಪ್ರಾತ್ಯಕ್ಷಿಕೆ ಮುಂಡಾಜೆದ ಕಲಾವಿದರೆಡ್ದು ವಿಜಯನ್ ಇಂಬೇರ್ನ ಮುತ್ತಾಲಿಕೆಡು ತನುಕುಲೇನ ಆಶೀರ್ವಾದ ಪಡೆಯೊಂದು ಕಾರ್ಯಕ್ರಮ ಕೊರೊಂದುಲ್ಲ. ಕಂಗಿಲೋ ಕಾರಿಲೋ ಓಯ್ಯ ಅಲೆಯ ಅಲೆ 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 ಅಲೆಯ ಮಾಯಿಡೆ ಭಕ್ತಂಡವ್ವ ಮೈದ ಪುಣ್ಣಾಮೆ ಮೈದ ಪುಣ್ಣಾಮೆ ಓಡೆದೋಡೆದೇನ ಮೈಡೆ ಭಕ್ತಂಡವ್ವ ಮೈದ ಪುಣ್ಣಾಮೆ ಮೈದ ಓಡೆದೋಡೆದೀನ ಓಡೆರ್ಗೆ ಇನಿ ಮುಟ್ಟ
ತುಳುನಾಡದ ಸಂಸ್ಕೃತಿದ ಭಾಗ ಅದೇ ಇತ್ತು ನಂಚಿತ್ನ ಕಂಗಿಲು ಇತ್ತೆ ಇಜ್ಜಿಂದು ಪಂಪನದೇ ಅಪರೂಪ ಆಯ್ನಂಚಿತ್ನ ಈ ಸಂದರ್ಭಡು ಐನೊಂಜಿ ತಮ್ಮ ಕಲಾವಿದರ ಮೂಲಕ ಪ್ರಾತ್ಯಕ್ಷಿಕತೆ ಮಲ್ತದ ತೋಜ್ಪಾತ್ ಕೊರ್ತೇರು ಶ್ರೀ ವಿಜಯ ಬುಕ್ಕ ಸಂಗಡಿಗೆರು ಮುಂಡಾಚೆ ಮುಕ್ಲೆಗೀತೆ ಗೌರವ ಸಮರ್ಪಣೆ ಮಲ್ತೊಂದುಲ್ಲೇರು. ಧನ್ಯವಾದಗಳು ವಿಜಯ ಬುಕ್ಕ ತಂಡೋಗು ಇತ್ತೆ ಒಂಜಿ ನಾಗರಿಕತೆದ ಒಂಜಿ ಪದ ಬನ್ಯಾರೊಲ್ಲೇರು ಈಶ್ವರಿ ಬುಕ್ಕ ತಂಡ. ನಮ್ಮ ಈ ಕಾರ್ಯಕ್ರಮಗೂ ಪ್ರೀತಿದಿದ್ದು ಕಡಬ ತಾಲೂಕುದ ಉಪ ತಹಸೀಲ್ದಾರರಾಯನ ಶ್ರೀ ಗೋಪಾಲ್ ಕಲ್ಲುಗುಡ್ಡೆ ಎಂಬೇರು ಆಗಮಿಸಾತೇರು ಆರೆಲ್ಲ ಈ ಸಂದರ್ಭಡು ಮಾಂತೇರಿನ ಪರವಾದ ಸ್ವಾಗತ ಸಾವಂದುಲ್ಲೆ. ನಾವು ಇರದ ನಾಳೆಗಳು ನಾಗರಿಕವೇ ಇರಲಿ, ನಾಳೆ ನಮ್ಮ ಪೀಳಿಗೆಯು ನಗು ನಗುತ್ತನೆ ಬದುಕಿರಲಿ. ನಾವು ಇರದ ನಾಳೆಗಳು ನಾಗರಿಕವೇ ಇರಲಿ, ನಾಳೆ ನಮ್ಮ ಪೀಳಿಗೆಯು ನಗು ನಗುತ್ತನೆ ಬದುಕಿರಲಿ. ಜಾತಿ ಧರ್ಮದ ದೇಶ ಅಳಿಸುತ್ತ ಪ್ರೀತಿಯಲಿ ದೇಶ ಕಟ್ಟುತ್ತ, ಜಾತಿ ಧರ್ಮದ ದ್ವೇಷ ಅಳಿಸುತ್ತ ಪ್ರೀತಿಯಲಿ ದೇಶ ಕಟ್ಟು, ಶಾಂತಿ ನೆಮ್ಮದಿಯ ಬೀಡಾಗಲಿ ನಾಡು. ನಾವು ಇರದ ನಾಳೆಗಳು ನಾಗರಿಕವೇ ಇರಲಿ, ನಾಳೆ ನಮ್ಮ ಪೀಳಿಗೆಯು ನಗು ನಗುತ್ತನೆ ಬದುಕಿರಲಿ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರ ಧರ್ಮಗಳ ಗುರಿ ಒಂದೇ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರ ಧರ್ಮಗಳ ಗುರಿ ಒಂದೇ. ಬಹು ಸಂಸ್ಕೃತಿಯೊಳು ಏಕತೆಯಿಂದಲೇ ಸಾರುವ ನಾವು ಒಂದೇ, ಬಹು ಸಂಸ್ಕೃತಿಯೊಳು ಏಕತೆಯಿಂದಲೇ ಸಾರುವ ನಾವು ಒಂದೇ. ಧರ್ಮ ದ್ವೇಷದ ನಡೆದವಾದರೆ ಉಳಿಯದೆಮ್ಮ ದೇಶ, ನಾವು ಇರದ ನಾಳೆಗಳು ನಾಗರಿಕವೇ ಇರಲಿ, ನಾಳೆ ನಮ್ಮ ಪೀಳಿಗೆಯು ನಗು ನಗುತ್ತನೆ ಬದುಕಿರಲಿ. ಇವರಿಗೆ ಅವರು ಅವರಿಗೆ ಇವರು ಬದುಕಲಿರಲು ನೀತಿ, ಇವರಿಗೆ ಅವರು ಅವರಿಗೆ ಇವರು ಬದುಕಲಿರಲು ನೀತಿ. ಅಧರ್ಮ ದ್ವೇಷದ ವಿಷದ ಗಾಳಿಯ ಜನರೊಳಗೆ ತೂರಿ, ಅಧರ್ಮ ದ್ವೇಷದ ವಿಷದ ಗಾಳಿಯ ಜನರೊಳಗೆ ತೂರಿ. ಅನುಮಾನದ ಜನ ಬಡಿದಾಡಲು ದಿನ ಮಾಯವಾಯ್ತು ಪ್ರೀತಿ. ನಾವು ಇರದ ನಾಳೆಗಳು ನಾಗರಿಕವೇ ಇರಲಿ, ನಾಳೆ ನಮ್ಮ ಪೀಳಿಗೆಯು ನಗು ನಗುತ್ತನೆ ಬದುಕಿರಲಿ. ಯಾರದು ಅಧಿಕಾರ
ಕದುವೆ ಸೋಲು ಎಚ್ಚರಗೊಳ್ಳುವ ಜನರೇ ಸರ್ವನಾಶವು ಘಟಿಸುವ ಮೊದಲೇ ಎಚ್ಚರಗೊಳ್ಳುವ ಜನರೇ ಸರ್ವನಾಶವು ಘಟಿಸುವ ಮೊದಲೇ ಅಧರ್ಮದ ಮಲಲಿ ಮುಳುಗಿದರೆ ಉಳಿವಿಲ್ಲವು ನಮಗೆ ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ಹರಿಯುವ ನೀರಿಗೆ ಕೊಳೆಯಿಲ್ಲ ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ಹರಿಯುವ ನೀರಿಗೆ ಕೊಳೆಯಿಲ್ಲ ಬನ್ನಿ ಕೂಗೊಂದು ಕೇಳುತ್ತಿದೆ ನಮ್ಮ ದೇಶದ ಒಡಲಿಂದ ನಾವು ಇರದ ನಾಳೆಗಳು ನಾಗರಿಕವೇ ಇರಲಿ ನಾಳೆ ನಮ್ಮ ಪೀಳಿಗೆಯೋ ನಗು ನಗುತ್ತನೆ ಬದುಕಿರಲಿ ನಗು ನಗುತ್ತನೆ ಬದುಕಿರಲಿ ನಗು ನಗುತ್ತನೆ ಬದುಕಿರಲಿ. ಧನ್ಯವಾದಗಳು. ಇತ್ತೆ ನಮ್ಮ ಬೆಳ್ತಂಗಡಿದ ಹಿರಿಯ ರಾಜಕಾರಣಿ ಅಂಚನೆ ಮಾಜಿ ಸಚಿವರು ಆಯ್ನಂಚಿನ ಬೆಳ್ತಂಗಡಿ ತಾಲೂಕದ ನೆಚ್ಚಿನ ನಾಯಕರಾಯ್ನ ಸನ್ಮಾನ್ಯ ಶ್ರೀ ಗಂಗಾಧರ ಗೌಡ ಎಂಬೇರು ನಮ್ಮ ಉದ್ದೇಶದ ಪಾತೆರಡು ಬಣ್ಣದ ವಿನಂತಿ ಮಾಡ್ತಂದುಲ್ಲ. ಮಾನ್ಯ BM ಭಟ್ರೆ ವೇದಿಕೆ ಡಿಪ್ಪಣಂಚಿನ ಶ್ರೀಮಾನ್ ಚೊಕ್ಕಾಡಿ ಅವರೇ, ಮಾನ್ಯ ಶ್ಯಾಮ್ ಭಟ್ರೆ, ಮಾನ್ಯ ಶಂಕರ್ ಮಾಸ್ಟ್ರೆ, ಸುರೇಶ್ ಭಟ್ರೆ, ಈ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರೆ, ಪತ್ರಿಕಾಕರ್ತರೆ, ಇವತ್ತಿನ ಆಟಿಗೂ 40 ವರ್ಷದ ಹಿಂದಿನ ಆಟಿಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳು ನಾವು ನೋಡಿದ್ದೇವೆ. ಇವತ್ತು ಹಿಂದಿನ ಆಟಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಿಂದಿನ 40 ವರ್ಷದ ಹಿಂದಿನ ಈ ಆಟಿ ತಿಂಗಳ ಸಂದರ್ಭದಲ್ಲಿ ಜನಗಳಿಗೆ ಊಟ ಇರಲಿಲ್ಲ, ಕೈಗೆ ಕೆಲಸ ಇರಲಿಲ್ಲ. 60 ಭಾಗ ರೈತರು ಜೀತದಾಳುಗಳಾಗಿ ಕೆಲಸ ಮಾಡುವಂಥ ಒಂದು ಸನ್ನಿವೇಶವನ್ನು ನಾವು ನೋಡಿದ್ದೇವೆ. ಊಟಕ್ಕಿಲ್ಲದ ಸಂದರ್ಭದಲ್ಲಿ ಬೇರೆಯವರ ಮನೆಗೆ ಹೋಗಿ ಸಾಲಕ್ಕೋ ಶೂಲಕ್ಕೋ ತಂದು ಊಟ ಮಾಡುವಂಥ ಪರಿಸ್ಥಿತಿ ಇತ್ತು. ಕಾಡಿನಲ್ಲಿದ್ದಂಥ ಕಣಿಲೆ, ತಜಂಕ್, ಬೈನೆ ಮರದ ಮಣ್ಣಿ, ಬೇರೆ ಬೇರೆ ಗೆಡ್ಡೆ ಗೆಣಸುಗಳನ್ನು ತಂದು ತಿನ್ನುವಂಥ ಒಂದು ಕಾಲ ಇತ್ತು. ಆ ಕಾಲ ಇವತ್ತು ನಮ್ಮಲ್ಲಿ ಇಲ್ಲ. ನಾವು ಸಾಮಾನ್ಯವಾದರೂ ನೆಮ್ಮದಿಯ ಒಂದು ಜೀವನವನ್ನು ಮಾಡುವಂತಾಗಿದೆ. ಇಲ್ಲಿ ನಮ್ಮ BM ಭಟ್ರು ಹೋರಾಟ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ಸಂಘಟನೆಯನ್ನು ಅವರು ಮಾಡ್ತಾ ಇರುವಂಥದ್ದು ಸಂತೋಷದ ವಿಚಾರ. ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಗೆ ಮಾಡಲಿಕ್ಕೆ ಆಗದಂಥ ಕೆಲಸವನ್ನು ಅವರು ತಮ್ಮ ಅನುಯಾಯಿಗಳನ್ನು ಕಟ್ಟಿಕೊಂಡು, ಸಂಗಾತಿಯಂಥ ತಂಡಗಳನ್ನು ಕಟ್ಟಿಕೊಂಡು ಅವರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ. ನಮ್ಮಲ್ಲೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಹೊಸ ಆಟಿಯ
ಪರಿಚಯವನ್ನು ಕೊಟ್ಟಂಥದ್ದು ತುಂಬ ನಮಗೆ ಖುಷಿ ತಂದಿದೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಈಗ ಕಂಗೀಲು ನೃತ್ಯವನ್ನು ನೋಡಿದೆವು. ಇದರ ಹಿಂದೆ ಆಟಿಕಳಂಜ ನೃತ್ಯವನ್ನು ನಾವು ನೋಡಿದೆವು. ಈ ಎಲ್ಲ ನೃತ್ಯಗಳು ಕೂಡ ದಲಿತ ಪರಂಪರೆಗೆ ಸಂಬಂಧಪಟ್ಟಂಥ ನೃತ್ಯಗಳನ್ನು ನಾವು ಆಟಿ ತಿಂಗಳಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಮುಂದುವರಿದ ಜನ ಇದನ್ನು ನೋಡ್ತಾರೆ ವಿನಃ ಅದನ್ನು ಮೈಗೂಡಿಸಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇನೇ ಇರಲಿ, ನಮ್ಮ ಪರಂಪರೆಯನ್ನು ನಾವು ಉಳಿಸಿಕೊಂಡು ಹೋಗಬೇಕು. ಆ ಕೆಲಸವನ್ನು ನಮ್ಮ BM ಭಟ್ರು ಬೆಳ್ತಂಗಡಿಯಲ್ಲಿ ಮಾಡಿದ್ದಾರೆ. ತುಂಬ ಸಂತೋಷದ ವಿಚಾರ. ಇಲ್ಲಿ ಒಂದು ರಂಗೋಲೆಯ ಚಿತ್ರವನ್ನು ನಾವು ನೋಡಿದ್ದು, ರಾಣಿ ಅಬ್ಬಕ್ಕ ದೇವಿಯ ಚಿತ್ರ. ಇದನ್ನು ರಚನೆ ಮಾಡಿದ್ದು, ತಯಾರು ಮಾಡಿದ್ದು ಒಬ್ಬರು ಅಲ್ಪಸಂಖ್ಯಾತ ಮಹಿಳೆ. ನಮ್ಮ ಕಲೆಗೆ, ನಮ್ಮ ಒಂದು ಸಾಹಿತ್ಯಕ್ಕೆ, ನಮ್ಮ ಒಂದು ವಿಶಾಲ ಭಾವನೆಗಳಿಗೆ ಯಾವುದು ಕೂಡ ಅಡೆತಡೆಗಳು ಬರುವುದಿಲ್ಲ. ನಾವು ಇವತ್ತು ಗೋಡೆ ಕಟ್ಟಿಕೊಂಡು ದೇಶದಲ್ಲಿ ಬದುಕ್ತಾ ಇದ್ದೇವೆ. ಪ್ರತಿಯೊಂದಕ್ಕೂ ಅಡ್ಡಗೋಡೆ ಕಟ್ಟಿಕೊಂಡು ದೇಶದಲ್ಲಿ ಬದುಕ್ತಾ ಇದೆ. ಈ ಗೋಡೆಯನ್ನು ಒಡೆದು ನಾವೆಲ್ಲ ಬದುಕಬೇಕಾಗಿದೆ. ಇಂಥ ಕಾರ್ಯಕ್ರಮಗಳು ಅದಕ್ಕೆ ಮಾರ್ಗದರ್ಶನ ಆಗಲಿ ಅಂತ ನಾನು ಹಾರೈಸಿ ಮತ್ತೊಮ್ಮೆ BM ಭಟ್ರಿಗೆ ನಾನು ಶುಭವನ್ನು ಕೋರಿ, ನಿಮ್ಮ ಈ ತಂಡ ಏನಿದೆ, ಸಂಗಾತಿ ತಂಡ ಏನಿದೆ, ಇದು ಕೂಡ ಹೆಚ್ಚಿನ ಕೆಲಸ ಮಾಡಲಿ ಅಂತ ನಾನು ಆಸೆ ಪಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮದು ಉದ್ದೇಶ ಅದು ಪಾತೇರ್ನ ಮಾಜಿ ಸಚಿವರಾಯಿನ ಗಂಗಾಧರ ಗೌಡ ಎಂಬೆರೆಗೆ ಪ್ರೀತಿಪೂರ್ವಕ ಸೋಲ್ಮೇಲು ಇತ್ತೆ ಬಾಬು ಬುಕ್ಕ ಸಂಗಡಿಗೆರೆಡ್ದು ಕರಂಗೋಲು ನೆತ್ತ ಪ್ರಾತ್ಯಕ್ಷಿಕೆ.
ನೀರುಡು ಮಿಂದರೆ ಬಂದೋಡ ಪೊಲಿಯೇ ಪೊಲರ ಪೊಲಯ ಪೊಲಿಯೇ ಪೊಲರ ಪೊಲಿಯೇ ಪೊಲರ ಪೊಲಯ ಪೊಲಿಯೇ ಪೊಲರ ಬಾಕಿಲೋರದ ಪೊಲೆಯೇ ದೇವು ಮಾಲ ಬಾಕಿಲೋರದ ಪೊಲೆಯ ದೇವು ಮಾಲ ಅರಿಪೋಲೋ ಪಟ್ಟಲೆಯೇ ಜರಂಗಾಡಿ ಜರಾಲೆ ಅರಿಪೋಲೋ ಪಟ್ಟಲೆಯ ಜರಂಗಾಡಿ ಜರಾಲೆ
ಕರಂಗೋಲದ ಪ್ರಾತ್ಯಕ್ಷಿಕೆ ಮಲ್ತುಕೊರ್ನ ಶ್ರೀ ಬಾಬು ಬುಕ್ಕ ಸಂಗಡಿಗೆರೆಗೆ ಹೃತ್ಪೂರ್ವಕ ಸೊಲ್ಮೇಲಿನ ಸಂದಾಪನೆ ದೊಡ್ಡುಗೆನೆ ಕಲಾವಿದರಿಗೆ ಸ್ಮರಣಿಕೆ ಕೊರೆದು ಗೌರವಿಸ ಹೊಂದುಳ್ಳೇರು. ಇತ್ತ ನಮ್ಮ ಕಾರ್ಯಕ್ರಮಗಳು ನಮ್ಮೊಟ್ಟಿಗೂ ಇತ್ನೆಟ್ಟಲ್ಲ ಇರ್ತದೆ. ಅನೇಕ ವಿಚಾರಗಳನ್ನು ತರಿಪಾದುಕೊರ್ನ ಮಾಜಿ ಸಚಿವರಾಯನ ಶ್ರೀ ಗಂಗಾಧರ ಗೌಡ ಎಂಬೇರು ತುರ್ತು ಕಾರ್ಯದ ನಿಮಿತ್ತ ಆರೆಗೆ ನಿರ್ಗಮಿಸ ಹೊಂದುಳ್ಳೇರು. ಆರೆಗೆ ನಮ್ಮ ಮಾಂತೇರ್ನ ಪರವಾದ ಹೃತ್ಪೂರ್ವಕ ಸೋಲ್ಮೇಲನ್ನೆಲ್ಲ ಕೊರೊಂದು ಆರೆಗೊಂಜಿ ಸ್ಮರಣಿಕೆ ಕುರಿತು ಗೌರವಿಸಿ ಸಮರ್ಪಣೆ ಮಾಡ್ತಂದುಳ್ಳೇರು. ಇತ್ತೆ ಸಂಗಾತಿ ಜ್ಯೋತಿ ಬಸು ತಂಡ ಬೆಳಾಲು ಸಂಗಾತಿ ಜ್ಯೋತಿ ಬಸು ಗುಂಪು ನೆತ್ತ ಸದಸ್ಯರು ಬೆಳಾಲದ ಸದಸ್ಯರು ಯಕ್ಷಗಾನ ನೃತ್ಯ ಮಲ್ಪೆರೊಳ್ಳರು. ಬಾಲಕಿಂಪಾಡಿಗೆ ಹುಲ್ಮುಗಿಲ ಸಿರಿ ಬಾನೊಡುರ ಬುಳ್ಳಿದ ಬುಲ್ಬೂದಿ ತಿಡಿಗೆ
ದಿರಿನ 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 ತೊಂತರಿ 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 ದಿರಿನ ದಿರಿ 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 ದಿರಿನ ದಿರಿನ ನನ್ನಡಿಡಿ ಆಲೆ ಕಟ್ಟಿದನೆ ತುಯಲಗೆ ಉಡಲಡೆ ಸಾರ ಭಮರದ ಜಿಂಗರಗೆ ಗುರು ತೆಲ್ಲಿ ಕೆಡಿ ಭೂಪರ್ಸ ಪನಿಡೆಗೆ ಪಗಿಲೆ ಅಲೆನುಲ ಇಡೆ ಜಾಯಿನ ಅರಸೆ ನಿನ್ನೆಗೆ ಇಲ್ಲಿ ಪಗಿಲೆ ಅಲೆನುಲ ಇಡೆ ಜಾಯಿನ ಅರಸೆ ಆಯನ ಸಾವಿರ ಮೆಚ್ಚಿದ ಪದ್ಮಗೆ ಅಯಕಡೊಂಜಿ ಹೊಣ್ಣ ಗಾಡಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲ ತೆಲಿಗೆ ಮುಡುಡಿಗೆ ಅಯಕಡೊಂಜಿ ಹೊಣ್ಣ ಗಾಡಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಾಲ ಬಂದಿಡಿಗೆ ಸರಿಗ ಮಧುನಿ ಪುಗೆ ಅಚ್ಚೆನ ದೀನಗ ಪುರಲಿದ ಸ್ವರಮಾಲೆ ಅರಸನಾಸರೆ ಭಯಗುಣ ಅರಸಿಗೆ ಅಲ್ಲಿಗೆ ಕಮ್ಮೆನ ದಿರ್ಮೆನ ದೊಸರೆಗೆ ಅಯನುಲ ಇಡೆ ರಂಗಾಯಿನ ಅರಸನ ರಸಿಗೆ ಲಿಂಗಾದರನೆ ಅಯನುಲ ಇಡೆ ರಂಗಾಯಿನ ಅರಸನ ರಸಿಗೆ ಆಯನ ನೋಡು ಸಾವಿರ ಕೋಗಿಲೆ ಗಂಟಗೆ ಮಾಯ ಕಡುಂಗಿ ಪುಣ್ಣ ಗಾಡಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲ ತೆಲಿಗೆ ಮುಡುಡಿಗೆ ಮಾಯ ಕಡುಂಗಿ ಪುಣ್ಣ ಗಾಡಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಾಲ ಬಂದಿಡಿಗೆ ಮಾಯ ಕಡುಂಗಿ ಪುಣ್ಣ ಗಾಡಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲ ತೆಲಿಗೆ ಮುಡುಡಿಗೆ ಮಾಯ ಕಡುಂಗಿ ಪುಣ್ಣ ಗಾಡಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಾಲ ಬಂದಿಡಿಗೆ ಯಕ್ಷಗಾನ ನೃತ್ಯವನ್ನು ಮಾಡಿ ತೋರಿಸಿದಂಥ ಬೆಳಾಲಿನ ಸಂಗಾತಿ ಜ್ಯೋತಿ ಬಸು ತಂಡದ ಸದಸ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಪಕ್ಕದ ರಾಜ್ಯ ಕೇರಳದ ರಾಜ್ಯ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀ ಶಂಕರ್ ರೈ ಮಾಸ್ತರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಡು ಕುಲ್ಲುದಿಪ್ಪುನಂಚಿನ ಗೌರವಾನ್ವಿತ ವ್ಯಕ್ತಿತ್ವಗಳೆಗಳ ಇದಮುಟ್ಟ ಕುಲ್ಲದು ಇತ್ತ ಲಕ್ಕದು ಪೋಯಿನಂಚಿನ ಗೌರವಾನ್ವಿತರೆಗಳ ಸಬೆಟ್ಟಿತ್ತನಂಚಿನ ಸಂಗಾತಿ ಬಂಧುಲೆಗ ಮಾತೆರೆಗಳ ಎನ್ನ ಉಡಲದಿಂಜಿನ ಸೊಲ್ಮೆ ಸಂದಾಯಿತ ಮಲ್ತೊನ್ವೆ ಸಂಗಾತಿ ಬಂಧುಲು ಒಂದು ಪನ್ನಾಗ ಸುರುಟು ಭೀಂಭಟ್ರಂದತ್ತ ಬಿ ಎಂ ಭಟ್ರಂದ ಎಂಕವು ಬರೊಟ್ಟು ಪನ್ನಗ ಭೀಂಭಟ್ರಂದ ಆಪಣ ಆರ ಪಂಡಿನ ಲೆಕ್ಕನೆ ಸಂಗಾತಿ ಎಂಚಿನ ಅಂದು ನಮ್ಮ ತೆರಿಯೋ ನೋಡು
ಸಂಗಾತಿಯಿಂದ ಪಂಡಿ ಕೂಡಲೇ ನಿಸ್ವಾರ್ಥವಾದ ಬುಕ್ಕೊರಿಯಾಗಬೋಡಾದು ಬೇಲೆ ಮಲ್ಪುನಾಗಲಿಂದ ಒಂಜಿ ಲೆಕ್ಕ ಬುಕ್ಕೊಂಜಿ ನಿಸ್ವಾರ್ಥವಾದ ಏರುವರಿಯಾಗಲ ಬೇನೆ ಆವಂದಿ ಲೆಕ್ಕ ಬದುಕುನಾಗಲಿಂದಲ ಲೆಕ್ಕ ಇನಿತ ನಮ್ಮ ಪ್ರಪಂಚೋಡು ಸ್ವಾರ್ಥತೆನೇ ಉಲ್ಪುನೆ ಯಾನು ಪನ್ನಗ ಏರ್ಲ ಬೇಜಾರು ಮಲ್ಪೆರ ಬಲ್ಲಿ ಆಂಡ ಈ ವೇದಿಕೆಡು ಪನಂದು ಪಯಜ್ಜಿ ಇನಿ ಮಾತಾಡಲ್ಲ ಎಂಕ್ ದಾನೆ ತಿಕ್ಕೂಂದು ಮನ್ಪುಣ ಸ್ವಾರ್ಥನೇ ಉಳ್ಳ ಇನೆ ಈ ಮೂಲು ಕುಲ್ಲನಾಥ ಜನಟದ್ದಿ ನಡೆದು ಪೀತಾಯ್ದಾಕಲ್ರೆ ಎಂಕ್ ಪೋರ್ಚ ಇಲ್ಲಡೆ ಮೂಲು ಕುಲ್ಲನಾಗಲಿಗೊಂದು ಬಾಧಕತ್ತು ಕಂಡನಿ ಬೂಡೆ ದಿನ ಉಳ್ಳ ಇಡು ಸಾನು ಸ್ವಾರ್ಥತೆ ಉಂಡು ಒಂದು ಬಂಡನಿಕಲು ನಂಬರ ಒಂಜಿ ದಿಕ್ಕಡು ಕಂಡನಿ ಬೂಡೆ ದಿರಾಟ ಜನ ಇಪ್ಪುನಿ ಜೋಕುಲದ್ದಿ ಪ್ರಾಯ ಬತ್ತ ಸೊನಪ ಕರೆಂಡು ಕಂಡನಿ ತೀರ್ದು ಪೋಂಡು ಕಂಡನೆ ತೀರ್ದು போதானாக புடேதி ஆதனால முட்டை கொள்ளது ಬುಲ್ಪುನ ಸ್ವಾಭಾವಿಕ ಬುಲ್ಪೊಡೆ ಆಲು ಈ ಪುನತ್ತ ಸೊಂಟೋಡು ಬತ್ತದು ಬುಲ್ಪುವಲ ತೀರ್ದು போயினார்ನ ಸೊಂಟೋಡು ಬಿಗಿತ್ತು ಬತ್ತದು ಬುಲ್ಪುವಲ ಬೂಲ್ತದು ಪನ್ಪಾಲು ಅಣ್ಣ ಯಾಲ್ಲಾಂ ಬೇರ್ನೊಟ್ಟಿಗೆನೆ ಪೋಪೆ ಎಂಕ್ ನನ್ನ ದಾಯ ಬದುಕು ಯಾನ ದಾಯ ಬದುಕೊಡು ಆರು ಪೋಯಿನ ಹಿಡಿದು ಬುಕ್ಕಾನು ಅದನಗ ಬಿಎಂ ಭಟ್ರನೆಲ್ಲ ಕೈತನ ಕೆಲವು ಗುರಿಕಾರ ನಕಲಾಡೆಗೆ ಬೋತೇರು ಅಕ್ಲು ಬಂಡೇರು ಮುಗ್ಲು ಬಾರಿ ಪ್ರೀತಿ ಬದುಕದ ನಕಲು ಅಲ್ಲಿಗೆ ಆತು ಬೇಜಾರುಂಡ ಅಲ್ಲ ದುಃಖ ತನೀನಾಟ ಮೂಲ ದೀಕ ಎಲ್ಲ ಕಾಂಡೆ ದೆಪ್ಪುಗ ಅಂದು ಪೀತಾಡ್ದು ಪೋಯರು ಮನದಲ್ಲಿ ಬಲ್ಪುಗ ಬಿಎಂ ಭಟ್ರು ಬಣ್ಣಗಂದು ಪರ್ನ ಅಂಬಾಡೆದೆಲ್ಲ ಕಾತಂಡು ಆಂಡಲಂಬಲ್ಲ ಸೊಂಟು ಹೊಡೆದು ಬಿಡ್ತಿದ್ದಲ್ಲ ನಾಳೆ ಜವ್ವನೇರನು ಉಂತಾದೇರು ಅಲ್ಲ ಆತ್ಮಹತ್ಯೆ ಮಲ್ತಲ್ರಲ್ಲ ಇದು ದೆಪ್ಪುಗ ಮಗ ಅಂದು ಬಂಡೇರು ಅಪಗ ಆ ಪೊಂಜೋವು ಪಂಡನೆ ನಿಕಲತ್ತು ಬರಂದ ನಗಲು ಆ ಪೊಂಜೋವು ಪಂಡನೆ ದಿಪ್ಪುಂಡ ದಿಪ್ಪುಲೆನ್ನ ನನ್ನ ದಾನ್ಯ ಮಲ್ಪುಣೆ ವಾಸನೆ ಬರ್ಪುಂಡು ಅಂಡ ಸೊಂಟದ ನೂಲು ಎಂಕ್ ಬೋಡು ಸೊಂಟಡೊಂದಿ 5 ಪೈಸೆದ ಪಟ್ಟೆ ನೂಲುಂಡು ಅವು ಬೋಡು ಇಂದು ಕಣ್ಣನಿನ ಪ್ರೀತಿದ ದ್ಯೋತಕವಾದ ಅಟ್ಟೊಡೊಂದು ಹೆಲ್ಪೆರತ್ತಾಡೆಗೆ ಬೋಡೇನೆ ನಿಕ್ಕು ದಾಯ ಮಗ ಸೊಂಟದ ನೂಲು ನಿನ್ನ ಕಂಡನೆ ಇಜ್ಜಂದ್ರೆ ಹಿಡಿದು ಬುಕ್ಕ ಅಂತ ಕೆನ್ನಗ ಪೊಂಜು ರಬಕ್ಕ ಬಂಡನೆ ಅನ್ನ ಅಲ್ಮಾರದ ತಾರ್ಕೋಳು ನೂಲುಡುಂಡು ಅಲ್ಲದಿ ಕಪಾಟದ ಬೀಗದ ಪೇರ ತಾರ್ಕೋಳು ಬಡೇನೆ ಈ ಪುನಾತ್ ಆತಲ ಸ್ವಾರ್ಥ ಅಪ್ಪ ಅಂಚಿತ್ತನ ಒಂಜಿ ಸಮಾಜೋಡು ಸಂಗಾತಿಗಳೇನು ಮಾತ ಒಟ್ಟು ಮಲ್ತದು ಒಂಜಿ ದಿಕ್ಕಡು ಕುಲ್ಲಾದು ಸಮಾನದ ಬಗ್ಗೆ ಪಾತೇರು ಇರತ್ತ ಅವು ಬಹಳ ಮುಖ್ಯವಾಯಿನಂಚಿನ ನಮ್ಮ ದೇಶೋಡು ಧರ್ಮಗಳುಂಡು ನಮ್ಮಲ್ಲ ಭಾಷಣಗಾರ ತತ್ತಂಡ ಕ್ಷಮೆ ಕೊರಲಿ ಹಿಂದೂ ಧರ್ಮ ಉಂಡು ಇಸ್ಲಾಂ ಧರ್ಮ ಉಂಡು ಕ್ರೈಸ್ತ ಧರ್ಮ ಉಂಡು ಒವ್ವಾಂಡಲ ಒಂಜಿ ಧರ್ಮ ಏನನಾಂಡಲ ಹಾಕದು ಕೇರಳ ಅಂದ ಪನ್ಪುಂಡ ಓಲ್ಲ ಪನ್ಪುಜಿ ಮಾತಾ ಧರ್ಮಲ ಪನ್ಪುಂಡ ಸಮಾನತೆ ಎಡಬದು ಕೊಡೊಂದು ಹಿಂದೂ ಧರ್ಮೋಡು ಇಂಚಿನ ಪನ್ಪುಂಡು ಎಲ್ಲೇ ಒಂಜಿ ವಾಕ್ಯ ಮಲ್ಲ ಸಂಸ್ಕೃತ ತೆರಿಯಂದೆಂಗೆ ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಮಂಡ ಈ ಭೂಮಿಡು ಪುಟ್ಟಿದು ಬಲತನಗ್ಲು ಮಾತೆರ್ಲ ಸಮಾನತೆ ಬದುಕೊಡು ಹಿಂದೂ ಮುಸ್ಲಿಂ ದಾಲ ಇಜ್ಜಿಂದು ಪನ್ಪುಣೆ ಒಂಜಿ ವಿಭಾಗದಗ್ಲು ಪನ್ಪುಣ ಲೆಕ್ಕ ಅಂದಂದಾಂಡ ಇಂದು ಹಿಂದೂ ದೇಶನೇ ಅಂದಂದಾಂಡ ಈ ಸಂಸ್ಕೃತದ ಭಗವದ್ಗೀತೆದ ಶ್ಲೋಕಡೊಂಜಿ ಬದಲಾವಣೆ ಮನ್ಪೊಡ್ಚ ಸರ್ವೇ ಜನ ಸುಖಿನೋ ಭವಂತು ನೆರೆಮನೆಯ ಅಬ್ದುಲ್ಲಾ ಜೋಸೆಫ್ ವಿನಃ ಅಬ್ದುಲ್ಲನ ಜೋಸೆಫ್ನ ಬಿಡುದು ಬಾಕಿದಾಗಲೇ ಸೌಖ್ಯ ಹೊಡೆದು ಹಿಂದೂ ಧರ್ಮಡು ಪಣಪೂಜಿ ಇಸ್ಲಾಂ ಧರ್ಮದ ಕುರಾನ್ ಪಣಪುಂಡು ಕಲಕಲೆಖುಂ ಮಾಫಿಲ್ಲಲ್ಲಿ ಜಮೀಯ ಉರ್ದು ಕಲಕಲೆಖುಂ ಮಾಫಿಲ್ಲಲ್ಲಿ ಜಮೀಯ ಅಂದು ಉರ್ದುಡು ಪಂಡ ಈ ಭೂಮಿಡು ಪುಟ್ಟದನಗಳು ಬರೋ ಎನ್ನ ಜೋಕುಲು ಅನ್ನ ನಮ್ಮ ಮಾತೆಲ್ಲ ಸಮಾನ ಕ್ರೈಸ್ತ ಧರ್ಮದ ಇಡು ಪಣಪುಂಡು ನಿನ್ನ ಶತ್ರುವನ್ನಾದರೂ ನೀನು ಪ್ರೀತಿಸು ಇತ್ತೆ ಭೀಮ ಭಟ್ರು ಸುರತ್ಕಲ್ಗೆ ಬಣ್ಣಗ BM ಭಟ್ರು ಸುರತ್ಕಲ್ಗೆ ಬಣ್ಣಗ ಎಂಕ ಹಾಕ್ಯಾರ ಬರ್ಪೇರು ಅಂದಿಕ ಕಡ್ಪೇರನೆ ಬರ್ಪೇರು ಓ ಭೀಮಣ್ಣ ಅಂದ ಏನು ಪಾತೊಂಡ ಬುಕ್ಕ ಕಡ್ಪೇರ ಐಕ್ಯ ಮಾಡ್ಬಿಡಿ ನಿನ್ನ ಶತ್ರುವನ್ನಾದರೂ ನೀನು ಪ್ರೀತಿಸು ಬುಕ್ಕನ್ನು ನಂಗೆ ದಾಯಿ ಈ ಪೆಟ್ಟು ಗುಟ್ಟು ಮಾತ ತಾಯಿ ನಮ್ಮ ಹಿರಿಯಾಗಲನ ಕಾಲದ ಚರಿತ್ರೆಯನ್ನು ನಮ್ಮ ದೆಪ್ಪುಗಾಗೆ ಇತ್ತೆ ನಮ್ಮ ಏತೇತ ಶೋಕದ ಎಣ್ಣನ ವರಿಯನ ಬಿಡ್ಲ ಬಾಕಿದಾಗಲು ಮಾತ್ರ ಏತೇತ ಶೋಕದ ಅಂಗಿ ಕುಂಟುಮಾದ ಪಾಡ್ದ ಅತ್ತ ನಂಗೆ ತೀರ್ನಾತು ಆಯ್ತು ಶೋಕದಲ್ಲ ಹೋಗ್ಬೇತೆ ಈ ಸ್ವಾತಂತ್ರ್ಯ ಈ ಹಕ್ಕು ನಂಗೆ ದುಂಬುಡು ಇತ್ತಲ್ಲ ಇಜ್ಜಾಂಡು
ಪಾಪದಾಯನ ಜೋಕುಲು ಕುಂಟಂಗಿ ಪಾಡಿ ಎರದ್ದಿ ಪಾಪದಾಯನ ಇಲ್ಲಾಲಡ್ದು ಪೋಪುನ ಪೊಂಜೋಕುಲು ಪೊಂಜನಕಲು ಸಣ್ಣ ಮರ್ಯಾದಿದ ಕುಂಟಂಗಿಪ್ಪಂದು ಗಾಂಧಿಯಜ್ಜರ ದಾಯೆ ಕುಂಟು ಮತ ದಕ್ಕದ ಕಾಲಿ ಮೇಯ್ಟ್ಟು ಪೋಯರು ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಬಾತಾರ ಬತ್ತ ಗಾಂಧೀಜಿಯರ ಬತ್ತದ ಜಪ್ಪನಾಗ ಒಂಜಿ ಪೊಂಜೋ ಕುಂಟ ಅರ್ಧೊಂದುಂಡು ಒಂಜಿ ಕರೆಯನ್ನು ಸುತ್ತದನ್ನು ಬುಕ್ಕೊಂಜಿ ಕರೆಯನ್ನು ಅರ್ಧುಂಡು ಪಿರ ಆ ಜಾಗೇನು ಸುತ್ತನು ಈ ಜಾಗೇನು ಅರ್ಧಂಡು ಅಪ್ಪ ಗಾಂಧೀಜಿಯರ ಬಂಡರಿಗೆ ಎನ್ನ ದೇಶದ ಪ್ರಜೆಗಳಿಗೆ ಯಾಪ ಸ್ವಾತಂತ್ರ್ಯವಾದ ಕುಂಟು ಸುತ್ತಿಯರ ಹಕ್ಕು ಬರ್ಪುಂಡ ಅತ್ತನ ಅಂಚಿನೊಂಜಿ ತಾಕದ ಬರ್ಪುಂಡ ಆನೆ ಎಂಕ ಅಂಗಿ ಯಾರೊಂದು ಅರ ದಕ್ಕದು ಪೋಯಿನಿ ಅಂಡ ಇತ್ತದ ಜವನೇರು ಬುಣ ಅಂಚತ್ತು ತೀರ್ನಾದ ದಕ್ಕಿಯರನೆ ದೂಪುಣೆ ಇತ ಕೆಲವು ದಕ್ಕಲ ಡ್ರೆಸ್ಸನ್ನು ತುಳ್ಳೆಗೆ ತಮಾಸ ಮಲ್ಪುಣತ್ತು ಕೆಲವುದ ಜವನೇರನ ಪ್ಯಾಂಟ್ ಸೊಂಟೋಡು ಎಂಚ ಉಂಟದನೆಂದು ಆ ದೈವಡನೇಗೇನು ಆ ನಮೂನೆ ನೇರುಂಡು ಕೆಲವುದ ಪೊಂಜೋಗಳನ್ನ ನಿಗಲ್ ತೆಲಿಪೊಡ್ಚಿ ನಿಗಲ್ಡಲ್ಲುಂಡು ಪೊಂಜೋಗಳನ್ನ ಡ್ರೆಸ್ದ ಪುದಾರಗೆಲ್ನಗೆ 3 ಪೀಸ್ 2 ಪೀಸ್ 1 ಪೀಸ್ ನೋ ಪೀಸ್ ಆ ಪುನಃ ಎಂಕು ಬೋಡಿಗೆ ನಮ್ಮ ಸಂಸ್ಕೃತಿನ ಅಂಚ ಪರಕೀಯರಿಗೆ ಕೊರೊಂದಿಲ್ಲ ನಂಗೆ ತುಂಬದ ಕಾಲಡು ಕುಂಟು ಸುತ್ತಿಯರ ಅಧಿಕಾರ ಇಜ್ಜಾಂಡು ಮಲ್ಲಾಗ್ಲು ನಮ್ಮನ್ನು ಬುಡೊಂದಿಜ್ಜಾಂಡು ಮೂಜಿ ಪೊರ್ತು ನುಪ್ಪು ಇಜ್ಜಾಂಡು ಈ ಕಷ್ಟ ಕಾಲಡು ನಮ್ಮ ಒದ್ಕೊಂಡಿದ್ದ ಐಕ್ ಇನಿತ ಬಿ ಎಂ ಭಟ್ರ ಮೂಲ ಹೋರಾಟ ಮಲ್ಪುಲೆಕನೆ ದುಂಬದ ಕಾಲಡು ನಮ್ಮ ಹಿರಿಯಾಗಲು EMS AKG ಮುಕುಲು ಮಾತ ಹೋರಾಟ ಮಲ್ತನಿದ ಫಲವಾದ ಇನ್ನು ಮರ್ಯಾದೆ ಕುಂಟು ಸುತ್ತುವ ಮರ್ಯಾದೆ ಮೂಜಿ ಪೊರ್ತು ನಮ್ಮ ಇಲ್ಲಡು ಪುಗೆ ಪೋಪುಂಡು ಮರ್ಯಾದೆ ನಮ್ಮ ಬದುಕು ಬಾ ಬೆಂದನೆಗೆ ತಕ್ಕದ ಸಂಬಳ ಬುಕ್ಕೊಂಜಿ ಮಾತ ತಿಕ್ಕೆರ ನಂಗೆ ಸುರುವಾಂಡು ಇಲ್ಲಿ ನಮ್ಮ ಆಚರಣೆಯನ್ನು ಮಲ್ತೊಂದಿಲ್ಲ ಆಟಿನಿ ಅತ್ತೆ ನಿಜವಾದ ಆಟಿ ಆಚರಣೆನಾ ಎನ್ನ ಪ್ರಶ್ನೆ ಅವು ನಿಜವಾದ ಆಟಿಡು ಮಲ್ಪುನಂಚಿನ ಕ್ರಮಕ್ಕೂ ಆಚರಣೆನಂದು ಬಂಡತ್ತು ತುಂಬದ ಕಲ್ಲೋಡು ಆಟಿಡು ಅವು ಜೀವನ ಬೇತೆ ಸಾಧಿ ಇಜ್ಜಿ ಆಗ್ಲಿ ಬೇತೆ ಸಾಧ್ಯೇ ಇಜ್ಜಿ ತಿನಿಯರ ನುಪ್ಪು ಇಚ್ಚಂದಪ್ಪನ ತಜಂಕದ ಕೊಡಿ ಕಿನ್ಕದು ಬತ್ತದು ಐನು ಕಜಿಪು ಪಡ್ದು ಐನು ತಿಂದದು ಇಲ್ಲಾಡು ಪೆಲತ್ತಾರೆ ಮಣ್ಣಿಡೋರೆಂಕಾದ ಮೂಲೆಡು ರಾಸಿ ಪಾಡ್ದು ಐನು ಬೆಯ್ಪಾದು ತಿಂದದು ಬೆಯ್ಪಾದು ಉಳ್ಗಾದ ಸಾಂತಾನೆ ಮಾಡ್ತದ್ದು ಬರ್ಸ ಬಣ್ಣಗ ಹಾಕಿದ್ದು ಕಿರಂಗಿನ ಪುರ ಬೆಯ್ಪಾದು ಎಚ್ಚಾಯಿನೇನು ಅಪ್ಪಳ ಮಲ್ತದ್ದು ಅಟ್ಟೋಡದು ಇದು ಮರ್ಯಾಲೋಡು ಕಾಯ್ತದ್ದು ತಿಂದದ್ದು ಮಾತ ಬದುಕದ ನಗಲು ನಮ್ಮ ಇನ್ನಿ ಕೆಲವು ಸಮಾರಂಭಡು ಮಾತ ಇಂಥ ಸ್ವಸಹಾಯ ಸಂಘದವರಿಂದ ಪತ್ರೊಡೆ ಪತ್ರಸನ ಅಂದುಂಡು ದುಂಬುದಾಗಲು ಪತ್ರೊಡೆ ತಿಂತನ ಗೆತ್ತಿಜ್ಜಂದೆ ಓಡ್ತಿನದು ಅರಿದ್ದಿ ಆ ಅರಿಕ್ಕ ಬದಲ್ಗೆ ಚೇವುದ ತಪ್ಪುನು ಪಾಡ್ದು ಮಣಿಮಲ್ಲ ಉಂಡೆ ಮಲ್ತದ್ದು ತಿಂದದ್ದು ಬದುಕದ ಇನ್ನು ಎಣ್ಣೆಲ್ಲ ಪತ್ರೊಡೆ ಎತ್ತನು ತಿಂತೇನೆ ತಿಂದದ್ದು ಬದುಕದ ನಗಲು ಇಂದು ಆನಿದಾಕಲ್ನ ಜೀವನ ನಮ್ಮ ಇನಿ ಆಚರಣೆ ಮಲ್ತೊಂದುಲ್ಲ ನಮ್ಮ ದಾಯಿಗೆ ಬಡಾದೇನು ಮನ್ಪೋಡು ಮನ್ಬಿಡಿ ನಮ್ಮ ಚಿಂತನೆ ಮನ್ಪೋಡು ಅದನ್ನು ನಮ್ಮ ಆಲೋಚನೆ ಮಲ್ತಾನೆ ನಾವು ಬದುಕು ಪಕ್ಕಡೆ ಹಿರಿಯಾಗಲು ಮಲ್ತೊಂದು ಪೋಪೆರಿಂದ ನಮ್ಮ ಮಲ್ಪೆರ ಬಲ್ಲಿ ಮುರಳಂಜಿ ಮದಿವೆ ಅಲ್ಪ ಬೋದು ಒಂಜಿ ಜವನಡ ಕೇಂಡ್ಯಾನು ದಾಯಗಣ್ಣ ಈ ದಾರೆ ಮೈಪುನಗ ಅಡಿಕ್ಕೆ ಬಟ್ಟಲ್ ಪತ್ತು ಎರುಂದು ಪೊಣ್ಣನು ದಾರೆ ಮೈತು ನಮ್ಮ ಕೊರ್ಪ ಆ ಪೊರ್ತುಡು ಅಡಿಕ್ಕೆ ಬಟ್ಟಲ್ ಪತ್ತು ಎರು ದಾಯಂದು ಕೇಂಡಾಗ ಆ ಜವನ ಏನಡ ಪಂಡನೆ ಅಣ್ಣ ಹಿರಿಗ ಆತಲ್ಲ ಗೊತ್ತು ನೆಲಕ್ಕೆ ಗ್ರಾನೈಟ್ ಬಾಡ್ದು ನೈಗೆ ನೀರು ಬೂರ್ನ ಜಾರುಂಡು ಅಂಚ ಅಂದು ಆಗ ಗೊತ್ತುದ್ದಿ ನೆಲಕ್ಕೆ ನೀರು ಬೂರ್ನ ಈ ಪೊಣ್ಣನ ಅಮ್ಮನ ಆಸ್ತಿಲ ಆಣಗಾಂಡು ಭೂಮಿಲ್ಲ ಮಣ್ಣಿಲ್ಲ ಒಟ್ಟಿಗೆ ಪೊಣ್ಣಲ್ನ ಮಣ್ಣಿಲ್ಲ ಒಟ್ಟಿಗೆ ದಾರೆ ಮೈತು ಕೊರಿ ಅಂದ ಲೆಕ್ಕ ಐಕ್ ಭೂಮಿಗೆ ಬೂರಿಯರ ಬಲ್ಲಿ ಎನ್ನ ಜಾಗೆ ಎನ್ನಡನೆ ಒರಿಯೋಡು ಎನ್ನ ಮಗಳೇನು ಮಾತ್ರ ಕೊರ್ನೆ ಐಕ್ ಓಡಾದ ಬಟ್ಟಲ ಬತ್ತನಿಂದ ಆಗೊತ್ತು ಇಂದು ನಮ್ಮ ಮಾತಾರನೆಲ್ಲ ಸ್ಥಿತಿ ಅಂಚ ಈ ಪನ್ಪುಣ ಎನ್ನಲ್ಲ ಆತಿ ಎಂಗಳ ಊರುಡೋರಿ ಪೂಜೆ ಮಲ್ಪುನವ್ರು ಉಳ್ಳೇರು ಸತ್ಯನಾರಾಯಣ ಪೂಜೆ ಮಾತ ಓದು ಬೇರಾರು ಭಟ್ರತ್ತು ಆರು ಓದುನವರು ಪಟ್ಟಿ ಮಾತ ಕೊರಂತಾರೆ ಪೂಜೆ ಮಾತ ಕಡ್ದು ಆಂಡು ಮಾತ ಆನಾಗ ಆರು ತೀರ್ದು ಪೋಯರು ಬುಕ್ಕ ಮಗೆ ಪೂಜೆ ಮಲ್ಪೇರ ಸುರು ಮಲ್ತೀರ ಆರು ಪೂಜೆ ಮಲ್ತೊಂದು ಉಪ್ಪುನಾಗ ಇಲ್ಲದ ತಾರಾಯಿ ಪಿರೇನಾಗ ಇಲ್ಲದ ಪುಚ್ಚೆ ಬತ್ತದ ಉಪದ್ರ ಮಲ್ತೊಂದಿತ್ತು ಐನೊಂದು ಹೊಸ ಕಾಂಟಿ ಅಡ ಮುಚ್ಚಿದು ಪಾಡಿಯರು ಮಗೆ ತೂವೊಂದುಲ್ಲೇರು ಅಮ್ಮೆರು ತೀರ್ದು ಪೋಯರು ಮಗನ ಪೂಜೆದ ಪಟ್ಟಿನದು ಉನಗ ಪಟ್ಟಿಡುಂಡು ಹೊಸ ಬುಟ್ಟಿ ಒಂದು ಬೆಕ್ಕಿನ ಮರಿ ಒಂದು ಸತ್ಯನಾರಾಯಣ ಪೂಜೆಗೆ ಪುಚ್ಚದಾಗ ನಿಲ್ಲ ಹೊಸ ಕಾಂಟಿ ಅಲ್ಲ ಬೋಡ ಹೊಸ ಬುಟ್ಟಿ ಒಂದು ಬೆಕ್ಕಿನ ಮರಿ ಒಂದೊಂದು ಮಾಡ್ತಾರೆ ಅಮ್ಮೆರಂದೇನು ಮುಚ್ಚಿದು ಬಾಡಿದ್ರದ ಎಂದು ಮಗಕ್ಕೂ ಗೊತ್ತದ್ದಿ ಇಂದು ಪೂಜೆಗೆ ಬೋಡು ಆಯನ ಲೆಕ್ಕ ನಮ್ಮಲ್ಲ ಅಂಚೆನೆ ಒಯ್ನು ದಾಯಕ ಬಾಡದ ಮಲ್ಪೋಡ್ನ ಆಲೋಚನೆ ಮಲ್ತೊಂದು
ನಮ್ಮ ಬದುಕಿನೇ ನಮ್ಮ ಬದುಕು ಅತ್ತಂದ ಬದುಕು ಅತ್ತು. ಇನ್ನು ಹಿಂದೂಗಳುಳ್ಳೇರು, ಮುಸಲ್ಮಾನರು, ಕ್ರೈಸ್ತರು ಉಳ್ಳೇರು, ಅಕಲಕಲ ಧರ್ಮ ಅಕಲಕಲಿಗೆ ಮಲ್ಲೆ ಅಕಲಕಲ ಆಚರಣೆ ಮಲ್ತೊಂದು ಬಲ್ಲೆ ಅಣ್ಣ ನಮ್ಮ ಒತ್ತಟ್ಟಾದ ಕೂಡ್ನಾಗ ಒಂಜಿದ ಗಿಡ ಕೂಡ್ನಾಗ ನಂಗೆ ದಾಯೆ ಭೇದ ಭಾವನೆ ಬುಡ್ಚಿ ಅಂಚಾದ ಬಂದುಲೆ ಸುದೀರ್ಘವಾದ ಪಾತೆರುಜಿ ಪಾತರಣ ನೆಂಚಿನ ಮುಕ್ಕಾಲು ಅಂಶವನ್ನು ಬಿ ಎಂ ಭಟ್ರೆಲ್ಲ ಪಂತೇರು ಕೆಲವುದಕ್ಕೆ ಪನೀರಲ್ಲಿನ ನನ್ನ ಶ್ಯಾಮ್ ಭಟ್ರು ಪಾತೇರುಳ್ಳೇರು ಆತೆ ತಂದೆ ನಿಕ್ಳು ಮಾತೇರ್ಲೈತ ಕುಲ್ಲದನೆ ಇಂಚಿನೆಯವರಿ ಬತ್ತದ ಪಾತೇರುವಿಂದ ಇನ್ನು ಕೆಬ್ಬಿ ಕೊರಿಯ ರತ್ತು ನಿಂಬರ್ತಿ ಹರಿಕತೆಗೆ ಪೋಯರು ಹರಿದಾಸರನ್ನ ಹರಿಕತೆ ಪೂರ ಆಂಡು ಹರಿಕತೆ ಮಾತ ಗಡ್ದಡೆ ಮುಗಿದ ಆನಾಗ ಮಾತೆಲ್ಲ ಅಕ್ಕದು ಪೋಯರು ಏರ್ಲಜ್ಜೇರು ಒಂಜಿ ಪರಬ್ಬು ಮಾತ್ರ ಕುಲ್ಲದನು ಈ ಹರಿದಾಸರು ಪಾರು ಹೋದ ಪರಬ್ಬುನ ಕಾರು ಬತ್ತದ ಬಂದೇರು ಅಪ್ಪೆ ಈರು ವರ್ತಿ ಅಲ್ಲ ಕುಲ್ಯರತ್ತ ಎಂಚಾದ ಹರಿಕತೆ ಆ ಪೊಂಜು ಬಣ್ಣ ತಕ್ಕ ಪನಿಯರ ಅಂದ ಆ ಶಬ್ದನು ಮುಳು ಯಾನು ಕುಳ್ಳದಿನ ನಿನ್ನ ಪರಿಕಟ್ಟೆ ಹರಿಕತೆನ ಕೇಣಿಯರ ಅತ್ತು ಈ ಕುಳ್ಳನ ಪಜೆ ಎಣ್ಣವು ಇಲ್ಲಲ್ಲ ಬೋದು ಜೆಪ್ಪುಂಡೆಂಕ ಪಜೆ ಬೋಡು ಅಂಚಕೊಳ್ಳುದನೇನು ನಿಕ್ಲು ಮಾತೆರ್ಲ ಕುಳ್ಳದಿನತ್ತೆ ಯಾನು ಪಾತೆರ್ಬೆ ಇನ್ನೊಂಜಿ ಕೆಬಿ ಕೊರದು ಪೊಯ್ಯಿಂದತ್ತು ಇಂದು ಕರೀದು ಮುಳ್ಳೊಂಜಿ ತಾಳ ಮದ್ದಲೆ ಆಪುಂಡು ಐಕ್ಯಬೋಡಾದ ನಿಕ್ಲು ಕುಲ್ಲದಿನಂಚಿನ ನಿಗ್ಲೇಗು ಯಕ್ಷಗಾನದ ಅಭಿಮಾನಿ ಪನ್ಪುನ ಲೆಕ್ಕೊಡು ಆ ತಾಳ ಮದ್ದಲೆ ಪ್ರಸಂಗದ ಸುರೂತ ಸ್ತುತಿ ಪದ್ಯದ ರಡ್ಡು ಗೀಟ್ ಪನಿಯರೆ ನಿಕ್ಲ ಅನುಮತಿ ಕೊರೋಡು ನಿಕ್ಲದಕ್ಕೆ ನೋಡು ಸ್ವರ ಸರಿ ಇದ್ದಿ ಕಕ್ಕೆದಲ್ಲ ಕಾವು ಕ್ಷಮೆ ಕೊಡು ಪಾಲಿಸು ಸಂವಿಧಾನ ಜನತೆಯ ಸಂವಿಧಾನ ಪಾಲಿಸು ಸಂವಿಧಾನ ಜನತೆಯ ಪಾಲಿಲ ಸಂವಿಧಾನ ಸರ್ವಧರ್ಮ ಸಮಭಾವದೊಳಿರುತ್ತಿರೆ ಸರ್ವಧರ್ಮ ಸಮಭಾವದೊಳಿರುತ್ತಿರೆ ಸರ್ವಜನತೆಯ ಸುಜಯ ಸಂವಿಧಾನ ಪಾಲಿಸು ಸಂವಿಧಾನ ಜನತೆಯ ಸಂವಿಧಾನ ಹೊರ ಓದದನೆ ಪೂರ ಗೀಟು ತಿಕ್ಕಿದ್ದು ಅಂಚ ಇತ್ತೆ ಪನ್ನೊಂದು ಪೋನಾಗ ನಾನೊಂದು ಶಾಲೆಡೊಂದು ಮಾಸ್ ಆದಿತ್ತೆ ಇತ್ತತ್ತು ಉಮ್ಮರೇ ಪಾತೆರೊಂದು ಬೇರೆ ಎಂಕ್ಲೆಗೆ ಇಂಚಿನೊಂದು ನಿಕೇನುವಾರ ನನ್ನ ನಿಖಲ್ನ ಎನ್ನೊಟ್ಟಿಗೆ ಪನ್ನೋಡು ನಿಖಲ್ನ ಎನ್ನೊಟ್ಟಿಗೆ ಪದ್ಯ ಪಂಡನೇ ಅವು ಪೂರ್ತಿ ಆಪಣಿ ಪೂರ್ತಿ ಪದ್ಯ ಪನ್ನಿರ ನಿಕ್ಲೆಗೆ ಅವು ಆಪುಚಿ ಐತಾರ ಐತ ಬಾಯಿ ತಾಳನ ಮಾತ್ರ ನಿಖಲ್ಡ ಪಂಡ್ಬೇಡ ರಡ್ಡೇಗೆ ಇಟ್ಟು ಪಂಡ್ಬಿಡು ಹೆಚ್ಚಿಗೆ ಪಂಡ್ಬುಜಿ ಯಾನು ಪಂಡದು ಉಂತಾನಗ ನಿಖಿಲು ಪನಡಾಯಿನೆ ಆ ಏ ಓ ಆ ಏ ಓ ಈತೆ ನಿಖಿಲ ಪನಡಾಯಿನೆ ಹೆಚ್ಚಿಗೆ ನೋಡ್ಚಿ ಮಲಯಾಳದ ಪದ್ಯ ಇಂಚಿಂದ ನಂಜಿ ಭಾಷೆ ನಿಖಿಲೆಗಳ ಗೊತ್ತವಳು ಮಲಯಾಳೋಡು ಬಾಲದ ಕೆಪಿ ಕುತ್ತಿಯರ ಬಣ್ಣಗ ಬಾಲಡ ಗಿತ್ತ ಅಕಲು ಪನ್ಪುಣಂಚಿನೊಂಜಿ ಪದ್ಯ ಮನೋಲ್ಯತ ನಿಖಿಲು ಸೇರ್ವಾರತ್ತ ಮಾತಾರಲ್ಲ കൈതോല പായ പിരിച്ച് പായേലി പറന്നെല്ലി പൊരിച്ച് എന്ന് വരും കാതുകുത്താൻ അമ്മവമാര് പൊന്നോ എന്ന് വരും കാതുകുത്താൻ അമ്മവമാര് പൊന്നോ ആ ഏ ഓ ആ ഏ ഓ ಬೇರ್ನ ಊರ್ದ ಭಾಷೆನ ಕೊಡುತ್ತದೆ ಮೂಳು ಬೇರು ಭಾಳ ಸೋರ್ಚಿಂದು ಕೆಲವುದಾಗಲ ಮನ್ಪುನಲಕ ಕೇಂಡು ಕೈಯೊಲಿತಾ ಪಜ ಮುಡೆದು ಪಜಟ್ ನಿಲಿಕೆ ಬಾರು ಪಡೆದು ಎಪ ಬರುವೆರು ಮಾಮುನಕಲ್ ಕೆಬಿ ಕುತ್ತೆರ ಬೊಣ್ಣೆ ಎಪ ಬರುವೆರು ಮಾಮುನಕಲ್ ಕೆಬಿ ಕುತ್ತೆರ ಬೊಣ್ಣೆ ಆ ಏ ಓ ಆ ಏ ಓ ಗಡಂಗದ ಉಲೈ ಪೋದು ಬಂಜಿ ನಿಲಿಕೆ ಕಲಿಪರದು ಮಾಲೊಂದೆ ಎಪ ಬರುವೆರು ಮಾಮುನಕಲು ಪುಣ್ಣೆ ಮಾಲೊಂದೆ ಎಪ ಬರುವೆರು ಮಾಮುನಕಲು ಪುಣ್ಣೆ ಆ ಏ ಓ ಆ ಏ ಓ
ಕೆಬಿನ್ ಪತದ ಕಾರ ಮುಳ್ಳುಡು ಕೆಬಿ ಕುತ್ತುನ ಪೊರ್ತುಡು ಕೆಬಿನ್ ಪತದ ಕಾರ ಮುಳ್ಳುಡು ಕೆಬಿ ಕುತ್ತುನ ಪೊರ್ತುಡು ಬೆನಗ ಒಲಿನ ತೂದು ಕುಲ್ಲೋಂದಿಪ್ಪು ಪೊಣ್ಣೆ ಬೆನೆ ಅನಗ ಒಲಿನ ತೂದು ಕುಲ್ಲೋಂದಿಪ್ಪು ಪೊಣ್ಣೆ ಆ ಏ ಓ ಆ ಏ ಓ ಕೈಯಲ್ಲಿತ್ತ ಪಜ ಮುಡೆದು ಪಜಟ್ ನಿಲ್ಲಿಗೆ ಬಾರು ಪಾಡುದು ಎಪ ಬರುವೆರು ಮಾ ಮುನ್ನಕಲ್ ಕೆಬಿ ಗುತ್ತೆರ ಪುಣ್ಣೆ ಎಪ ಬರುವೆರು ಮಾ ಮುನ್ನಕಲ್ ಕೆಬಿ ಗುತ್ತೆರ ಪುಣ್ಣೆ ಆ ಏ ಓ ಆ ಏ ಓ ವರ ನಿನ್ನ ಉಂತಾಡಂದು ಪನ್ಪುಣೆಗೆ ದುಂಬು ಯಾನೆ ಉಂತ ಒಂದೊಲ್ಲೆ ನಿಖಿಲಿಗೆ ಮಾತೆರೆಗಳ ಅಭಿನಂದನೆ. ತುಳುನಾಡದ ಸಂಸ್ಕೃತಿದ ಬಗ್ಗೆ ಎಡ್ಡೆ ನೀನು ವಾರೀತಿ ಒರಿತ ನೋಡು ತಪ್ಪು ತೇರಿ ನೀನು ವಾರೀತಿ ತಿದ್ದು ನೋಡು ಪಂಟು ನೀನು ಅತ್ಯಂತ ರಂಜನೀಯವಾದ ನಂಗೆ ಮಾಂತರೆಗ್ಲ ತನ್ನ ಪ್ರಧಾನ ಭಾಷಣದ ಮೂಲಕ ತೆರಿಪಾದ ಕೊರ್ನ ಶ್ರೀ ಶಂಕರ್ ರೈ ಮಾಸ್ತರ್ ರಾಜ್ಯ ಯಕ್ಷಗಾನ ಅಕಾಡೆಮಿದ ಅಧ್ಯಕ್ಷರು ಕೇರಳ ಹಿಂಬೇರೆಗೆ ಮನಪೂರ್ವಕವಾದ ಸೋಲ್ಮೇಲಿನ ಸಂದ ಒಂದುಲ್ಲ ಇತ್ತೆ ಕೊರವಂಜಿ ನೃತ್ಯ ಜಯಶ್ರೀ ಇಂಬೆರಡು ಹಿನ್ನೆಲೆಡು ಪದೊಟ್ಟು ವಿಜಯ ಚೆಂಡೆಡು ಸಾತ್ವಿಕ್ Hello. ಕೊರವಂಜಿ ನೃತ್ಯ ಜಯಶ್ರೀ ಬುಕ್ಕ ತಂಡ ಹಿನ್ನೆಲೆಡೆ ವಿಜಯ ಬುಕ್ಕ ಸಾತ್ವಿಕ್ ಇತ್ತೆ ಕೊರವಂಜಿ ನೃತ್ಯ ತಾನಿ ತಂದನೋ ತಾನಿ ತಂದನೋ ತಾನಿ ತಂದನೋ ಓಹೋ ಅಮ್ಮ ಓಹೋ ಅಕ್ಕ ಕನ್ನಡ ನಾಡಿನ ಕೊರವಂಜಿ ನಾನಮ್ಮ ಕಣಿಯ ಬೇಡಲು ಬಂದೆ ಕೇಳಮ್ಮ ಕಣಿಯ ಬೇಡಲು ಬಂದೆ ಕೇಳಮ್ಮ ಕನ್ನಡ ನಾಡಿನ ಕೊರವಂಜಿ ನಾನಮ್ಮ ಕಣಿಯ ಬೇಡಲು ಬಂದೆ ಕೇಳಮ್ಮ ಕಣಿಯ ಬೇಡಲು ಬಂದೆ ಕೇಳಮ್ಮ ಕಣಿಯ ಬೇಡಲು ಬಂದೆ ಕೇಳಮ್ಮ ಆ
ಕಣಿಕೇಳೆ ಚೆಲುವ ಚೆನ್ನಿಗನ ಕುರಿತ ಕಣಿಕೇಳೆ ಚೆಲುವ ಚೆನ್ನಿಗನ ಕುರಿತ ಚಿಂತೆಯ ಬಲ್ಲೆ ಚಿಂತೆಯ ಬಲ್ಲೆ ಚಿಂತೆಯ ಬಲ್ಲೆ ಚಿಂತೆಯ ಬಲ್ಲೆ ಕಣಿಕೇಳೆ ಚೆಲುವ ಚೆನ್ನಿಗನ ಕುರಿತ ಕಣಿಕೇಳೆ ಚೆಲುವ ಚೆನ್ನಿಗನ ಕುರಿತ ಚಿಂತೆಯ ಬಲ್ಲೆ ಚಿಂತೆಯ ಬಲ್ಲೆ ಚಿಂತೆಯ ಬಲ್ಲೆ ಚಿಂತೆಯ ಬಲ್ಲೆ ಆಹಾ ಸವತಿಯರು ಬಹಳುಂಟು ನಿನ್ಗಂಡ ಜಾಣ ಸವತಿಯರು ಬಹಳುಂಟು ನಿನ್ಗಂಡ ಜಾಣ ಆದ್ರೂನು ಬರುತ್ತಾನೆ ನೀ ಪಂಚ ಪ್ರಾಣ ಆದ್ರೂನು ಬರುತ್ತಾನೆ ನೀ ಪಂಚ ಪ್ರಾಣ ಸವತಿಯರು ಬಹಳುಂಟು ನಿನ್ಗಂಡ ಜಾಣ ಸವತಿಯರು ಬಹಳುಂಟು ನಿನ್ಗಂಡ ಜಾಣ ಆದ್ರೂನು ಬರುತ್ತಾನೆ ನೀ ಪಂಚ ಪ್ರಾಣ ಆದ್ರೂನು ಬರುತ್ತಾನೆ ನೀ ಪಂಚ ಪ್ರಾಣ ಆದ್ರೂನು ಬರುತ್ತಾನೆ ನೀ ಪಂಚ ಪ್ರಾಣ ಓ ಚುಕ್ಕಿ ಹೊಳಪು ಬೆಳಗಿದಾಗ ಬೆಳಗು ಬೆಳ್ಳಿ ತೊಲಗಿದಾಗ ಚುಕ್ಕಿ ಹೊಳಪು ಬೆಳಗಿದಾಗ ಬೆಳಗು ಬೆಳ್ಳಿ ತೊಳಗಿದಾಗ ತಿಂಗಳಿನ್ನು ಮುಳುಗದಾಗ ಬರುವನು ನಿನ್ನಲ್ಲಿಗೆ ಚುಕ್ಕಿ ಹೊಳಪು ಬೆಳಗಿದಾಗ ಬೆಳಗು ಬೆಳ್ಳಿ ತೊಳಗಿದಾಗ ಚುಕ್ಕಿ ಹೊಳಪು ಬೆಳಗಿದಾಗ ಬೆಳಗು ಬೆಳ್ಳಿ ತೊಳಗಿದ ತಿಂಗಳನ್ನು ಮುಳುಗದಾಗ ಬರುವನು ನಿನ್ನಲ್ಲಿಗೆ ಬರುವನು ನಿನ್ನಲ್ಲಿಗೆ ಆ ನಿನ್ನತ್ತೆ ಬರುತ್ತಾಳೆ ಹಿಂಗೆ ನಿನ್ನತ್ತೆ ಬರುತ್ತಾಳೆ ಹಿಂಗೆ ಎದು ಓಡೋಡಿ ಎದು ಓಡೋಡಿ ಎದು ಓಡೋಡಿ ಓಡಮ್ಮ ಹಿಂಗಮ್ಮ ತುಂಗಮ್ಮ ನಿನ್ನತ್ತೆ ಬರುತ್ತಾಳೆ ಹಿಂಗೆ ನಿನ್ನತ್ತೆ ಬರುತ್ತಾಳೆ ಹಿಂಗೆ ಎದು ಓಡೋಡಿ ಎದು ಓಡೋಡಿ ಎದು ಓಡೋಡಿ ಓಡಮ್ಮ ಗೌರಮ್ಮ ತುಂಗಮ್ಮ ಆ ಆಡಿನ ಕೊರವಂಜಿ ನಾನಮ್ಮ ಕಣಿಯ ಪೇಳಲು ಬಂದೆ ಕೇಳಮ್ಮ ಕಣಿಯ ಪೇಳಲು ಬಂದೆ ಕೇಳಮ್ಮ ಆ ಧನ್ಯವಾದಗಳು ಜಯಶ್ರೀ ಬುಕ್ಕ ತಂಡಗ ಇತ್ತೆ
ನಮ್ಮನ್ನು ಉದ್ದೇಶ ಅದು ನಮ್ಮ ಮುಂಡಾಜೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆದ ಶಿಕ್ಷಕರು ನಮ್ಮ ಮಾಂತೇರ್ನ ಪ್ರೀತಿದ ಮಾಸ್ಟರ್ ಸಾಹಿತಿಲು ಆಯ್ನ ಶ್ರೀ ಅರವಿಂದ್ ಚೊಕ್ಕಾಡಿ ಎಂಬೇರು ನಮ್ಮನ್ನು ಉದ್ದೇಶ ಅದು ಪಾತೆರಡು ಪಂಡದ ವಿನಂತಿ ಮಲ್ತಂದುಲ್ಲ. ಈ ಸಭೆಯ ಅಧ್ಯಕ್ಷರೇ ಮತ್ತು ಎಲ್ಲ ಆತ್ಮೀಯರೇ, ಅವರು ತುಳುವಲ್ಲಿ ಹೇಳಿದ್ದಕ್ಕೆ ನಾನು ಕನ್ನಡದಲ್ಲಿ ಮಾತಾಡಲಿ ಶುರು ಮಾಡಿದ್ದೆ. ಯಾಕೆಂದರೆ ಭಾಷಾ ಸಮನ್ವಯತೆ ಬರಬೇಕಲ್ಲ. ಈ ತುಳು ಸಂಸ್ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ತುಳು ಸಂಸ್ಕೃತಿಯ ಬಗ್ಗೆ ನಾನು ಮಾತಾಡಬೇಕಾದ್ರೆ ಒಂದು ಗಂಟೆಯಿಂದ 1 ಗಂಟೆ 40 ನಿಮಿಷದಷ್ಟು ಸಮಯ ಬೇಕು. ಅಷ್ಟು ಸಮಯ ನಾನು ಬಳಸುವುದಿಲ್ಲ. ಯಾಕೆಂದರೆ ಅಷ್ಟು ಸಮಯ ಬಳಸಿದರೆ ನೀವು ಇರುವುದಿಲ್ಲ ಇಲ್ಲಿ. ಈಗ ಶಂಕರ ಮಾಸ್ತರ್ ಹೇಳಿದಾಗೆ ಆಗ್ತದೆ ಪರಿಸ್ಥಿತಿ. ಕೆಲವು ಮುಖ್ಯ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಅಷ್ಟೆ. ಭಾಷೆ ನಮ್ಮಲ್ಲಿ ಒಂದು ನಾಡನ್ನು ರಚನೆ ಮಾಡುವಂಥದ್ದು ಭಾಷೆಯ ಗುಣ. ಸುಮಾರು 64 ದ್ರಾವಿಡ ಭಾಷೆಗಳಲ್ಲಿ 4 ಭಾಷೆಗಳಿಗೆ ಮಾತ್ರ ರಾಜ್ಯವಾಗಿ ಸೃಷ್ಟಿಯಾಗುವುದಕ್ಕೆ ಸಾಧ್ಯ ಆಗಿದೆ. ಯಾಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ, ಅದು ವ್ಯಾಕರಣದ ಮತ್ತು ಛಂದಸ್ಸಿನ ಸಂವಿಧಾನವನ್ನು ಗಟ್ಟಿಯಾಗಿ ತಗೊಂಡಿತ್ತು. ಉಳಿದ ಭಾಷೆಗಳಿಗೆ ವ್ಯಾಕರಣ ಮತ್ತು ಛಂದಸ್ಸಿನ ಸಂವಿಧಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲಿ ತುಳು, ಅದು ಇವತ್ತಿಗೂ ನಾವು ತುಳುನಾಡು ಅಂತಲೇ ಕರಿತೇವೆ. ಯಾಕೆಂದರೆ ತುಳು ಭಾಷೆ ಉಳಿದ 64ರಲ್ಲಿ ಇದು ಅಭಿವೃದ್ಧಿ ಹೊಂದಿದ ಭಾಷೆ ಅಂದರೆ ತುಳುವೇ ಇರುವುದು 5ನೇದಾಗಿ. ಆದ್ದರಿಂದ ಈ ಭಾಷಾ ವಲಯವನ್ನು ನಾವು ಗುರುತಿಸಿಕೊಳ್ತೇವೆ ಅನ್ನೋದು ಇದು ಸಂಸ್ಕೃತಿಯ ಬಹಳ ಮುಖ್ಯವಾದಂಥ ಅಂಶ. BM ಭಟ್ರಾಗಲೇ ಪ್ರಸ್ತಾಪ ಮಾಡಿದರು. ತುಳು 8ನೇ ಅಧ್ಯಾಯಕ್ಕೆ, ಸಂವಿಧಾನದ 8ನೇ ಅಧ್ಯಾಯಕ್ಕೆ ಸೇರುವ ಕುರಿತಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ತುಳುವಿನಲ್ಲಿ ಅನೇಕ ನಮೂನೆಯ ತುಳುಗಳಿವೆ, ಅದನ್ನು ವಿವರಣೆ ಕೊಡಲಿಕ್ಕೆ ನಾನು ಹೋಗುವುದಿಲ್ಲ. ಎರಡನೆಯದು, ಸಂಸ್ಕೃತಿ ಅಂದರೆ ಏನು ಅಂತೇಳಿ. ಜೀವನ ಪದ್ಧತಿಯೇ ಒಂದು ಸಂಸ್ಕೃತಿಯಾಗಿ ಅಭಿವೃದ್ಧಿ ಹೊಂದುತ್ತದೆ. ಇಲ್ಲಿಗ ಅನೇಕ ಪ್ರದರ್ಶನಗಳೆಲ್ಲ ಆಯಿತು. ಅದರಲ್ಲಿ 2 ಮುಖ್ಯ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಒಂದು, ಬದುಕುವ ವಿಧಾನದಿಂದಾಗಿ ಸಂಸ್ಕೃತಿಗಳು ಸೃಷ್ಟಿಯಾಗುವುದು. ಅದು ಹೇಗೆ ಅಂದರೆ, ನಾವೀಗ ಬಹುಸಂಸ್ಕೃತಿ ಅಂತ ಹೇಳ್ತೇವೆ. ಈ ಬಹುಸಂಸ್ಕೃತಿ ಹೇಗೆ ಬಂತು ಅಂದರೆ, ಬಹು ಬೆಳೆಯ ಕೃಷಿ ರಂಗ ಇದ್ದದ್ರಿಂದಾಗಿ ಬಹುಸಂಸ್ಕೃತಿ ಬಂತು. ಯಾವಾಗ ಆರ್ಥಿಕ ವ್ಯವಸ್ಥೆ ಬಹುತ್ವವನ್ನು ಕಳ್ಕೊಳ್ತದೋ ಆವಾಗ ಸಂಸ್ಕೃತಿಯು ತಾನಾಗಿ ಬಹುತ್ವವನ್ನು ಕಳ್ಕೊಳ್ತದೆ. ಸುಗ್ಗಿ ಬೆಳೆ ಇದ್ದರೆ ತಾನೇ ಸುಗ್ಗಿ ಕುಣಿತ ಅನ್ನುವಂಥದ್ದು ಇರುವುದು. ಸುಗ್ಗಿ ಬೆಳೆಯೇ ಇಲ್ಲದಿದ್ದರೆ ಸುಗ್ಗಿ ಕುಣಿತ ಇರುವುದೆಲ್ಲಿಗೆ? ಇದು ಆರ್ಥಿಕತೆ ಮತ್ತು ಸಂಸ್ಕೃತಿಯ ಹಿನ್ನೆಲೆಯಲ್ಲಿರುವಂಥದ್ದು. ಎರಡನೇ ಭಾಗ ಕಲೆಗಳಾಗಿ ಬರುವಂಥದ್ದು. ಇದು ಬೇಸರವನ್ನು ಕಳೆಯುವುದಕ್ಕೆ ನಾವು ಕಂಡುಕೊಂಡಂಥ ವಿಧಾನಗಳು. ಈ ಆಟಿ ತಿಂಗಳಿನ ಮಹತ್ವ ಏನು ಅಂತಂದರೆ, ತುಳುನಾಡಿನಲ್ಲಿ ಇದು ಬಹಳ ಬೇಸರದ ತಿಂಗಳು ಇದು. ಯಾಕಂದರೆ ನನಗೂ ಕೂಡ ನೆನಪಿದೆ, ನನ್ನ ಬಾಲ್ಯದ ದಿನಗಳಲ್ಲಿ ಆಟಿ ತಿಂಗಳು ಅಂದರೆ ತಿನ್ನಲಿಕ್ಕೆ ಎಲ್ಲ ಬೇಕಾದಷ್ಟು ಇಲ್ಲ. ಆವಾಗ ಏನಾದರೂ ಈ ಸೊಪ್ಪು ಅದು ಇದನ್ನೇನಾದರೂ ಬೇಯಿಸಿ ಅದನ್ನು ಕೊಟ್ಟರೆ ಒಂದೊಂದೇ ಗೆರಟೆಯಲ್ಲಿ ಹಾಕಿ ತಿಂತ ಇದ್ದದ್ದು ನನಗೆ ನೆನಪಿದೆ ಬಾಲ್ಯದಲ್ಲಿ. ಅದು ಅಷ್ಟಕ್ಕೆ ಸೀಮಿತ ಅಲ್ಲ. ತುಳುನಾಡಿನಲ್ಲಿ ಆಟಿ ತಿಂಗಳು ಧಾರಾಕಾರವಾದ ಮಳೆ. ಈಗ ಇದು ಟಿವಿಯಲ್ಲೆಲ್ಲ ಬರ್ತದೆ, ವರುಣನ ಹೊಡೆತ, ವರುಣನ ಆರ್ಭಟ ಅಂತೆಲ್ಲ. ಅದು ಎಲ್ಲಿ ಬಂದು ವರುಣ ಆರ್ಭಟ ಕೊಟ್ಟ ಅಂತ ನನಗೆ ಗೊತ್ತಿಲ್ಲ. ಈ ಆರ್ಭಟ ಎಲ್ಲ ಬರ್ತದೆ. ಒಂದು 25 ವರ್ಷ 30 ವರ್ಷಗಳ ಹಿಂದೆ ಹೋಗಿ ನೋಡಿ, ಈ ಮಳೆ ಎಲ್ಲ ಲೆಕ್ಕಕ್ಕೆ ಇಲ್ಲ. ರಾತ್ರಿ ಮಲಗಿದರೆ ಅಗಳಿನಲ್ಲಿ ಗೊಟ 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 ಅಗರ್ನಲ್ಲಿ ನೀರು ಹೋಗುವಾಗ ಉಂಟಲ್ಲ, ಒಂದು ರಾತ್ರಿ ಆರಾಮ್ಸೆ ಮಲಗಿದರೆ ಒಳ್ಳೆ ನಿದ್ರೆ, ಬೆಳಗ್ಗೆ ಎಷ್ಟೊತ್ತಾದರೂ ಎಚ್ಚರವೇ ಆಗುವುದಿಲ್ಲ ಅಂತ ನಿದ್ರೆ ಆಗ್ತಾ ಇತ್ತು. ಆ ರೀತಿಯ ಮಳೆ ಈಗ ಇಲ್ಲವೇ ಇಲ್ಲ, ಹೊರಟೋಗಿಬಿಟ್ಟಿದೆ. ಅಂಥ ಕಾಲದಲ್ಲಿ ಆಟಿ ತಿಂಗಳಿನಲ್ಲಿ ಅಟ್ಟದ ಮೇಲೆ ಇದ್ದ ಚೆನ್ನೆ ಮಣೆ ಕೆಳಗೆ ಬರ್ತಾ ಇತ್ತು. ಚೆನ್ನೆಕಾಯಿ ಆಟ ಆಡಲಿಕ್ಕಿತ್ತು, ಪಗಡೆ ಆಟ ಆಡಲಿಕ್ಕೆ ಇತ್ತು, ಆಯಿತಾ. ಆಮೇಲೆ ಇನ್ನು ಬೇರೆ ಬೇರೆ ರೀತಿಯ ಈ ಮನೆಯ ಒಳಗೆ ಆಡುವಂಥ ಇಂಡೋರ್ ಗೇಮ್ಸು, ಅರಸು ಆಟ, ಇಂಥದ್ದೆಲ್ಲ ಆಡುವಂಥದ್ದಿತ್ತು. ಆಮೇಲೆ ವಿಶೇಷವಾದ ಆಹಾರ ವ್ಯವಸ್ಥೆಗಳು. ಆಹಾರ ನೋಡಿ ಹೇಗೆ ಅಂತಂದರೆ, ತುಳುನಾಡಿನಲ್ಲಿ ನಮ್ಮ ಮುಂದೆ ಸಿಗುವಂಥ ಸಸ್ಯಗಳೆಲ್ಲವೂ ಆಹಾರವೇ. ಕೆಸವಿನ ಸೊಪ್ಪು ಪಲ್ಯ, ಇಂಜಿರಿಕನ ಸೊಪ್ಪು ತಂಬುಳಿ, ಆಮೇಲೆ ತಿಮರೆ ಸೊಪ್ಪಿನದ್ದು ತಂಬುಳಿ,
ತಜಂಕ್ ಅಂತ ಹೇಳ್ತಾರೆ, ತಜಂಕಿನದ್ದು. ಆಮೇಲೆ ಕನಿಲೆ ಸಾಂಬಾರು, ಕನಿಲೆ ಕಡುಬು, ಇಂಥದ್ದೆಲ್ಲ ಆಹಾರ, ವೈವಿಧ್ಯಮಯವಾದ ಆಹಾರದ ಪದ್ಧತಿಯನ್ನು ನಾವು ಆಟಿ ತಿಂಗಳಿನಲ್ಲಿ ಅದನ್ನು ಮಾಡ್ತಾ ಇದ್ದೆವು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬಾಲ್ಯದಲ್ಲಿ ನನಗೆ ಆ ನೆನಪಿದೆ, ಈ ಆಟಿ ತಿಂಗಳಲ್ಲಿ ಕತೆ ಹೇಳುವ ತಿಂಗಳು ಅಂತ. ಆ ಕತೆಗಳು ಕೂಡ ಅದ್ಭುತವಾದ ಕತೆಗಳು. ಒಂದು ಮರ್ದಾಳ ಸಿಂಗಿಯ ಕತೆ ಅಂತ ಉಂಟು. ಮರ್ದಾಳ ಸಿಂಗಿ ಇಂದು ಒಂಜಿಲೆತ್ತುಂಡು, ರಡ್ಡಲೆತ್ತುಂಡು, ಮೂಜಿಲೆತ್ತುಂಡು ಅಂತ ಅದರಲ್ಲಿ ಒಂದು ಗಮ್ಮತ್ತಾಗಿ ಬರ್ತದೆ, ಮರ್ದಾಳ ಸಿಂಗಿಯ ಕತೆ ಅಂತ. ಮತ್ತೊಂದು ಚಿನ್ನದ ಕದಿರಿನ ಕತೆ ಅಂತ ಇದೆ, ಮತ್ತೊಂದು ಅಗೋಳಿ ಮಂಜಣ್ಣನ ಕತೆ ಅಂತ ಇದೆ. ಇದೆಲ್ಲ ಬಹಳ ಅದ್ಭುತವಾದಂಥ ಕತೆಗಳು, ಅನೇಕ ವೀರರ ಕತೆಗಳು. ಇದನ್ನೆಲ್ಲ ನಾವು ಕೇಳಿಸ್ಕೊಳ್ತಾ ಇದ್ದೆವು. ಆಟಿ ಕಳೆಂಜ ಬರಲಿಕ್ಕುಂಟು. ಆಟಿ ಕಳೆಂಜ ಈಗ ಒಂದು ಸಲ ಬಂದು ಹೋಗಿ ಆಯಿತು, ಇನ್ನು ಪುನಃ ನಾನು ಅದನ್ನು ತರಿಸೋದಿಲ್ಲ, ಆದ್ದರಿಂದ ಅದನ್ನಷ್ಟಕ್ಕೆ ಮುಗಿಸ್ತೇನೆ. ಇನ್ನು ಆಟಿ ಅಮಾವಾಸ್ಯೆ. ಆಟಿ ಅಮಾವಾಸ್ಯೆ ಅಲ್ಲಿ ಒಂದು ಜೀವನ ಪರವಾದಂಥ ಒಂದು ದೃಷ್ಟಿಕೋನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಲೆ ಮರದ ಮದ್ದನ್ನು ಕುಡಿಯುವುದು. ಹಾಲೆ ಮರದ ಮದ್ದು ಅಂದರೆ ಒಂದು ದಿವಸಕ್ಕೆ ಮೊದಲೇ ಹೋಗಿ ಆ ಹಾಲೆ ಮರಕ್ಕೆ ನೂಲು ಕಟ್ಟಲಿಕ್ಕುಂಟು. ಆ ನೂಲು ಕಟ್ಟಿ ಪ್ರಾರ್ಥನೆ ಮಾಡಲಿಕ್ಕುಂಟು, ನಾಳೆ ನನಗೆ ಮದ್ದು ಕೊಡಬೇಕು ನೀನು ಅಂತ ಪ್ರಾರ್ಥನೆ ಮಾಡಲಿಕ್ಕುಂಟು. ಮರಕ್ಕೆ ಪ್ರಾರ್ಥನೆ ಮಾಡಿದ ನಂತರ ರಾತ್ರಿ ಬಂದು ಮಲಗುವುದು, ಬೆಳಗ್ಗೆ ಹೋಗಿ ಮರದ ತೊಗಟೆಯನ್ನು ತಗೊಳ್ಳೋದು. ಅದರಲ್ಲಿ ಏನು ನಂಬಿಕೆ ಅಂತಂದರೆ 1000 ಔಷಧೀಯ ಗುಣಗಳು ಆಟಿ ತಿಂಗಳಿನ ಅಮಾವಾಸ್ಯೆಯ ದಿವಸ ಸಿಗುವಂಥ ಹಾಲೆ ಮರದ ತೊಗಟೆಯಲ್ಲಿ ಇರ್ತದೆ ಅನ್ನುವಂಥದ್ದು ನಂಬಿಕೆ. ಅದನ್ನು ತಂದು ಆಮೇಲೆ ಅದಕ್ಕೆ ಜೀರಿಗೆ, ಶುಂಠಿ ಇದನ್ನೆಲ್ಲ ಹಾಕಿ ಅದನ್ನು ಮದ್ದು ಮಾಡಿ ಕುಡಿಯುವುದು. ಆ ದಿವಸ ವಿಶೇಷವಾದ ಅಡುಗೆ ಉಂಟು, ಮಾಂಸದ ಅಡುಗೆ. ಮಾಂಸಾಹಾರಿಗಳಲ್ಲಿ ಮಾಂಸದ ಅಡುಗೆ, ಸಸ್ಯಾಹಾರಿಗಳಲ್ಲಿ ಪಾಯಸವ, ಹೋಳಿಗೆ ಅಂಥದ್ದು ಇತ್ಯಾದಿಗಳು. ಅಂದರೆ ಆ ದಿವಸದ ವಿಶೇಷವಾದ ಅಡುಗೆ, ಆಹಾರವು ಕೂಡ ಒಂದು ಭಾಗವಾಗಿ ಜೀವನ ಪದ್ಧತಿಯಲ್ಲಿ ಬರ್ತದೆ ಅನ್ನೋದು. ಇನ್ನು ನಾವು ದೈವಾರಾಧನೆಯ ಬಗ್ಗೆ, ತುಳುನಾಡು ಅಂದಾಗ ದೈವಾರಾಧನೆಯ ಬಗ್ಗೆ ಸಾಕಷ್ಟು ಬರ್ತದೆ. ಈ ದೈವಾರಾಧನೆಯ ಅನೇಕ ಅಂಶಗಳಲ್ಲಿ ಒಂದು ಮುಖ್ಯವಾದದ್ದನ್ನು ಹೇಳ್ತೇನೆ ನಾನು. ಭೂತ ಅನ್ನುವುದನ್ನು ತುಂಬ ಜನ ಅದನ್ನು ಡೆವಿಲ್ ಅನ್ನೋ ಪರಿಕಲ್ಪನೆಗೆ ಬದಲಿಯಾಗಿ ಬಳಸ್ತಾರೆ. ಅದಲ್ಲ. ಡೆವಿಲ್ ಅನ್ನುವಂಥದ್ದು ಅದು ದುಷ್ಟಶಕ್ತಿಗಳದು. ಭೂತ ಅನ್ನುವಂಥದ್ದು ದುಷ್ಟಶಕ್ತಿ ಅಲ್ಲ, ಅದು ನ್ಯಾಯಪರವಾದ ಶಕ್ತಿ. ಅದು ಸಿಂಬಲೈಸ್ ಮಾಡೋದು ಜಸ್ಟಿಸನ್ನು ಸಿಂಬಲೈಸ್ ಮಾಡೋದು, ನ್ಯಾಯವನ್ನು ಕೊಡುವುದು ಭೂತದ ಕೆಲಸ. ಇನ್ನೊಬ್ಬರಿಗೆ ಹಾನಿ ಮಾಡುವ ಕೆಲಸವನ್ನು ಮಾಡೋದು ಭೂತದ ಕೆಲಸ ಅಲ್ಲ. ಆದ್ದರಿಂದ ಭೂತ ಅನ್ನುವ ಪರಿಕಲ್ಪನೆಯೇ ಬೇರೆ. ಅದು ಡೆವಿಲ್ ಅನ್ನೋ ದುಷ್ಟಶಕ್ತಿಗೆ ಅದನ್ನು ಹೋಲಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು. ಇದೆಲ್ಲವೂ ಭೂತದ ಬಹಳ ಚಂದ ಉಂಟು. ಭೂತದ ಜೊತೆಯಲ್ಲಿ ಜಗಳಾಡ್ಲಿಕ್ಕೆ ಆಗ್ತದೆ, ದೇವರ ಜೊತೆ ಜಗಳಾಡ್ಲಿಕ್ಕೆ ಆಗುವುದಿಲ್ಲ. ಅದು ಒಂದು ಸಣ್ಣ ಜೋಕ್ ಇದೆ, ಯಾರು ಬೇಸರ ಮಾಡದಿದ್ರೆ ಹೇಳ್ತೇನೆ. ಯಾಕೆಂದರೆ ನಮ್ಮ ಇದರಲ್ಲಿ ಆಗ್ತದೆ ಆ ರೀತಿಯ ಜೋಕುಗಳೆಲ್ಲ ಆಗ್ತವೆ. ಒಂದು ಸಲ ಬೊಂಬೈಯಲ್ಲಿದ್ದವ ಬಂದ ಅಂತ, ಭೂತಕ್ಕೆ ಹರಕೆ ಹೊತ್ತುಕೊಂಡ, ನನಗೆ ಒಳ್ಳೇದಾಗಬೇಕು ಅಂತ, ಎಂಕೆ ಎಡ್ಡೆ ಓಡು ಅಂತ ಹೇಳಿದಂತ. ಇದು ಎಂಕ ಗುಡಿಗಟ್ಟ ತಗೊರಲ್ಲ, ಇನ್ನು ಮಲ್ತುಗೊರಲ್ಲ, ಅಂದೇನು ಮಲ್ತುಗೊರಲ್ಲ ಅಂತ ಭೂತ ಹೇಳಿತ್ತು. ಭೂತ ಹೇಳಿದ್ದನ್ನು ಮಾಡಿಕೊಟ್ಟ. ಮತ್ತಿನ ವರ್ಷ ಮತ್ತೆ ಬಂದು ಈ ಪಣ್ಣೇನುಪುರ ಮಲ್ತೆ ಅಂಟಲ ಎಂಕದ ಎಡ್ಡೆ ಅಜ್ಜಿ ಅಂತ ಹೇಳಿದ. ಆವಾಗ ಭೂತ ಹೇಳಿದ್ದಂತೆ, ಎಂತ ಉತ್ತರ ಕೊಡುದು ಅಂತ ಗೊತ್ತಾಗದೆ ಹೇಳಿದ್ದು. ಏನು ಹೇಳಿರ್ಬೋದು? ಈ ಪುನಳ್ಪ ಅಕ್ಲೆಗೆ ತುಳು ವರ್ಪೂಜಿ, ಎಂಕ ಹಿಂದಿ ವರ್ಪೂಜಿ. ಅರ್ಥ ಆಯ್ತಾ? ಅಂದರೆ ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಜೋಕ್ ಮಾಡಲಿಕ್ಕಾಗಿ ಹೇಳಿದ್ದಲ್ಲ, ಜೋಕಿನಾಗೆ ಕೇಳ್ತದೆ ಅದು. ಎಂಕ ಹಿಂದಿ ಬರ್ಪೂಜಿ, ಮುಂಬೈದಾಗಲೇ ತುಳು ಬರ್ಪೂಜಿ ಅಂತ ಹೇಳಿದರೆ ಜೋಕಿನಾಗೆ ಕೇಳ್ತದೆ. ಆದರೆ ಭೂತದ ಜೊತೆಯಲ್ಲಿ ಹೀಗೆ ಜಗಳಾಡುವುದಕ್ಕೂ ಕೂಡ ಅವಕಾಶ ಇದೆ ಅಂತ. ಅಂದರೆ ನಮ್ಮ ಮನೆಯಲ್ಲಿ ಇದು ಹಿರಿಯರ ಜೊತೆಯಲ್ಲಿ ಮಕ್ಕಳೆಲ್ಲ ಜಗಳಾಡುವುದಿಲ್ಲ, ಆ ರೀತಿಯಲ್ಲಿ ಜಗಳಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳುವಂಥದ್ದು. ಆದ ಕಾರಣ ಭೂತಾರಾಧನೆ ಬಹಳ ಮುಖ್ಯ. ಈ ಭೂತಾರಾಧನೆಯು ಕೂಡ ಒಂದು ಸಮನ್ವಯ ಸಂಸ್ಕೃತಿಯ ಭಾಗ. ಯಾಕೆ ಅಂತ ಹೇಳಿದರೆ, ಹಿಂದೆ ಎಲ್ಲ ಕಾಶಿ ಯಾತ್ರೆಗೆ ಹೋಗುವುದೆಲ್ಲ ಇತ್ತು. ಈ ಕಾಶಿ ಯಾತ್ರೆಗೆ ಹೋಗುವಾಗ ಒಂದೊಂದು ಮನೆಯಲ್ಲಿ ಭೂತ ಆರಾಧನೆ ಎಲ್ಲ ಇತ್ತು. ಭೂತಾರಾಧನೆ ಇದ್ದವ ಕಾಶಿ ಯಾತ್ರೆಗೆ ಹೋಗುವ ಪಕ್ಕದಲ್ಲಿರುವವನಿಗೆ ಹೇಳುದು, ನಾನು ಕಾಶಿ ಯಾತ್ರೆಗೆ ನಾವು ಎಲ್ಲ ಹೋಗ್ತಾ ಇದ್ದೇವೆ, ವಾಪಸ್ ಬಂದರೆ ನನ್ನ ಆಸ್ತಿಯನ್ನು ನೀನು ನೋಡ್ಕೊಳ್ಬೇಕು, ನಾವು ವಾಪಸ್ ಬಂದರೆ ಅರ್ಧ ನನಗೆ ಅರ್ಧ ನಿನಗೆ, ನಾವು ವಾಪಸ್ ಬರಲಿಲ್ಲ ಅಂತಂದರೆ ಇಡೀ ನಿನಗೆ. ಅದಕ್ಕೆ ಈಗ ಕೆಲವು ಕಡೆ ಇದೆ ನೋಡಿ, ಇಲ್ಲಿ ಭೂತ ಹೇಳ್ಬೇಕಾದ್ರೆ ಆ ಮನೆಯವರು ಬರಬೇಕು ಅಂತ ಹೇಳುವಂಥ ನಂಬಿಕೆಗಳೆಲ್ಲ ಇವೆ. ಅದು ಯಾಕೆ? ಅದು ಈ ಜಾಗ ನಿಜವಾಗಿ ಆ ಮನೆಯವರದ್ದಾಗಿರ್ತದೆ. ಇವರ ಹಿರಿಯರು ಯಾರೋ ಕಾಶಿ ಯಾತ್ರೆಗೆ ಹೋಗುವಾಗ ಅದನ್ನು ಅರ್ಧವನ್ನು ಇವರಿಗೆ ಬಿಟ್ಟು ಕೊಟ್ಟು ಹೋಗಿ ಬಂದು ಪಾಲು ಮಾಡಿಕೊಂಡದ್ದಾಗಿರ್ತದೆ. ಆವಾಗ ಭೂತ ಆರಾಧನೆಯನ್ನು ಇವನು ಮಾಡಿರ್ತಾನೆ. ಇಲ್ಲಿರುವ ಬಂದವ ಏನು ಮಾಡ್ತಾನೆ, ಅವ ವಾಪಸ್ ಬಂದವನಿಗೆ ಭೂತ ಆರಾಧನೆ ಇಲ್ಲ, ಭೂತ ಇವನಿಗೆ ಬಂದಾಯ್ತು, ಆಯ್ತಾ?
ಆವಾಗ ಅವ ಬಾರದೆ ಭೂತ ಏಳಲಿಕ್ಕಿಲ್ಲ ಅನ್ನುವಂಥ ನಂಬಿಕೆಗಳು. ಈ ನಂಬಿಕೆಗಳ ಮೂಲಕ ಸಮನ್ವಯ ಸಂಸ್ಕೃತಿ ಬೆಳೆಯಿತು ಅಂತ ಹೇಳುದು. ಇನ್ನೊಂದು ಎರಡೇ ಅಂಶವನ್ನು ಹೇಳಿ ನಿಲ್ಲಿಸ್ತೇನೆ ನಾನು. ಒಂದೇನೆಂದರೆ, ತುಳುನಾಡಿನಲ್ಲಿ ಬದುಕುವುದು ಸಾಮಾನ್ಯವಾಗಿ 1980ರವರೆಗೂ ಕೂಡ ಬಹಳ ಕಷ್ಟ, 85-90ರವರೆಗೂ ಕೂಡ ಬಹಳ ಕಷ್ಟ. ದೂರ ದೂರದಲ್ಲಿ ಮನೆ ಇರುವುದು. ನಮ್ಮಲ್ಲಿ ಇದು ಬಯಲು ಸೀಮೆಯ ಹಾಗೆ ಒಟ್ಟಿಗೆ ಮನೆ ಒಟ್ಟಿಗೆ ಹೊಲ ಅಂತ ಇಲ್ಲ, ದೂರ ದೂರದಲ್ಲಿ ಮನೆ ಇರುವುದು. ಗುಡ್ಡೆ ಬೆಟ್ಟದಲ್ಲಿ ಎಲ್ಲ ಮನೆ, ಆಮೇಲೆ ಹೊಳೆ ಬದಿಯಲ್ಲಿ ಮನೆ, ಮುಳಿ ಮಾಡಿನ ಮನೆ. ಈ ಮುಳಿ ಮಾಡಿನ ಮನೆ ಕೆಲವು ಸಲ ಏನಾಗ್ತದೆ ಅಂತಂದರೆ, ಈ ಜಿಯೋಗ್ರಫಿಕಲಿ ನಮಗೆ ಇದು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಬರ್ತದೆ. ಕೆಲವು ಸಲ ಅದು ಈ ವೆಸ್ಟರ್ಲೈಸ್ ವಿಂಡ್ಗಳು ಅದು ಫೆರೆಲ್ನ ನಿಯಮಕ್ಕೊಳಗಾಗಿ ಸಮಭಾಜಕ ವೃತ್ತದಿಂದ ನೇರವಾಗಿ ದಕ್ಷಿಣ ಭಾಗದಿಂದ ಬೀಸ್ತದೆ. ಹೀಗೆ ದಕ್ಷಿಣ ಭಾಗದಿಂದ ಬೀಸಲಿಕ್ಕೆ ಹೊರಟ್ರೆ ಇಡೀ ಮನೆ ಮಾಡು ಸಮೇತ ಎದ್ದು ಹೋಗುದು. ಆಮೇಲೆ ಪಕ್ಕದವನ ಕೊಟ್ಟಿಗೆಯಲ್ಲಿಯೋ ಎಲ್ಲಿಯಾದರೂ ಇದ್ದು ಮತ್ತೆ ಮನೆ ಕಟ್ಟಿಕೊಳ್ಳೋದು, ಇಂಥದ್ದು. ಇನ್ನು ಕಾಡಿಗೆ ಹೋದವನನ್ನು ಹಾವು ಕಚ್ಚಿ ಸಾಯುವುದು. ಆಮೇಲೆ ಸೊಪ್ಪು ತರಲಿಕ್ಕೆ ಮಳೆ ಬರುವಾಗ ಮರಕ್ಕೆ ಹತ್ತಿ ಸೊಪ್ಪು ಕಡಿದು ತಕೊಂಡು ಬರೋದು. ಅದು ಎಂಥ ಸೊಪ್ಪು ಕಡಿಬೇಕು ಅಂತ ಹೇಳುವಂಥದ್ದು ಗೊತ್ತುಂಟು. ಅದರಲ್ಲಿ ಒಂದು ಗೆಲ್ಲನ್ನು ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ಗೊತ್ತುಂಟು. ಅದಕ್ಕೆ ನಮ್ಮ ಅಜ್ಜಿ ಒಂದು ಒಳ್ಳೆ ಕತೆ ಹೇಳ್ತಾ ಇದ್ರು. ಒಮ್ಮೆ ಒಬ್ಬ ಸೊಪ್ಪು ತರಲಿಕ್ಕೆ ಅಂತ ಕಳಿಸಿದಂತೆ ದನಿಗಳು, ಪೋತು ತಪ್ಪದೆ ತೊಂಬಲ ಅಂತೇಳಿ. ಇವ ತಪ್ಪು ತರಲಿಕ್ಕೆ ಹೋದ. ಹೋಗಿ ಬಂದವ ದನಿಕ್ಲೆ ಅವಳು ತಪ್ಪೇ ಇಜ್ಜಿ ಅಂತೇಳಿ, ದಾಯಗ ತಪ್ಪಿಜ್ಜಿ ತಪ್ಪೇ ಇಜ್ಜಿ ಪೂರ ಮರ್ದತ ದಯ್ಯೇ ಇಪ್ಪುನ ಅಂತ. ಎಲ್ಲವೂ ಮದ್ದಿನ ಗಿಡಗಳೇ, ಅದು ಅವನಿಗೆ ಗೊತ್ತುಂಟು. ಈಗ ನಮ್ಮಲ್ಲಿ ಕೆಲವು ಸೊಪ್ಪುಗಳಿವೆ. ಒಂದು ಕೆಂಪಿನ ಸೊಪ್ಪು ಅಂತ ಇದೆ. ಆ ಕೆಂಪಿನ ಸೊಪ್ಪನ್ನು ಅರೆದು ತಿಳಿಯಲ್ಲಿ ಅರೆದು ಕಟ್ಟಿದರೆ ಎಂಥ ಗಾಯವೂ ಕೂಡ ಒಂದು ದಿವಸದಲ್ಲಿ ಒಣಗ್ತದೆ. ನಮ್ಮ ಅಜ್ಜಿ ಮದ್ದು ಕೊಡ್ತಾ ಇದ್ರು ಅಂತ, ನಾಟಿ ವೈದ್ಯ ಎಲ್ಲ ಮಾಡ್ತಾ ಇದ್ರು ಅವರು, ಅಜ್ಜನೂ ಮಾಡ್ತಾ ಇದ್ರು. ಇಂಥ ಕೆಲವು ವಿಶೇಷವಾದ ಔಷಧಿಗಳೆಲ್ಲ ಇವೆ, ಅದು ಮತ್ತೊಂದು ದಿವಸ ಚರ್ಚೆ ಮಾಡ್ಬೋದು. ಇದನ್ನು ಯಾಕೆ ನಾನಿಲ್ಲಿ ಹೇಳಿದೆ ಅಂತಂದರೆ, ಈ ರೀತಿಯ ಒಂದು ಜೀವನ ಪದ್ಧತಿ, ಹಾವು ಕಚ್ಚಿ ಸಾಯುವುದು, ಹುಲಿ ಹಿಡಿಯುವುದು, ಹುಲಿ ಹಿಡಿದು ಹೊರಟೋಯ್ತು ಅಂತ ಹೇಳುದು. ನನ್ನ ಅಜ್ಜಿ ಹುಲಿಯನ್ನು ಒಮ್ಮೆ ಓಡಿಸಿಕೊಂಡು ಬಂದಿಯಾರಂತೆ. ಅದೇ ಒಂದು ಚಂದದ ಕತೆ. ಇದು ದನ ತಪ್ಪಿಸಿಕೊಂಡು ಹೋಯಿತು. ಸಂಜೆ ಮುಸ್ಸಂಜೆ ಹೊತ್ತು ಇಂಥದ್ದೇ ಆಟಿ ತಿಂಗಳು ಮಬ್ಬಾಗಿರುವಂಥದ್ದು. ಅಜ್ಜಿ ಸಣ್ಣ ಹುಡುಗಿ ಆವಾಗ. ಅವರು ಹೋಗುವಾಗ ಎಂಥದೋ ಆಕೃತಿ ಕಂಡಿತ್ತು. ಆಕೃತಿ ಕಂಡಾಗ ಹೋ 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 ಅಂತ ಹೇಳಿಕೊಂಡು ಬಂದ್ರಂತೆ. ಅದು ಸೀದಾ ಬಂತು, ಹಟ್ಟಿ ಹತ್ರ ಬಂತು. ಹಟ್ಟಿ ಹತ್ರ ಬಂದಾಗ ಒಳಗೆ ಇದ್ದ ದನಗಳು ಎತ್ತುಗಳೆಲ್ಲ ಹಾರಿ ಗಲಾಟೆ ಒಬ್ಬೆ ಅಂತೆ. ಅಷ್ಟಾಗುವ ಯಾರೋ ಸೂಟೆ ಹಿಡ್ಕೊಂಡು ಬಂದರು. ಸೂಟೆ ಆವಾಗೆಲ್ಲ ನಮ್ಮ ಹತ್ರ ಲೈಟ್ ಇಲ್ಲ. ಸೂಟೆ ಹಿಡ್ಕೊಂಡು ಶಾಲೆಗೆ ಹೋಗುವಾಗಲೂ ರಾತ್ರಿ ಸ್ಕೂಲ್ ಡೇಗೆಲ್ಲ ಹೋಗೋ ಸುಳ್ಳೆ ಓಪುನೆ ಅಂತ ಸೂಟೆ ಹಿಡ್ಕೊಂಡು ಹೋಗುದು. ಸೂಟೆ ತಕೊಂಡು ಬಂದು ನೋಡಿದರೆ ಅದು ಹುಲಿ. ಆಮೇಲೆ ಎಲ್ಲ ಗಲಾಟೆ ಗೌಜಿ ಎಲ್ಲ ಮಾಡಿ ಹುಲಿಯನ್ನು ಓಡಿಸಿದ್ರು, ಅದು ಬೇರೆ ವಿಷಯ. ಅಂದರೆ ಆ ರೀತಿಯ ಅಪಾಯಕಾರಿ ಜೀವನ ಸನ್ನಿವೇಶದಲ್ಲಿ ಇದ್ದದ್ರಿಂದ ತುಂಬ ಜನ ಹೇಳ್ತಾರೆ ದಕ್ಷಿಣ ಕನ್ನಡದವರು ಬುದ್ಧಿವಂತರು ಅಂತ. ಬುದ್ಧಿವಂತರು ಎಲ್ಲ ಮನುಷ್ಯರು ಸಮಾನ ಬುದ್ಧಿವಂತರು ಅಥವಾ ಸಮಾನ ದಡ್ರೆ. ಯಾರು ಬುದ್ಧಿವಂತರು ಅಂತ ಜನ್ಮಜಾತವಾಗಿ ಬುದ್ಧಿವಂತರಾಗಿ ಬರೋದಿಲ್ಲ. ಆದರೆ ತುಳುನಾಡಿನಲ್ಲಿ ಇದ್ದಂಥ ಈ ಅಪಾಯದ ಸನ್ನಿವೇಶಗಳು, ದೂರ ದೂರದ ಮನೆ, ಒಂಟಿಯಾಗಿಯೇ ಬದುಕಬೇಕಾದಂಥದ್ದು, ಒಂಟಿ ಕುಟುಂಬಗಳಾಗಿ ಬದುಕಬೇಕಾದ್ದು, ಇದರಿಂದಾಗಿ ಬುದ್ಧಿಯನ್ನು ಬಳಕೆ ಮಾಡುವುದು ಅನಿವಾರ್ಯವಾಯಿತು ಅಂತ. ಹಾಗೆ ನಮ್ಮ ಹಿರಿಯರು ಬುದ್ಧಿಯನ್ನು ಬಳಕೆ ಮಾಡಿದ್ರಿಂದ ಇವತ್ತು ದುಡ್ಡು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸುವ ಹಾಗೆ ಕಾಣ್ತಾ ಉಂಟು ನನಗೆ. ಪರಿಸ್ಥಿತಿ ನೋಡಿದರೆ ಅಭಿವೃದ್ಧಿ ಆಗದ ಸಮಸ್ಯೆ ಅಲ್ಲ ಇವತ್ತಿರುವುದು. ಇವತ್ತು ಅಭಿವೃದ್ಧಿ ಆದದ್ದು ಜಾಸ್ತಿ ಆದದ್ರ ಸಮಸ್ಯೆ ಇರುವುದು. ಈ ಸಮಸ್ಯೆಯನ್ನು ನಾವು ಹೇಗೆ ಬದಲಾಯಿಸಬೇಕಂದ್ರೆ, ನೋಡಿ ನಮ್ಮಲ್ಲಿ ದೂರ ದೂರ ಮನೆ, ಹೌದಾ? ಆವಾಗ ನಮಗೆ ನಮ್ಮ ಮನೆಗೆ ಯಾರಾದರೂ ಬಂದರೆ ಭಾರಿ ಖುಷಿ, ಬಂದವ ಹೋಗಬಾರ್ದು ಅಂತ. ಅದಕ್ಕೆ ಬೇಕಾಗಿ ಅವನ ಕೊಡೆ ಎಲ್ಲ ಅಡಗಿಸಿ ಎಲ್ಲ ಇಡ್ಲಿಕ್ಕೆ ಉಂಟು. ಹೋಗ್ಲಿಕ್ಕಿಲ್ಲ ಅಂತ ಕೊಡೆ ಅಡಗಿಸಿ ಇಡ್ಲಿಕ್ಕೆಲ್ಲ ಉಂಟು ಮೊದಲು. ಆಯ್ತಾ? ಯಾಕೆ? ಮನುಷ್ಯನನ್ನು ಕಾಣಲಿಕ್ಕೆ ನಮಗೆ ಸಿಗುವುದು ಕಡಿಮೆ. ಆದ್ದರಿಂದ ಮನುಷ್ಯ ಮನೆಗೆ ಬಂದರೆ ಖುಷಿ. ಆದರೆ ನಾವೀಗ ಬದಲಾದ ಸನ್ನಿವೇಶದಲ್ಲಿ ಮನುಷ್ಯನನ್ನು ಕಂಡ್ರೆ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಯ್ತಾ? ಇದು ಹೇಗೆ, ಯಾಕೆ ಹೀಗೆ ಬದಲಾವಣೆ ಆಯಿತು ಅನ್ನುವಂಥದ್ದು. ಈ ತುಳು ಸಂಸ್ಕೃತಿ ಅನ್ನುವಂಥದ್ದು ಅದು ಭಾರತದ ಎಲ್ಲ ಸಂಸ್ಕೃತಿಗಳು ಹಾಗೆ. ಅದರಲ್ಲಿ ಅತ್ಯಂತ ಜೀವಪರವಾದ ಅನೇಕ ನೆಲೆಗಳಿವೆ, ಅನೇಕ ಸಮನ್ವಯಗಳಿವೆ. ಈ ಎಲ್ಲ ನೆಲೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತೇಳಿ ಹೇಳುವಂಥದ್ದು. ಇಲ್ಲಿ ಅನೇಕ ಧಾರ್ಮಿಕ ವಿಚಾರ, ಸಾಂಸ್ಕೃತಿಕ ವಿಚಾರ ಎಲ್ಲ ಚರ್ಚೆಗೆ ಬಂತು. ನಾನು ಹೇಳೋದು, ಧರ್ಮಗಳು, ಜಾತಿಗಳು, ಸಂಸ್ಕೃತಿಗಳು ಇವೆಲ್ಲ ಇವೆ.
ಆದರೆ ಅವೆಲ್ಲವೂ ಇದ್ದರೂ ಕೂಡ ಮನುಷ್ಯ ಸ್ವಭಾವ ಸಾಮಾನ್ಯವಾಗಿ ಎಲ್ಲರದ್ದು ಒಂದೇ. ಮನುಷ್ಯ ಸ್ವಭಾವ ಬದಲಾಗುವುದಿಲ್ಲ. ಅದು ಪ್ರತಿಧ್ವನಿ ನೋಡಿ, ಪ್ರತಿಧ್ವನಿಯಲ್ಲಿ ನೀನು ಮಂಗ ಅಂತ ಹೇಳಿದರೆ ಮಂಗ ಅಂತಲೇ ರಿಟರ್ನ್ ಕೇಳೋದು, ನೀನು ಒಳ್ಳೆವ ಅಂತ ಹೇಳಿದ್ರೆ ರಿಟರ್ನ್ ಒಳ್ಳೆವ ಅಂತಲೇ ಕೇಳೋದು. ನಾವು ಏನನ್ನು ಹೇಗೆ ಕನ್ವೆ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಆದ್ದರಿಂದ ಸಂಸ್ಕೃತಿ ಅಂದರೆ ಏನು? ಸಂಸ್ಕೃತಿ ಅಂದ್ರೇ ರಚನೆ ಮಾಡ್ತಾ ಹೋಗುವುದು, ಕಟ್ತಾ ಹೋಗುವಂಥದ್ದು. ಈ ಕಟ್ತಾ ಹೋಗುವಂಥ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅನ್ನುವಂಥದ್ದು ಈ ತುಳುನಾಡಿನಲ್ಲಿ ಮತ್ತೆ ಬೆಳೀಲಿಕ್ಕೆ ಅವಶ್ಯಕತೆ ಇದೆ, ಬೆಳೆಯಬೇಕಾದಂಥ ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ಅತ್ತ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಜೀವನ ಸಂಸ್ಕೃತಿಯ ಬಗ್ಗೆ, ಅದರ ವಿವಿಧ ಮಜಲುಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟು ಮಾತನಾಡಿದಂತಹ ಶ್ರೀ ಅರವಿಂದ ಚೊಕ್ಕಾಡಿ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಈಗ ಮನೋಳಿದ ದುಂಪ ಬೆಳಾಲು ಸಂಗಾತಿ KV ರಾವ್ ಗುಂಪಿನ ಮಮತಾ ಇವರ ಮಗ ಪ್ರಣಮ್ಯ ಮಾಡಿ ತೋರಿಸ್ಲಿಕ್ಕಿದ್ದಾನೆ. ಬಲೆ ಬಾಲೆ ರೆಟ್ ಒಂಜಿ ಪುತ್ತೂರು ತಾಲೂಕದ ಒಂಜಿ ಸಾಂಕೇತಿಕ ಲಾಭಾಂಶ ವಿತರಣೆ ಮಲ್ಪರುಂಡು. ಐನ ಅಧ್ಯಕ್ಷರ ಕಾರ್ಯದರ್ಶಿ ಬರೋಡು ಸಂಗಾತಿ ರಾಣಿ ಹಬ್ಬಕ್ಕ ಹರಿನಗರ ಹಿರೇಬಂಡಾಡಿ ಬೆಳ್ತಂಗಡಿದ ರಡ್ಡು ಕೊರತ ಈ ಕಡೆ ಸಾಂಕೇತಿಕ ಹೊತ್ತು ಒಂಜಿ ಪುತ್ತೂರು ತಾಲೂಕದಲ್ಲ ಒಂಜಿ ಕೊರಕ ಮಾತೆರೆಗ್ಲ ನಮಸ್ಕಾರ. ಎನ್ನ ಪುದರ್ ಪ್ರಣಮ್ಯ ಯಾನಿತ್ತೊಂಜಿ ಕಂಡಡು ಪನ್ಪುನಿ ಪಾಡ್ದನನ್ನು ಪನ್ನೊಂದುಲ್ಲೆ ನೆತ್ತ ಕತೆದಾಯ್ತ ಪಂಡ ಒಂಜಿ ಪೊಣ್ಣು ಮಗಳು ಮನೋಲಿ ಕೊಯ್ಯರ ಪೋಪುಲು ಕಂಡ ನಿಲ್ಲಡು ಮನೋಲಿ ಕೊಯ್ಯರ ಪೋನಾಗ ಆಳೆಗೊಂಜಿ ಎಡ್ಡೆಂದನು ಉಚ್ಚು ತುಚಿ ದಿಪ್ಪುನಾಗ ಆಲೆಗೆ ಉಚ್ಚುದ ಗುರ್ತೆಜ್ಜಿ ಐಕಾಲ್ ಪನ್ಪೋಲು ಅರತೆ ಜಾಲಿ ಅನಾಗ ಎಂಕೊಂಜಿ ಕೊಂಬಚೇಲ್ ತುಚ್ಚಿನಕ್ಕೆರೆ ಎಂಕ್ ಬಾರಿ ಬಂಗ ಒಂದುಂಡು ಎನ್ನ ಸಂಬಂಧಿಕರೇಲುರ್ಲೆ ರಾಕಲೆ ಗೊಂಜೊಂಜಿ ಓಲೆ ಕಡುಬುಲೆ ಪನ್ಪಲು ಅವು ಅಲ್ಲಿ ತೆಮ್ಮಲತ್ತು ಪನ್ಪನಿ ಪಾಡ್ದನ ಆಲ ಅವು ಬಂಗದ ಪೊರ್ತದು ಪಾಡ್ದಿನಿ ಅವಲ್ಲ ಅಂಚಿಗೆ ಮುಟ್ಟೆತ್ತಲ ಇಂಚಿಗೆ ದೂಳು ತಲ ಅಪಗ ಪಂತೀನಿ ಇತ್ತೆ ಅನ್ ಪನ್ಪೆ ವಾಕ್ಕ ಮಾನೋಲಿದ ಮೋದೇಲಗು ಪೊಯೆನ್ನೆ ಕೊಂಬಚ್ಚೇಲು ಕಚ್ಚಿತ್ತು ತುಚ್ಚಿತ್ತು ವಾಕ್ಕ ಮಾನೋಲಿದ ಮೋದೇಲಗು ಕೊಂಬಚ್ಚೇಲು ಕಚ್ಚಿತ್ತು ತುಚ್ಚಿತ್ತು ಎನ್ನಾನೆ ಮೋಕೇನೆ ಮೌನಂದ ಅಮ್ಮೆರಿಗು ಒಂಜೋಲೆ ಕಡಲೆ ವಾಕ್ಕ ಮಾನೋಲಿದ ಮೋದೇಲಗು ಪೊಯೆನ್ನೆ ಎನ್ನಾನೆ ಮೋಕೇನೆ ಮಾನಂದ ಸಮ್ಮಲೆಗು ಒಂಜೋಲೆ ಕಡಲೆ ಅರತೆ ಜಾಲಿಡು ಎಂಕಾಂಡ ತಡೆಯೋಜಿ
ತಡೆಯೋಜಿ ವಾಕ್ಕ ವಾಕ್ಕ ಮಾನೋಲಿದ ಮೋದೇಲಗ ಪೊಯನ್ನೆ ಪೊಯನ್ನೆ ಎನ್ನಾನೆ ಮೋಕೆನೆ ಮುಂದ ಕನ್ಯಾಗ ಒಂಜೋಲೆ ಕಡಲೆ ಕಡಲೆ ವಕ್ಕ ವಕ್ಕ ಮಾನೋಲಿದ ಮೋದೇಲಗ ಪೊಯನ್ನೆ ಪೊಯನ್ನೆ ನಮಸ್ಕಾರ. ಮನೋಲಿ ದುಂಪದ ಕಥೆನು ಬಾರಿ ಪೊರ್ಲುಡು ಪನ್ನ ಬಾಲೆ ಕುಮಾರಿ ಪ್ರಣಮ್ಯ ಬೆಳಗ್ಗೆ ಧನ್ಯವಾದಗಳು. ಇತ್ತೆ ಕಾಸರಗೋಡದ ಕಾರ್ಮಿಕ ಮುಖಂಡರಾಯಿನ ಶ್ರೀಯುತ ಶ್ಯಾಮ್ ಭಟ್ ಇಂಬೇರೆ ನಮ್ಮನ ಉದ್ದೇಶ ಅದು ಪಾತೆರಡು ಪಡೆದು ವಿನಂತಿ. ಈ ಒಂದು ಭವ್ಯವಾದಂತಹ ಕಾರ್ಯಕ್ರಮದ ಅಧ್ಯಕ್ಷರಾದ ಆತ್ಮೀಯರಾದಂಥ ಶ್ರೀ ಬಿ ಎಂ ಭಟ್ರೆ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೇರಳದ ಕಾಸರಗೋಡು ಜಿಲ್ಲೆಯ CPM ಪಕ್ಷದ ಜಿಲ್ಲಾ ಮುಖಂಡರು ಹಾಗೆ ಯಕ್ಷಗಾನ ಕಲಾಕ್ಷೇತ್ರದ ಭಾರತೀಯ ಸಭ್ಯ ಯಕ್ಷಗಾನ ಕಲಾಕ್ಷೇತ್ರದ ಅಧ್ಯಕ್ಷರು ಕೂಡ ಶಂಕರ್ ರೈ ಮಾಸ್ಟರ್, ಶ್ರೀಯುತ ಅರವಿಂದ ಚಕ್ಕಾಡಿ, ಅದೇ ರೀತಿ ಸುರೇಶ್ ಭಟ್ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿಲ್ಲಿಸುತ್ತಿರುವಂತಹ ಶ್ಯಾಮರಾಜ್ ಪಟ್ರಮೆ, ಅದೇ ರೀತಿ ಗುಂಪು ಸಂಗಾತಿ ಯೋಜನೆಯ ಬಂಧು ಭಗಿನಿಯರೇ, ಈ ಸಭೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಬಂಧು ಭಗಿನಿಯರೇ, ಮೊತ್ತ ಮೊದಲಾಗಿ ವಂದನೆಗಳು. ಈ ಒಂದು ಕಾರ್ಯಕ್ರಮ ನೋಡುವಾಗ ಯಾರಿಗಾದರೂ ಕೂಡ ಬಹಳಷ್ಟು ತುಂಬಿ ಬರ್ಬೋದು, ಸಂತೋಷದಿಂದ ತುಂಬಿರೋ ಕಾರಣ ಈ ಒಂದು ಮಹಾಸಭೆಯಲ್ಲಿ ಸೇರಿದಂತಹ ಬಂಧು ಭಗಿನಿಯರಿಗೆ ಜಾತಿ ಮತ ಧರ್ಮಗಳ ವ್ಯತ್ಯಾಸವಿಲ್ಲದೆ ಸೇರಿದ್ದಾರೆ. ಹಾಗೆ ಸೇರುವುದಕ್ಕೆ ಕಾರಣ ಬಂಧುಗಳೇ, ನಿಮ್ಮ ಮುಂದೆ ಕಾಣುತ್ತಿರುವಂತಹ ಈ ಕೆಂಬಾವುಟಕ್ಕೆ ಮಾತ್ರವೇ ಜಾತಿ ಧರ್ಮ ವ್ಯತ್ಯಾಸಗಳೆಲ್ಲವೆಲ್ಲ ಸೇರಿಸೋಕೆ ಸಾಧ್ಯ ಎನ್ನುವಂಥ ಐತಿಹಾಸಿಕ ಸತ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ನೀವಲ್ಲಿ ಕಾಣುತ್ತಿರುವಂತಹ ಕೆಂಬಾವುಟ ಅಥವಾ ಸಂಗಾತಿ ಗುಂಪು ಯೋಜನೆ, ಶ್ರೀಯುತ ಬಿ ಎಂ ಭಟ್ ಅಥವಾ ಕಾಮ್ರೇಡ್ ಬಿ ಎಂ ಭಟ್ ನೇತೃತ್ವದಲ್ಲಿ ನಡೆಸುವಂತ ಈ ಸಂಗಾತಿ ಗುಂಪು ಯೋಜನೆ ಅಂತ ಈ ಯೋಜನೆಗಳಿಗೆ ಮಾತ್ರವೇ ಈ ಒಂದು ಐತಿಹಾಸಿಕವಾದಂತಹ ಸಮಾವೇಶ. ಅದರಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ. ನೋಡಿ, ಮುಸ್ಲಿಂ ಬಂಧುಗಳಿದ್ದಾರೆ, ಮಹಿಳೆಯರಿದ್ದಾರೆ, ಸ್ತ್ರೀಯರಿದ್ದಾರೆ, ಎಲ್ಲ ಜಾತಿ ಧರ್ಮದ ಜನರು ಕೂಡ ಇದ್ದಾರೆ. ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವ ಪಕ್ಷಗಳಿಗಿಂತ ಸಮಾವೇಶ ನಡೆಸಲು ಸಾಧ್ಯ ಉಂಟ? ಖಂಡಿತ ಇಲ್ಲ. ಹಾಗಿರುವಾಗ ಈ ಒಂದು ಸಮಾವೇಶ ನಡೆಸಲಿಕ್ಕೆ ಸಾಧ್ಯ ಈ ಕೆಂಬಾವುಟದಿಂದ ಮಾತ್ರ ಅಲ್ಲ ಬಂಧುಗಳೇ. ರಾಷ್ಟ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ ಆ ಸಂವಿಧಾನದ ಆಶಯ ಪ್ರಕಾರ ನಾವೆಲ್ಲರೂ ಒಂದೇ ಬಂಧು ಎನ್ನುವಂತ ಸಮಾನತೆಗಾಗಿ ಸಹೋದರಕ್ಕಾಗಿ ಹೋರಾಡುವಂತಹ ಆ ಸಂವಿಧಾನ ಇದೆ ಅಲ್ವಾ, ಆ ಸಂವಿಧಾನಕ್ಕೆ ಮಾತ್ರ ಈ ಸಮಾವೇಶವನ್ನು ಒಂದುಗೂಡಿಸಲಿಕ್ಕೆ ಸಾಧ್ಯ. ಬಂಧುಗಳೇ, ನಾವಿವತ್ತು 75ನೇ ಅಮೃತ ಮಹೋತ್ಸವದ ಅಮೃತ ಗಳಿಗೆಯಲ್ಲಿ ನಾವಿದ್ದೇವೆ. 75ನೇ ಅಮೃತ ಮಹೋತ್ಸವ ಆಚರಿಸುವಾಗ, ಅರ್ಥಾತ್ 1947ರಲ್ಲಿ ಭಾರತದ ತ್ರಿವರ್ಣ ಧ್ವಜ ಮೇಲಕ್ಕೆ ಹೋಗುವಾಗ, ಆ ತ್ರಿವರ್ಣ ಧ್ವಜ ಮೇಲಕ್ಕೆ ಹೋಗಲು ಒಂದಲ್ಲ ಎರಡಲ್ಲ ಸಾವಿರಾರು ಮಂದಿ ಪ್ರಾಣ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಕೇಳಪ್ಪನಿಂದ ಹಿಡಿದು ಮಹಾತ್ಮ ಗಾಂಧೀಜಿಯವರೆಗೆ, ಭಗತ್ ಸಿಂಗ್ನಿಂದ ಖಾನ್ ಅಬ್ದುಲ್ ಗಫಾರ್ ಖಾನ್ ವರೆಗೆ ಹೋರಾಟ ಮಾಡಿದ, ತ್ಯಾಗ ಮಾಡಿದ ಫಲವಾಗಿದೆ ಬಂಧುಗಳೇ ಇವತ್ತು ಭಾರತ ಅಮೃತ ಮಹೋತ್ಸವ ಆಚರಿಸುತ್ತಿರುವಾಗ ಆ ತ್ರಿವರ್ಣ ಪತಾಕದ ತ್ರಿವರ್ಣ ಧ್ವಜ ಹಾರಿಸಲಿಕ್ಕೆ ಸಾಧ್ಯವಾಯಿತು ಎಂಬುದನ್ನು ನೆನಪಿಟ್ಟುಕೊಳ್ಬೇಕು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಮಹೋತ್ಸವದ ಈ ವೇಳೆಯಲ್ಲಿ ಸ್ವಾತಂತ್ರ್ಯದ ಆ ಹೋರಾಟದ ಏನು ಚರಿತ್ರೆ ಇದೆ ಅದನ್ನು ನಮ್ಮದಾಗಿಸಿಕೊಳ್ಳಲು ಕೆಲವು ಸಂಘಟನೆಗಳು ಪ್ರಯತ್ನಿಸ್ತಾ ಇವೆ.
ಬಂಧುಗಳೇ, 1923ರಲ್ಲಿ ಈ ರಾಷ್ಟ್ರಕ್ಕಾಗಿ, ಸ್ವತಂತ್ರ ಭಾರತಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಗಲ್ಲಿಗೇರಿಸಲ್ಪಟ್ಟಂತಹ ಭಗತ್ ಸಿಂಗ್ 1923 ಲಾಹೋರ್ ಜೈಲಲ್ಲಿ ಭಗತ್ ಸಿಂಗ್ ಜೈಲಿಗೇರಿಸುವಾಗ ಕೊನೆಯದಾಗಿ ಹೇಳಿದಂತಹ ಮಾತು, ಇನ್ಕುಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ ಎಂಬುದಾಗಿ ಆ ಭಗತ್ ಸಿಂಗ್ ಹೇಳುದಿದ್ರೆ, ಆ ಭಗತ್ ಸಿಂಗ್ಗೆ ಪ್ರಚೋದನೆ ಕೊಟ್ಟಂತಹ ಧ್ವಜ ಈ ಕೆಂಪು ಧ್ವಜ ಬಂಧುಗಳೇ ನೆನಪಿಟ್ಟುಕೊಳ್ಬೇಕು. ಅರ್ಥಾತ್ ಭಗತ್ ಸಿಂಗ್ ಕೂಡ ಒಬ್ಬ ಕಮ್ಯುನಿಸ್ಟ್ ಆಗಿದ್ದ ಎಂಬಂತಹದ್ದು ನೆನಪಿಟ್ಟುಕೊಳ್ಬೇಕು. 1921ರಲ್ಲಿ ಮಹಾತ್ಮ ಗಾಂಧೀಜಿಯವರು ಗುಜರಾತಿನ ಅಮರಾವತಿಯಲ್ಲಿ 35ನೇ ಸ್ವಾತಂತ್ರ್ಯ ಇಂಡಿಯನ್ ಕಾಂಗ್ರೆಸ್ಸಿನ ಸಮ್ಮೇಳನ ನಡೆಸ್ತಾರೆ. ನಾನು ಯಾಕೆ ಚರಿತ್ರೆ ಯಾವಾಗಲೂ ಕೂಡ ನಾವು ನೆನಪಿಟ್ಟುಕೊಳ್ಬೇಕು. ಚರಿತ್ರೆ ನೆನಪಿಟ್ಟುಕೊಳ್ಳದಿದ್ದರೆ ಆ ಚರಿತ್ರೆಯನ್ನು ಫ್ಯಾಸಿಸ್ಟ್ ಶಕ್ತಿಗಳು ತಮಗೆ ಬೇಕಾದಾಗೆ ತಿರುಚುತ್ತಾರೆ ಎಂಬುದಾಗಿ ಇಟಲಿಯ ಕವಿ ಹೇಳಿದ ಮಾತು ಈ ಸಂದರ್ಭದಲ್ಲಿ ನೆನಪಿಸಬೇಕು. 1935ರಲ್ಲಿ ಅಮರಾವತಿಯಲ್ಲಿ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸಮ್ಮೇಳನ ನಡೆಯುತ್ತದೆ. 1921ರಲ್ಲಿ ಅಮರಾವತಿಯಲ್ಲಿ ಕಾಂಗ್ರೆಸ್ ಸಮ್ಮೇಳನ ನಡೆಯುವಾಗ ಆ ಸಮ್ಮೇಳನದಲ್ಲಿ ಭಾರತಕ್ಕೆ ಬೇಕಾದ ಸ್ವರಾಜ್ ಅಲ್ಲ, ಪೂರ್ಣ ಸ್ವರಾಜ್, ಸಂಪೂರ್ಣ ಸ್ವಾತಂತ್ರ್ಯ ಬೇಕೆಂಬುದಾಗಿ ಆ ಅಮರಾವತಿಯಲ್ಲಿ ಜರುಗಿದ ಆ ಸ್ವಾತಂತ್ರ್ಯದ ಸಂಬಂಧಪಟ್ಟಂತಹ ಸಮ್ಮೇಳನದಲ್ಲಿ ಭಾರತಕ್ಕೆ ಪೂರ್ಣ ಸ್ವರಾಜ್ ಬೇಕೆಂಬುದಾಗಿ ಹೇಳಿದವರು ಯಾರು ಗೊತ್ತು ಬಂಧುಗಳೇ? ನೀವು ಆಲೋಚನೆ ಮಾಡಬೇಕು. 1920ರಲ್ಲಿ ಕಲ್ಕತ್ತೆಯಲ್ಲಿ ಜರುಗಿದ 35ನೇ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಆಗಿರೋ ಕಾಂಗ್ರೆಸ್ ಪಕ್ಷ ಅಂಗೀಕರಿಸಿದ ಒಂದು ಠರಾವು ಏನು? ಸ್ವರಾಜ್ಯ ಮಾತ್ರ ಸಾಕು ಭಾರತಕ್ಕೆ. ಆದರೆ ಬಂಧುಗಳೇ, ಒಂದು ವರ್ಷ ಕಳೆದಾಗ ಅರ್ಥಾತ್ 1921ರಲ್ಲಿ ಗುಜರಾತಿನ ಅಮರಾವತಿಯಲ್ಲಿ ಜರುಗಿದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಇಬ್ಬರು ಪ್ರತಿನಿಧಿಗಳು ಎದ್ದು ನಿಂತು ಹೇಳುತ್ತಾರೆ, ಭಾರತಕ್ಕೆ ಸ್ವರಾಜ್ ಅಲ್ಲ, ಭಾರತಕ್ಕೆ ಪೂರ್ಣ ಸ್ವರಾಜ್. ಆ ಸ್ವರಾಜ್ ಬೇಕೆಂಬುದಾಗಿ ಪ್ರಮೇಯ ಮಂಡಿಸಿದ ಆ ಧೀರ ಸ್ವಾತಂತ್ರ್ಯ ಯೋಧ, ಧೀರ ಸ್ವಾತಂತ್ರ್ಯ ಸೇನಾನಿ ಯಾರು ಅಂತ ಕೇಳಿದರೆ ಬಂಧುಗಳೇ, ಹಸ್ರತ್ ಮೊಹಮ್ಮದ್ ಹನಾನಿ ಅವರಾಗಿದ್ದಾರೆ. ಭಾರತಕ್ಕೆ ಪೂರ್ಣ ಸ್ವರಾಜ್ ಬೇಕೆಂಬುದಾಗಿ ಪ್ರಮೇಯ ಮಂಡಿಸಿದರು. ಮಾತ್ರ ಅಲ್ಲ, ಆ ಪ್ರಮೇಯವನ್ನು ಅರ್ಥಾತ್ ಆ ಠರಾವನ್ನು ಅನುಮೋದಿಸಿದವರು ಸ್ವಾಮಿ ಕೃಪಾನಂದ. ಇರುವರು ಕೂಡ ಯಾರಾಗಿದ್ದಾರೆ ಬಂಧುಗಳೆಂದು ಕೇಳಿದರೆ, ತಮ್ಮ ಜೀವನದುದ್ದಕ್ಕೂ ಕೂಡ ಈ ಕೆಂಪು ಆಟವನ್ನು ಹಿಡಿದುಕೊಂಡು ಕಮ್ಯುನಿಸ್ಟ್ ಕ್ರಾಂತಿಕಾರಿಗಳಾಗಿದ್ದಾರೆ ಎಂಬಂಥದ್ದು ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರಂತರ ತ್ಯಾಗೋಜ್ವಲವಾದಂತಹ ಪರಂಪರೆ ಕಮ್ಯುನಿಸ್ಟ್ ಕ್ರಾಂತಿಕಾರಿಗಳಿಗೆ ಎಂಬುದನ್ನು ನೆನಪಿಸಲಿಕ್ಕೆ ಮಾತ್ರ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಈ ವಿಷಯವನ್ನು ಮಂಡಿಸ್ತಾ ಇದ್ದೇನೆ ಬಂಧುಗಳೇ. ಹೌದು, ಇವತ್ತು ನೀವು ಬೆಳ್ತಂಗಡಿಯಲ್ಲಿ ಮಾಡಿದಂಥ ಈ ಕಾರ್ಯಕ್ರಮ ಇದೆಯಲ್ವಾ, ಇದು ಕೇವಲ ಒಂದು ಸಮಾವೇಶ ಅಲ್ಲ. ಬೆಳ್ತಂಗಡಿಯ ಚರಿತ್ರೆಯನ್ನು, ಬೆಳ್ತಂಗಡಿಯ ಇತಿಹಾಸವನ್ನು ತಿದ್ದುವಂತಹ ನಿರ್ಣಯಿಸಿದ ಸಮಾವೇಶ ಆಗ್ತದೆ ಎಂಬುದರಲ್ಲಿ ಸಂಶಯ ಇಲ್ಲ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಬಂಧುಗಳೇ, 1926ರಲ್ಲಿ ಕೇರಳದಲ್ಲಿ ಕಣ್ಣೂರು ಜಿಲ್ಲೆ ಪಿಣರಾಯಿಯಲ್ಲಿ ಸೇರಿದಂತ 6 ಜನ, ಕೇವಲ 6 ಜನ, AKG, EMS ನಂಬೂದಿರಿ, ಪಾಡ್, ಕೃಷ್ಣ ಪಿಳ್ಳೆ ಅಂತ 6 ಜನ ತೀರ್ಮಾನ ಮಾಡ್ತಾರೆ, ಕೇರಳದ ಚರಿತ್ರೆಯನ್ನು ಬದಲಾಯಿಸಬೇಕು, ಕೇರಳದ ಕಾರ್ಮಿಕರಿಗೆ ಅವರ ಹಕ್ಕುಗಳಿಗೆ ಬೇಕಾಗಿ ಹೋರಾಡಬೇಕು, ಅವರಿಗೆ ಸ್ವತಂತ್ರ ಪಕ್ಷ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡ್ತಾರೆ. ಅದರ ಫಲವಾಗಿ AKG ಕೃಷ್ಣ ಪಿಳ್ಳೆ ಕೇರಳದಾದ್ಯಂತ ಸಂಚರಿಸ್ತಾರೆ, ಕಾರ್ಮಿಕರ ಹೋರಾಟವನ್ನು ಸಂಘಟಿಸ್ತಾರೆ, ಕಾರ್ಮಿಕರ ಪಕ್ಷವನ್ನು ಬೆಳೆಸ್ತಾರೆ. ಹಾಗೆ 1956ರಲ್ಲಿ ಕೇರಳದಲ್ಲಿ EMS ಅಧಿಕಾರಕ್ಕೆ ಬರ್ತದೆ. ಆ EMS ಅಧಿಕಾರಕ್ಕೆ ಬಂದಾಗ ಮೊದಲು ಮಾಡಿದ ಕೆಲಸ ಉಳುವವನೇ ಹೊಲದ ಒಡೆಯ. ಅದರ ನಂತರ ಆಗಿದೆ ಭಾರತದ ವಿವಿಧ ರಾಜ್ಯಗಳಲ್ಲಿ, ಈ ಕರ್ನಾಟಕದಲ್ಲಿ ಸಹಿತ ದೇವರಾಜ ಅರಸಿಗೆ, ಅದೇ ರೀತಿ ವೀರೇಂದ್ರ ಪಾಟೀಲ್ಗೆ ಪ್ರೇರಣೆ ಆಗಿದ್ದರೆ ಕೇರಳದ ಗವರ್ಮೆಂಟ್ ಎಂಬುದು ಕೂಡ ನೆನಪಿಸ್ತಾ ಇದ್ದಾರೆ ಬಂಧುಗಳೇ. ಆ ಕೇರಳದ ಕ್ರಾಂತಿಯ ಫಲ ಬಂಧುಗಳೇ, ಈ ದಕ್ಷಿಣದ ಜಿಲ್ಲೆಯಲ್ಲಿ ಕೂಡ BV ಕಕ್ಕಿಲಾಯರು, ಅದೇ ರೀತಿ ರಾಮಚಂದ್ರ ರಾಯರು, ಹೆಚ್ಚಾಗಿ ನಿಮ್ಮ ಉಜಿರೆಯಲ್ಲಿ ಎಷ್ಟೋ ಜನರಿಗೆ ಗೊತ್ತಿರಬಹುದು, ಅಷ್ಟೋ ಗೊತ್ತಿಲ್ಲದಿರಬಹುದು, KV ಎಳಚಿತ್ತಾಯರು,
ಅಂತಹ ಮಹಾನ್ ಕ್ರಾಂತಿಗಾರಿ ಹೋರಾಟಗಾರ ಇದ್ದ ಕಾರಣ ಬಂಧುಗಳೇ, ಇವತ್ತು ನಮಗೆ ನಿಮಗೆ ಜಾತಿ ಮತ ಧರ್ಮಗಳ ವ್ಯತ್ಯಾಸವಿಲ್ಲದೆ ಒಗ್ಗೂಡಿಸಿ ತಲೆ ಎತ್ತಿ ನಡೆಯಲು ಸಾಧ್ಯ ಆಗ್ತದೆ. ನಮಗೆ ಕೂಡ ಇವತ್ತು ಕೂಲಿ ಕೇಳಲು ಸಾಧ್ಯ ಆಗ್ತದೆ. ಆ ಪರಂಪರೆಯನ್ನು ಮುಂದುವರಿಸುತ್ತಾ ಇದ್ದಾರೆ ಯಾರು? ನಮ್ಮ ಕಾಮ್ರೇಡ್ BM ಭಟ್ ನೇತೃತ್ವದ ಸಂಗಾತಿ ಗುಂಪು ಯೋಜನೆಗಳನ್ನು ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಬಯಸ್ತಾ ಇದ್ದೇನೆ. ಆಗ ನಮ್ಮ ಉದ್ಘಾಟನಾ ಭಾಷಣದಲ್ಲಿ ಬಂಗೇರರು ಹೇಳಿದರು ಕೆಲವು ಮಾತುಗಳು. ನಮ್ಮ MLA ಹಾಗೆ ಹೀಗೆ ಅಂತೇಳಿ. ಬಂಧುಗಳೇ, ಈ ನಮ್ಮ ಕೇರಳದಲ್ಲಿ ಅಂತಹ ಒಂದು ಶಾಸಕರಿದ್ರೆ ಒಂದು ವರ್ಷ ಅಲ್ಲ, ಒಂದು ಗಂಟೆ ಕೂಡ ಅವರಿಗೆ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕೇರಳದಲ್ಲಿರುವಂತಹ ಎಡ ಪಕ್ಷಗಳು ಅಷ್ಟು ಕಠಿಣವಾಗಿ ಭ್ರಷ್ಟಾಚಾರದಲ್ಲಿ ರಾಜಿ ಮಾಡದ ಕಾರಣ ಇವತ್ತು ಕೇರಳದಲ್ಲಿ ಅಚಂಚಲವಾಗಿ ಎಡ ಪಕ್ಷ ಇವತ್ತು ಮುಂದುವರಿತಾ ಇದೆ. ಬಂಧುಗಳೇ, ನಾನು ಕೆಲವು ಉದಾಹರಣೆ ಕೊಡ್ತೇನೆ. ನಮ್ಮ ಕಾಸರಗೋಡು ಜಿಲ್ಲೆಯ ಶಾಸಕರಾದ ತ್ರಿಕರಿಪುರ ಶಾಸಕರು M. ರಾಜಗೋಪಾಲ್ ಅವರ ಮನೆ ನೋಡಿದರೆ ನೀವು ಆಶ್ಚರ್ಯವಾಗಬಹುದು. ಅವರ ಮನೆ ಹಂಚಿನ ಮನೆ. ಅವರ ಆದಾಯ ಏನಂತಂದ್ರೆ ಕೋಳಿ ಸಾಕುವಂಥದ್ದು. ಅವರ ಹೆಂಡತಿ ಬೀಡಿ ಕಟ್ತಾರೆ. ಇವತ್ತು ಕೂಡ ಅವರಿಗೆ ದೊಡ್ಡ ಆಡಂಬರದ ಮನೆ ಇಲ್ಲ. ನೀವು ವಯನಾಡಿಗೆ ಬಂದ್ರೆ ಕೇರಳದ ಶಾಸಕರು ಇದ್ದಾರೆ, ಸಚೀಂದ್ರನ್. ಆ ವಯನಾಡಿನ ಶಾಸಕರಿಗೂ ಕೂಡ ಬೆಳಿಗ್ಗೆ 5 ಗಂಟೆಗೆ ಎದ್ದು ಒಂದೆರಡಲ್ಲ 5 ದನಗಳ ಹಾಲನ್ನು ಕರೆದು ಪೇಟೆಗಳಿಗೆ ಮಾರಿ ಮತ್ತೆ ಅವರು ಶಾಸಕರ ಕಚೇರಿಗೆ ಬರ್ತಾರೆ, ಜನರ ಅಹವಾಲು ಆಲಿಸ್ತಾರೆ. ಇದಾಗಿದೆ ಕೇರಳದ ಪರಂಪರೆ. ಅಂದರೆ ಕೇರಳದ ಶಾಸಕರು, ಕೇರಳದ ಕಾರ್ಯಕರ್ತರು ಜನರೊಂದಿಗೆ ಮೀನು ಯಾವ ರೀತಿ ನೀರಲ್ಲಿ ಇರ್ತದೆ ಆ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಬಂಧುಗಳ, ಇವತ್ತು ಕೇರಳ ಭಾರತಕ್ಕೆ ಮಾರಿದೆ. ವಿದ್ಯಾಭ್ಯಾಸ, ಆರೋಗ್ಯ ನೀವು ನೋಡಿರ್ಬೋದು. ಕೋವಿಡ್ ಕಾಲಘಟ್ಟದಲ್ಲಿ ಕೇರಳ ವಿದ್ಯಾಭ್ಯಾಸ, ಆರೋಗ್ಯ ರಂಗದಲ್ಲಿ ಎಲ್ಲ ಕೂಡ ನೀತಿ ಆಯೋಗ ಕೂಡ ಕೇರಳ ನಂಬರ್ 1 ಎಂಬುದಾಗಿ ಘೋಷಿಸಿತು. ಬಂಧುಗಳೇ, ನಾನು ಹೇಳ್ತಾ ಇರುವಂತದ್ದು ಬೆಳ್ತಂಗಡಿಯ ಭವಿಷ್ಯಕ್ಕೆ ನೀವು ಕೂಡ ಇದೇ ರೀತಿ BM ಭಟ್ರಂತ ಸಮರಧೀರ ನೇತಾರರ ಕೈಯನ್ನು ಬಲಪಡಿಸಿದಾಗ ಬೆಳ್ತಂಗಡಿ ಕೂಡ ಬದಲಾಗ್ತದೆ, ಕರ್ನಾಟಕ ಕೂಡ ಬದಲಾಗ್ತದೆ. ಅದು ನಿಮ್ಮಿಂದ ಸಾಧ್ಯ. ಮಾತ್ರ ಅಲ್ಲ, ಸಂವಿಧಾನದಲ್ಲಿ ಹೇಳಿದಾಗೆ ಸಂವಿಧಾನದ ಕಾವಲಾಳುಗಳಾಗಬೇಕು ನಾವು, ಸಂವಿಧಾನದ ಕಾವಲುಗಾರರಾಗಬೇಕು ನಾವು. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ ಸಮಾನತೆ, ಸಹೋದರತೆ, ಭ್ರಾತೃತ್ವತೆಯನ್ನು ನಾವು ಕಾಪಾಡಬೇಕು. ಹಾಗಿದ್ರೆ ಮಾತ್ರ ಭವ್ಯ ಭಾರತ ಸಾಧ್ಯ. ಇವತ್ತು ಕಾಣುವಂಥ ಈ ಸಮಾವೇಶ ನಾನು ಹೇಳಿದಾಗೆ ಭಾರತದ ಒಂದು ಪ್ರತೀಕ ಕೂಡ ಹೌದು. ಕೊನೆಯದಾಗಿ ಇಲ್ಲಿ ಸೇರಿದಂತಹ ಬಂಧು ಭಗಿನಿಯರಲ್ಲಿ ನನ್ನದು 2 ವಿನಂತಿ. ಬೆಳ್ತಂಗಡಿ ಅಂತ ಹೇಳಿದರೆ ಧರ್ಮಸ್ಥಳ ಮಹಾ ಪುಣ್ಯಕ್ಷೇತ್ರ ಇರುವಂತಹ ಒಂದು ಪವಿತ್ರವಾದಂತಹ ಮಣ್ಣು ಈ ಬೆಳ್ತಂಗಡಿ. ಇಲ್ಲಿ ಸೇರಿರುವಂತಹ ಮಹಿಳೆಯರು, ಇಲ್ಲಿ ಸೇರಿರುವಂತಹ ಬಂಧು ಭಗಿನಿಯರು, ಸಹೋದರರು ತೆಗೆದುಕೊಳ್ಬೇಕಾದ ಪ್ರತಿಜ್ಞೆ ಏನಂತ ಹೇಳಿದರೆ, ಧರ್ಮದ ಹೆಸರಿನಲ್ಲಿ ಯಾವುದಾದರೂ ಸಂಘಟನೆ ಆಯುಧಗಳನ್ನು ಹಿಡಿದಿದ್ರೆ ಮಕ್ಕಳಿಗೆ ಕಲಿಸಬೇಕಾದ ಉದ್ಯೋಗ ಕೊಡಬೇಕಾದ ಕಲಿಸಬೇಕಾದ ಆಯುಧಗಳನ್ನು ಕೊಡದಿದ್ರೆ ಆ ಸಂಘಟನೆಗೆ ಯಾವ ಕಾಲಕ್ಕೂ ಕೂಡ ನಮ್ಮ ಮನೆಯಿಂದ ಯಾವ ಮಕ್ಕಳನ್ನು ಕೂಡ ಕಳಿಸುವುದಿಲ್ಲ, ಯಾರು ಕೂಡ ಹೋಗುವುದಿಲ್ಲ ಎಂಬಂತ ಪ್ರತಿಜ್ಞೆ ಇಲ್ಲಿ ಸೇರಿದಂತ ಬಂಧು ಭಗಿನಿಯರು ತೆಗೆದುಕೊಂಡಾಗ ಮಾತ್ರವೇ ಬೆಳ್ತಂಗಡಿಯ ಭವಿಷ್ಯ ಖಂಡಿತ ಕೂಡ ಉದ್ಧಾರ ಆಗ್ತದೆ, ಭವಿಷ್ಯ ನಿರ್ಣಯಿಸಲಿಕ್ಕೆ ಸಾಧ್ಯ, ಭವಿಷ್ಯ ಅಭಿವೃದ್ಧಿಗೆ ಸಾಧ್ಯ. ಅದು ನಿಮ್ಮಿಂದ ಸಾಧ್ಯ ಎಂಬುದಾಗಿ ಹೇಳ್ತೇನೆ. ಮತ್ತೊಂದು ಬಂಧುಗಳೇ, ಇಂತಹ ಕಾರ್ಯಕ್ರಮಕ್ಕೆ ಬರುವಾಗ ನೀವೆಲ್ಲರೂ ಬಹಳ ನಿಮ್ಮ ಮನೆಯನ್ನು ಕೂಡ ಕರೆದುಕೊಂಡು ಬಂದಿದ್ದೀರಿ. ಮುಂದಿನ ದಿವಸಗಳಲ್ಲಿ ಕೂಡ ನಿಮ್ಮ ಮನೆಯವರು ಕೂಡ ಕರೆದುಕೊಂಡು ಬಂದು ಇಂತಹ ಕಾರ್ಯಕ್ರಮವನ್ನು ಅರ್ಥಾತ್ ಸಂಗಾತಿ ಯೋಜನೆಗಳನ್ನು ಅರ್ಥಾತ್ ಕೆಂಬಾವುಟವನ್ನು ಬಲಪಡಿಸಿದಾಗ ಸಶಕ್ತ ಬೆಳ್ತಂಗಡಿ, ಸಶಕ್ತವಾದಂತಹ ಭಾರತ ಕಟ್ಟಲು ಸಾಧ್ಯ. ಈ ಬೆಳ್ತಂಗಡಿ ಯಾವತ್ತೂ ಕೂಡ ಬೆಳ್ಳಾರಿ ಆಗಬಾರ್ದು, ಈ ಬೆಳ್ತಂಗಡಿ ಯಾವತ್ತೂ ಕೂಡ ಸುರತ್ಕಲ್ ಆಗಬಾರ್ದು. ಬೆಳ್ತಂಗಡಿಯಾಗಿ ಉಳಿಯುವುದಕ್ಕಾಗಿ, ಶಾಂತಿ ಸಮಾನದ ನಾಡಾಗಿ ಉಳಿಯುವುದಕ್ಕಾಗಿ ನೀವೆಲ್ಲರೂ ಕೂಡ ಇಂತಹ ಸಂಗಾತಿ ಗುಂಪು ಯೋಜನೆಗಳಿಗೆ ಕೈ ಜೋಡಿಸಬೇಕು. 75ನೇ ಅಮೃತ ಮಹೋತ್ಸವದಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅದನ್ನು ಕಾಪಾಡುವುದಕ್ಕೆ, ಅದನ್ನು ಅಕ್ಷರ ಪಾಲಿಸುವುದಕ್ಕೆ ನೀವೆಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಕೇರಳದ ಕ್ರಾಂತಿಗಾರಿ ಅಧ್ಯಾಪಕ ಸಂಘಟನೆ, ಕೇರಳದ ಗ್ರಂಥಶಾಲಾ ಸಂಘಟನೆ, ಕೇರಳದ ಎಡಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ 2 ಮಾತುಗಳು ಮುಕ್ತಾಯಗೊಳಿಸಿದ್ದೇನೆ. ಜೈ ಭಾರತ್. ನಮ್ಮ ಜನರ ಜವಾಬ್ದಾರಿಯ ಬಗ್ಗೆ ಅತ್ಯುತ್ತಮವಾಗಿ ಮಾಹಿತಿ ನೀಡಿ ಮಾತನಾಡಿದಂಥ ಕೇರಳದ ಕಾರ್ಮಿಕ ಮುಖಂಡರಾದ ಶ್ಯಾಮ್ ಭಟ್ ಇವರಿಗೆ ಧನ್ಯವಾದಗಳು. ಈಗ ಈಶ್ವರ್ ಇವರಿಂದ ಧನ್ಯವಾದ ಸಮರ್ಪಣೆ. ಆತ್ಮೀಯರೇ, ಆಟಿಡೊಂಜಿ ದಿನ ಸಂಗಾತಿ ಮಹಾಸಂಗಮ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸೋನಂಚಿನ ನಮ್ಮ
ಸಂಗಾತಿ ಗುಂಪದ ವ್ಯವಸ್ಥಕರಾಗಿರುತ್ತಂಚಿನ BM ಭಟ್ರ ಮೇರೆಗೆ ನಮ್ಮ ಮಾತೆರ ಪರವಾದ ಧನ್ಯವಾದನ ಕೊರೊಂದುಲ್ಲ. ಅವೇ ರೀತಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಲ್ತುಕೊರ್ನಂಚಿನ ಇತ್ತನೇ ಆರೆ ಅನಿವಾರ್ಯ ಕಾರಣದ ಪೋತೇರು ವಸಂತ್ ಭಂಗೇರ ಮೇರೆಗೆ ಮಾಜಿ ಶಾಸಕರ ಮಾತೆರ ಪರವಾದ ಧನ್ಯವಾದ ಕೊರೊಂದುಲ್ಲ. ಅವೇ ರೀತಿ ಈ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾದ ಬತ್ತಿನಂಚಿನ ಶ್ರೀ ಶಂಕರ್ ಮಾಸ್ತರ್ ಎಂಬೆರೆಗೆ ನಮ್ಮ ಮಾತಿನ ಪರವಾದ ಕ್ರಾಂತಿಕಾರಿ ಧನ್ಯವಾದನ ಸಲ್ಲಿಸೊಂದುಲ್ಲೆ. ಅವೇ ರೀತಿ ಮುಖ್ಯ ಅತಿಥಿಲಾದ ಬತ್ತಿತ್ತಿನಂಚಿನ ಗಂಗಾಧರ ಗೌಡ ಅರೆಗ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಧನ್ಯವಾದನ ಕೊರೊಂದುಲ್ಲ. ಅವೇ ರೀತಿ ನನ್ನವರೇ ಮುಖ್ಯ ಭಾಷಣಕಾರದ ಬತ್ತಿನಂಚಿನ ಅರವಿಂದ್ ಚೊಕ್ಕಾಡಿ ಅರೆಗ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಧನ್ಯವಾದನ ಕೊರೊಂದುಲ್ಲ. ಅವೇ ರೀತಿ ಶ್ಯಾಮ್ ಭಟ್ ನಮ್ಮ ಜವಾಬ್ದಾರಿ ಅಂಚೆಂಡು ನಮ್ಮ ವಾಬ ರೀತಿ ಬದಲಾವಣೆ ಬಂದ ರೀತಿ ಮಲ್ಲ ಒಂದು ಸಂದೇಶನ ಕೊರ್ನಾರು ಮೇರೆ ನಮ್ಮ ಮಾತನ ಪರವಾದ ಧನ್ಯವಾದನ ಕೊರೊಂದಿಲ್ಲ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಆವಡು ಬಂದಿತ್ನಾಂಡ ತಾಲೂಕು ಮುಖಂಡರು ವಲಯ ಮುಖಂಡರು ಪ್ರತಿಯೊರಿಲ್ಲ ಕಾರಣಕರ್ತ ಅಕ್ಲೇನ ಈ ಕಾರ್ಯಕ್ರಮ ಪರ ಧನ್ಯವಾದ ಕೊರೊಂದಿಲ್ಲ. ಅವೇ ರೀತಿ ವಿವಿಧ ಕಲಾವಿದರಿಗೆ ಮಾತಾ ಎನ್ನ ಮಾಧ್ಯಮ ಮಿತ್ರರೆಗಳ ಸಭಿಕರೆಗಳ ಕಾರ್ಯಕ್ರಮ ಯಶಸ್ವಿಯವರ ಪ್ರತ್ಯಕ್ಷ ಬೊಕ್ಕ ಪರೋಕ್ಷವಾದ ಸಹಕರಿಸಿನ ಪ್ರತಿಯೊರಿಯಗಳ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮ ಇಡಗಿ ಮುಗಿಕೊಂಡು ಇತ್ತಿದ ಕಾರ್ಯಕ್ರಮ ಮಾತಾ ಇತ್ತೆ ಯಕ್ಷಗಾನ ತಾಳ ಮದ್ದಳೆ ಪ್ರಾರಂಭ ಆಪುಂಡು ಐಡು ತುಂಬ ಒಂಜಿ ಕಾಲು ಗಂಟೆ ಏತು ಜಾಕ ಒಣಸಾಪುಂಡ ಒರೋನೆ ಒಣಸು ಮಲ್ಪ ಆಪು ಜಾಗಿದ್ದೆ ಅಲ್ಪ ಒಣಸು ಒಂದಾತು ಜನ ಪೋಲೆ ಅಕ್ಕಲು ಬಂದಾಗ ಬಾಕಿ ದಾಖಲ ಪೋಲೆ ಯಕ್ಷಗಾನ ತಾಳ ಮದ್ದಳೆ ಕಾಲು ಗಂಟೆ ಗ್ಯಾಪುಡು ಪ್ರಾರಂಭ ಆಪುಂಡು ಕಾಲು ಗಂಟೆ ವಿರಾಮ ಉಂಡೆ ಯಕ್ಷಗಾನ ತಾಳ ಮದ್ದಳೆ ಸಂವಿಧಾನ ಮಹಾತ್ಮೆ ಲಕ್ಕಡಿ ಪುಸ್ತಕ